Rotarian Dr. Ravi Prakash, Guest of Honor, PHF Rotarian Jairam Rai, Assistant Governor Zone 4, RI District 3180 to grace the days. I request the past President Dr. Hari Krishna Panaji and Rotarian John Kutina to escort the dignitaries to the days. Let us all welcome them. A big round of applause. Meeting called to order by the President. Prayer gives us hope and strength. I kindly invite Rotarian Prem Kumar for the prayer. ಅಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಈ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ರೋಟರಿ ಕುಟುಂಬಸ್ಥರೇ, ಪತ್ರಿಕಾ ಮಾಧ್ಯಮದವರು, ಈ ಒಂದು ರೋಟರಿ ಕ್ಲಬ್ ಪುತ್ತೂರು ಸಿಟಿಯ ಈ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ನಮ್ಮ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಮೇಜರ್ ಡೋನರ್ ರೊಟೇರಿಯನ್ ಎಂ ಲಕ್ಷ್ಮೀನಾರಾಯಣ್ ಸರ್, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ RI ಡಿಸ್ಟ್ರಿಕ್ಟ್ 3181 ಅವರನ್ನು ನಾನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. Rotarian 3181 ಝೋನ್ 4 ಅಸಿಸ್ಟೆಂಟ್ ಗವರ್ನರ್ ಆಗಿರುವಂತಹ PHF ರೊಟೇರಿಯನ್ ಜಯರಾಮ್ ರೈ ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೊಟೇರಿಯನ್ ಸುರೇಂದ್ರ ಕಿನಿ ಇವರು ಹೂಗಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪೇರೆಂಟ್ ಕ್ಲಬ್ಬಿನ ಪ್ರೆಸಿಡೆಂಟ್ ಆಗಿರುವಂತಹ ರೊಟೇರಿಯನ್ ಡಾಕ್ಟರ್ ಹರಿಪ್ರಕಾಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಪೊಡಿಯಾ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕ್ಲಬ್ಬಿನ IPP ರೊಟೇರಿಯನ್ ಪ್ರಶಾಂತ್ ಶೆಣೆ ಅವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿ ರೊಟೇರಿಯನ್ ಶ್ಯಾಮಲ ಶೆಟ್ಟಿ ಅವರಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಗಳು, ಅದೇ ರೀತಿ ನಮ್ಮ ಕ್ಲಬ್ಬಿನ ಇತರ ಕ್ಲಬ್ಬಿನ ಅಧ್ಯಕ್ಷರು, ಸದಸ್ಯರು, ಅದೇ ರೀತಿ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು, ಆ್ಯನೆಟ್ಸ್ ಕುಟುಂಬಸ್ಥರು, ಆಹ್ವಾನಿತರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ವರ್ಷದ 24-25ನೇ ಸಾಲಿನ ZL ಆಗಿ ಗ್ರೇಸಿ ಗೊನ್ಸಾಲಿಸ್ ಅವರು ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಅವರನ್ನು ನಮ್ಮ ಕ್ಲಬ್ಬಿನ ರೊಟೇರಿಯನ್ ಹರಿಣಿ ಸತೀಶ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
Thank you, ma'am, for entangling the gathering with the words of warmth. ಆ್ಯನ್ಯುವಲ್ ರಿಪೋರ್ಟ್ 2023-24ನೇ ಸಾಲಿನ ರೋಟರಿ ವರ್ಷದ ಸಂಕ್ಷಿಪ್ತ ಪಕ್ಷಿ ನೋಟವನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಎನರ್ಜೆಟಿಕ್ ಸೆಕ್ರೆಟರಿ ಆಗಿರುವಂತಹ ಶ್ಯಾಮಲಾ ಮೇಡಮ್ ಇವರು. ನಮ್ಮ ಈ ದಿನದ ಪದಪ್ರದಾನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಮೇಜರ್ ಡೋನರ್ ರೋಟೇರಿಯನ್ ಎಂ ಲಕ್ಷ್ಮೀನಾರಾಯಣ್ ಸರ್, ಅಸಿಸ್ಟೆಂಟ್ ಗವರ್ನರ್ ಜಯರಾಮ್ ಸರ್ ಹಾಗೂ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ರೋಟರಿ ಕುಟುಂಬಸ್ಥರೇ, ನಮ್ಮ 23-24ನೇ ಸಾಲಿನ ಸಂಕ್ಷಿಪ್ತ ವರದಿಯನ್ನು ಚುಟುಕಾಗಿ ತಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇನೆ. ದಿನಾಂಕ 1/7/2023ರಂದು ನೂತನ ಅಧ್ಯಕ್ಷೆ ಗ್ರೇಸಿ ಗೊನ್ಸಾಲಿಸ್ ರವರಿಗೆ ರೋಟೇರಿಯನ್ ಪ್ರಶಾಂತ್ ಶೆಣಿಯವರು ಪದಗ್ರಹಣ ಸಮಾರಂಭದಲ್ಲಿ ಅಧಿಕಾರವನ್ನು ಹಸ್ತಾಂತರಿಸಿದರು. 1/1/2023ರಂದು ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ಕ್ಲಬ್ಬಿನ 20 ಜನ ಭಾಗವಹಿಸಿದೆವು. 4/7/23ರಂದು ಫಿಲೋಮಿನಾ ಸಿಲ್ವರ್ ಜುಬಿಲಿ ಹಾಲಿನಲ್ಲಿ ನೂತನ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭ ನಡೆಯಿತು. ರೋಟೇರಿಯನ್ ಪ್ರಕಾಶ್ ಕಾರಂತರು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. 11 ಜನ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡಿಸಲಾಯಿತು. ಸೈಂಟ್ ಫಿಲೋಮಿನಾ ಆ್ಯಂಡ್ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಇಂಟರಾಕ್ಟ್ ಕ್ಲಬ್ ಮತ್ತು ಜಡಕಲ್ಲು ಪದವಿ ಕಾಲೇಜಿನಲ್ಲಿ ರೋಟರಾಕ್ಟ್ ಕ್ಲಬ್ಗಳ ಪದಗ್ರಹಣ ನಡೆಸಲಾಗಿದೆ. ವಾರದ ಸಭೆಗಳಲ್ಲಿ ಸದಸ್ಯರ ಪ್ರಾಯೋಜಕತ್ವದಲ್ಲಿ ಶಿಕ್ಷಕರ ದಿನಾಚರಣೆ, ಆಟಿದ ಕೂಟ, ವರ್ತಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ದೀಪಾವಳಿ ಹಬ್ಬ, ಕ್ರಿಸ್ಮಸ್ ಹಾಗೂ ಹೊಸ ವರ್ಷಗಳ ಆಚರಣೆ, ಈದ್ ಆಚರಣೆ, ಸ್ವಾತಂತ್ರ್ಯ ದಿನಾಚರಣೆಗಳನ್ನು ನಡೆಸಲಾಗಿದೆ. ಹಾಗೂ ಎಲ್ಲ ಕ್ಲಬ್ಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಗಿಲ್ ದಿನಾಚರಣೆಯನ್ನು ಮಾಡಲಾಗಿದೆ. ಮಗು ನಗು ಕಾರ್ಯಕ್ರಮದಲ್ಲಿ 32 ಅಂಗನವಾಡಿಗಳಲ್ಲಿ ದಂತ ತಪಾಸಣಾ ಶಿಬಿರವನ್ನು ನಡೆಸಲಾಗಿದೆ. 5 ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ನಡೆಸಲಾಗಿದೆ. ರೋಟರಿ ಜಿಲ್ಲಾ ಯೋಜನೆ ಅಂಗನವಾಡಿ ಪುನಶ್ಚೇತನ ಕಾರ್ಯಕ್ರಮದಡಿ ಕ್ಲಬ್ಬಿನ ಸದಸ್ಯರ ಪ್ರಾಯೋಜಕತ್ವದಲ್ಲಿ ವಿವಿಧ ಅಂಗನವಾಡಿ ಕೇಂದ್ರಗಳಿಗೆ ಅಲ್ಮೇರಾ, ಫ್ಯಾನ್, ಕುಕ್ಕರ್, ಮಿಕ್ಸಿ, ಟೇಬಲ್, ಇನ್ವರ್ಟರ್ ಹಾಗೂ ನೀರಿನ ಸಿಂಟ್ಯಾಕ್ಸ್ಗಳನ್ನು, ಚೇರುಗಳನ್ನು ವಿತರಿಸಲಾಗಿದೆ. ಈ ವರ್ಷ ನಮ್ಮ ಕ್ಲಬ್ ಝೋನಲ್ ಸ್ಪೋರ್ಟ್ಸ್ ಮೀಟ್ನಲ್ಲಿ ಕ್ರಿಕೆಟ್ ವಿನ್ನರ್ ಟ್ರೋಫಿಯನ್ನು ಹಾಗೂ ಓವರಾಲ್ ಚಾಂಪಿಯನ್ಶಿಪ್ಪನ್ನು ನಾವು ಪಡೆದುಕೊಂಡಿದ್ದೇವೆ. ಈ ವರ್ಷದ ಸಮರ್ಥ ವೃತ್ತಿಪರ ಶ್ರೇಷ್ಠ ಪ್ರಶಸ್ತಿಯನ್ನು ಪುತ್ತೂರಿನ ಪ್ರತಿಷ್ಠಿತ ಜವಳಿ ಉದ್ಯಮಿ ಸ್ನೇಹ ಸಿಲ್ಕ್ ಅವರಾದ ಮಾಲಕರಾದ ಶ್ರೀಯುತ ಸತೀಶ್ ಇವರಿಗೆ ನೀಡಲಾಗಿದೆ. ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿಯಂದು ಡಿಜಿಯವರು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳ ವಾರ್ಡ್, ವೀಲ್ ಚೇರ್ ಹಾಗೂ ಬೆಡ್ಶೀಟ್ಗಳನ್ನು ಶಾಲೆಯಲ್ಲಿ ಕ್ಲಬ್ಬಿನಿಂದ ನಿರ್ಮಿಸಲ್ಪಟ್ಟ ನೂತನ ಶಾಲಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದರು. ಕೊಳವೆ ಬಾವಿಗೆ ಮಳೆ ನೀರು ಇಂಗಿಸುವ ಯೋಜನೆಗೆ ಚಾಲನೆಯನ್ನು ನೀಡಿದರು. ಮೈಸೂರಿನಲ್ಲಿ ನಡೆದ 8/6/24ರಿಂದ 9/6/24ರಂದು ನಡೆದ ಅವಾರ್ಡ್ ನೈಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಟ್ರೈನಿಂಗ್ನಲ್ಲಿ ನಮ್ಮ ಕ್ಲಬ್ಬಿನ ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಕ್ಲಬ್ಬಿಗೆ ಪ್ಲಾಟಿನಮ್ ಪ್ಲಸ್ ಅವಾರ್ಡ್ ಬಂದಿರುತ್ತದೆ. ಹಾಗೆ ಈ ವರ್ಷದಲ್ಲಿ ನಾವು ವಾರಕ್ಕೆ ಒಂದರಂತೆ 49 ವಾರದ ಸಭೆಯನ್ನು 14 BOD ಸಭೆಗಳನ್ನು ನಡೆಸಿರುತ್ತೇವೆ. ಇದಿಷ್ಟು ಚುಟುಕಾಗಿ ವರದಿಯನ್ನು ತಮ್ಮ ಮುಂದಿಟ್ಟಿದ್ದೇನೆ. ಇನ್ನುಳಿದಂತೆ ಸಂಪೂರ್ಣ ವಾರ್ಷಿಕ ವರದಿಯನ್ನು ನಮ್ಮ ಬುಲೆಟ್ನಲ್ಲಿ ಮುದ್ರಿಸಿ ತಮಗೆ ತಲುಪಿಸ್ತಾ ಇದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ರೋಟೇರಿಯನ್ ಕಾರ್ಯದರ್ಶಿ ಶ್ಯಾಮಲಾ ಶೆಟ್ಟಿ. ಧನ್ಯವಾದಗಳು ನಿಮ್ಮ ಸಂಕ್ಷಿಪ್ತ ವರದಿಗಾಗಿ ಮೇಡಮ್. Control of consciousness determines the quality of life. Here I humbly request Rotarian Krishna Mohan to give brief introduction of today's chief guest to the audience. Respected dignitaries, honored of the dais, and my dear friends, it's my immense pleasure to introduce our today's installing officer, all the way from the city of palaces, that is Mysore.
This leader is our past district governor, well known for his leadership skills, helping nature, generosity and simplicity. Sir is the son of late Sri M.R. Srikantan and grandson of Rajaseva Prasakta Rao Bahadur late Ramaswamy. His qualification includes graduate in law and masters in political science. Sir started his career on the private secretary to His Highness Sri Jayachamaraja Wadiyar during 1970. He is the administrator of Wadiyar Group of Companies and the secretary of Sri Jayachamaraja Art Gallery Trust, Jagamohan Palace, Mysore. His passion and liking towards music, that is Carnatic music and arts and culture, is something extraordinary, along with Rotary. He is the president of Mysore Music Association and Mysore Anantaswamy Memorial Trust and vice president of Sri Prasanna Vidya Ganapati Mahotsava Charitable Trust and many more. Life member of Jnana Bharati, Bharatiya Vidya Bhavan, etc. Sir is a member of Rotary Club of Mysore and served in various capacities of the Rotary at club level with dedication and commitment. Rotary Club of Mysore was adjudged as the best club during his captaincy during 96-97. Yeah, you can clap for it. He was the group study exchange team leader to Pennsylvania of USA in 2001, and now also the team, his team members remember him for his leadership and mentorship as well as motivation. And district trainer, and he was our district governor during 2005 and 6 and district trainer during 2015 and 16, and again in the year 1920, district advisor in the year 21-22, and district representative for council on legislation of RI for the year 2020 to 2023. RI has bestowed on him the 4 Avenues Service Award and the Service Above Self Award, the highest award of Rotary International as a Rotarian. You can clap for this again. It is a motivation for all of us. He is a major donor of the Rotary Foundation. His wife, Anne Sunita, is a past president of Inner Wheel Club and daughter Sangeeta and son-in-law Sandeep with grandson Namrat, all are Paul Harris Fellows. It makes a complete Rotary family. Again, you can clap for this. Dear friends, presenting before you the installing officer today and the man from the city of palaces, or one of the most cleaned city in India as well as most planned city in India. Even I did my studies there, from Mysore. Past district governor, major donor, Rotarian Yam Lakshmi Narayanan. Thank you, sir. Welcome. Rotarian Jay Kumar Rai. Today's the guest of honor, PHF Rotarian Jayaram, the assistant governor, to the audience. Indina ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ಸೇರಿರುವ ರೋಟರಿ ಸಹೋದರ ಸಹೋದರಿಯರೇ ಮತ್ತು ಬಂಧುಗಳೇ, ತಮಗೆಲ್ಲ ಈ ಮುಸ್ಸಂಜೆಯ ಪ್ರೀತಿಯ ನಮನಗಳು. ವೇದಿಕೆಯಲ್ಲಿರುವ ನಮ್ಮ ಎಜಿ ರೊಟೇರಿಯನ್ ಜಯರಾಮ್ ರೈಗಳ ಕಿರು ಪರಿಚಯವನ್ನು ತಮ್ಮ ಮುಂದೆ ನೀಡಲು ಸಂತೋಷಪಡುತ್ತಾ, ತಾವುಗಳು ಬಂಟ್ವಾಳ ತಾಲೂಕಿನ ಅಡ್ಯಾಣಕ ಗ್ರಾಮದ ಉಲಯ ಎಂಬಲ್ಲಿ 1968ರಲ್ಲಿ ಜನಕ ನಿವೃತ್ತ ಯೋಧ ದಿವಂಗತ ಪಿ ಸಿಬ್ಬಣ್ಣ ರೈ, ಜನನಿ ಶ್ರೀಮತಿ ಕಮಲಾ ರೈ. ಅಡ್ಯಾಣಕದ ಜನತಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ನಂತರ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ BA ಪದವಿ ಹಾಗೂ ಮಂಗಳೂರು SDM ಕಾಲೇಜಿನಲ್ಲಿ
LLB ಪದವಿ. ವಿದ್ಯಾಭ್ಯಾಸದ ನಂತರ 1994ರಲ್ಲಿ ಬಂಟ್ವಾಳದಲ್ಲಿ ವಕೀಲ ವೃತ್ತಿ ಆರಂಭ, ಸಿವಿಲ್ ಹಾಗೂ ಕ್ರಿಮಿನಲ್ ವಕೀಲರಾಗಿ ಕಾರ್ಯಾರಂಭ. ಇವರು ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಹೌಸಿಂಗ್ ಬೋರ್ಡು, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಹಾಗೂ ಹೆಚ್ಚು ಕಡಿಮೆ 10ಕ್ಕಿಂತ ಹೆಚ್ಚು ಸಹಕಾರಿ ಸಂಘಗಳ ಕಾನೂನು ಸಲಹೆಗಾರ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಉಚಿತ ಸಲಹೆ ಸೇವೆಗಳ ಸಲಹೆಗಾರ. ಕೇಪು ಪಂಚಾಯತಿನ ಸದಸ್ಯ, ಬಂಟ್ವಾಳ ವಕೀಲರ ಸಂಘದ ಅಧ್ಯಕ್ಷ, ವಿಟ್ಲ JC ಘಟಕದ ಅಧ್ಯಕ್ಷ, ವಿಟ್ಲ ರೋಟರಿ ಅಧ್ಯಕ್ಷ, ರೋಟರಿ ಜಿಲ್ಲೆ 3181ರ ವಲಯ 4ರ ಕಾರ್ಯದರ್ಶಿ ಹುದ್ದೆ, ಚಿಣ್ಣರ ಲೋಕ ಸೇವಾ ಟ್ರಸ್ಟ್ BC ರೋಡ್ ಗೌರವಾಧ್ಯಕ್ಷ. ಹೀಗೆ ಹಲವು ರೀತಿ ಸೇವೆ ಸಲ್ಲಿಸಿದ ಅನುಭವದೊಂದಿಗೆ ಕೀರ್ತಿಯನ್ನು ಪಡೆದುಕೊಂಡ ಮೂರ್ತಿ. ಕಾಲೇಜ್ ಜೀವನದಲ್ಲಿ ನಾಟಕ ಸ್ಪರ್ಧೆಯಲ್ಲಿ, ಅಂತರ್ ಕಾಲೇಜ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುವ ಇವರು ಮಂಗಳೂರು ಆಕಾಶವಾಣಿಯ ಹಲವಾರು ಕಿರು ನಾಟಕಗಳನ್ನು ನೀಡಿದ್ದು, ತುಳು ಹಾಸ್ಯ TV ಧಾರಾವಾಹಿ ಸಜ್ಜಿಗೆ ಬಜಿಲ್ನಲ್ಲಿ ಅಭಿನಯ ಮಾಡಿರುವುದು ಹಾಗೂ ಹಲವಾರು ಕ್ಷೇತ್ರದಲ್ಲಿ ಕೈಯಾಡಿಸಿದ ಜನಪ್ರಿಯ ವ್ಯಕ್ತಿ. ವಿಟ್ಲ ರೋಟರಿಯ ಶಕ್ತಿ. ಈ ವರ್ಷ ರೋಟರಿ ಜಿಲ್ಲೆ 3181ರ AGಯಾಗಿ ನಿಯುಕ್ತಿ. ಪತ್ನಿ ಅಭಿಜ್ಞಾ ಶೆಟ್ಟಿ, ಪುತ್ರಿ ತನ್ನದೇ ಕಾನೂನು ವ್ಯಾಸಂಗ ಮಾಡುತ್ತಿರುವ ಖುಷಿ ಹಾಗೂ ಪುತ್ರ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಅಡ್ಡಣಕದಲ್ಲಿ ಸುಖಿ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಇವರ ಮುಂದಿನ ಜೀವನವು ಸುಖ, ಸಂತೋಷ, ಸೌಭಾಗ್ಯದಿಂದ ಕೂಡಲಿ ಎಂದು ಹಾರೈಸ್ತಾ ಇನ್ನಷ್ಟು ಸಮಾಜ ಹಾಗೂ ರೋಟರಿಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರುವ ಭಾಗ್ಯ ಒದಗಲೆಂದು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ರೋಟರಿ. It takes courage to grow up and become who you really are. May I request Rotarian Himesh Chandra to give introduction of our Zonal Lieutenant Rotarian Gracie Gonsalves. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಲಿಗೋರಿಯಸ್ ಮೊಂತೇರೋ ಹಾಗೂ ಶ್ರೀಮತಿ ಮೇರಿ ಮೊಂತೇರೋ ಅವರ ಪುತ್ರಿಯಾಗಿ ಮಂಗಳೂರಿನಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿಯವರೆಗೆ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು, ಮಂಗಳೂರಿನ ಪ್ರತಿಷ್ಠಿತ ಕಾಲೇಜು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯ ಇಲ್ಲಿ MSW ಪದವಿ ನಂತರ 2 ವರ್ಷ ಖಾಸಗಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 1985ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಗೆಜೆಟೆಡ್ ಅಧಿಕಾರಿಯಾಗಿ ನೇಮಕ. 1985-89ರವರೆಗೆ ದಾವಣಗೆರೆಯಲ್ಲಿ 4 ವರ್ಷ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಸೇವೆ. 1989ರಲ್ಲಿ ಪುತ್ತೂರು ಬನ್ನೂರು ನಿವಾಸಿ ನಮ್ಮ ಕ್ಲಬ್ಬಿನ ರೊಟೇರಿಯನ್ ಲಾರೆನ್ಸ್ ಗೊನ್ಸಾಲ್ವಿಸ್ ಇವರೊಂದಿಗೆ ವಿವಾಹ. 1989ರಿಂದ 2004ರವರೆಗೆ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ CDPO ಆಗಿ ಸುಳ್ಯದಲ್ಲಿ 3 ವರ್ಷ, ಪುತ್ತೂರಿನಲ್ಲಿ 7 ವರ್ಷ, ಬಂಟ್ವಾಳದಲ್ಲಿ 5 ವರ್ಷ ಸೇವೆ. ನಂತರ ಇದೇ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗೆ ಬಡ್ತಿ ಹೊಂದಿ ಮಂಗಳೂರಿನಲ್ಲಿ 8 ವರ್ಷ ವಿವಿಧ ಹುದ್ದೆಯಲ್ಲಿ ಸೇವೆ. ನಂತರ ಡೆಪ್ಯೂಟಿ ಡೈರೆಕ್ಟರ್ ಹುದ್ದೆಗೆ ಬಡ್ತಿ ಹೊಂದಿ ಉಡುಪಿಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿ ರಾಜ್ಯ ಮಟ್ಟದ ಹುದ್ದೆಗೆ ಬಡ್ತಿ ಹೊಂದಿ ಜಾಯಿಂಟ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿ ಏಪ್ರಿಲ್ 2020ರಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ಇವರು 35 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ವಿವಿಧ ಉನ್ನತ ಮಟ್ಟದ ಅಧಿಕಾರವನ್ನು ಅಲಂಕರಿಸಿ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಯಾಗಿ, ದಕ್ಷ, ನಿಷ್ಠಾವಂತ, ಶಿಸ್ತುಬದ್ಧ ಅಧಿಕಾರಿಯಾಗಿ ಸರ್ಕಾರಿ ಸೇವೆಯನ್ನು ದೇವರ ಸೇವೆ ಎಂಬ ಮನೋಭಾವದಿಂದ ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುವ ಅಧಿಕಾರಿ ಎನಿಸಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ಇವರು ಸರ್ಕಾರಿ ಸೇವೆಯಲ್ಲಿ ಇರುವಾಗಲೇ ರೋಟರಿ ಸಂಸ್ಥೆಯೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು, ನಿವೃತ್ತಿ ಜೀವನದ ಪ್ರಾರಂಭದಲ್ಲೇ 2021ರಲ್ಲಿ ರೋಟರಿ ಕ್ಲಬ್ ಪುತ್ತೂರು ಸಿಟಿಯ ಸದಸ್ಯರಾಗಿರುತ್ತಾರೆ. ಸದಸ್ಯರಾಗಿ ಕೇವಲ 2 ವರ್ಷದ ಅವಧಿಯಲ್ಲಿ ಕ್ಲಬ್ಬಿನ 21ನೇ ವರ್ಷಕ್ಕೆ ಮೊದಲ ಮಹಿಳಾ ಅಧ್ಯಕ್ಷೀಯ ಪದವಿಯನ್ನು ಯಶಸ್ವಿಯಾಗಿ ಪೂರೈಸಿ ಇದೀಗ ರೋಟರಿ ಜಿಲ್ಲೆ 3181 ವಲಯ 4ರ ವಲಯ ಸೇನಾನಿಯಾಗಿ ಸೇವೆ ಸಲ್ಲಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಇನ್ಸ್ಟಾಲಿಂಗ್ ಆಫೀಸರ್ ಅವರೇ, ಗೌರವಾನ್ವಿತ ಮೇಜರ್ ಡೋನರ್ ರೊಟೇರಿಯನ್ M ಲಕ್ಷ್ಮೀನಾರಾಯಣ್ ಸರ್ ಅವರೇ, AG ಆಗಿರುವಂತಹ ರೊಟೇರಿಯನ್ ಜಯರಾಮ್ ರೈ ಅವರೇ, ಪೇರೆಂಟ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಡಾಕ್ಟರ್ ರೊಟೇರಿಯನ್ ರವಿ ಪ್ರಕಾಶ್ ಅವರೇ, ನಮ್ಮ IPP ರೊಟೇರಿಯನ್ ಪ್ರಶಾಂತ್ ಶೆಣೈ ಅವರೇ, ಕಾರ್ಯದರ್ಶಿಯವರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ರೋಟರಿ ಮಿತ್ರರೇ, ಕುಟುಂಬಸ್ಥರೇ, ಪತ್ರಿಕಾ ಮಾಧ್ಯಮದವರೇ,
ವಿಶ್ವದಲ್ಲಿ ಭರವಸೆ ಮೂಡಿಸುವ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ 2023-24ನೇ ವರ್ಷದ ಪುತ್ತೂರು ಸಿಟಿ ಕ್ಲಬ್ಬಿನ 21ನೇ ಅಧ್ಯಕ್ಷೆಯಾಗಿ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ ತೃಪ್ತಿ ನನಗಿದೆ. ಇದಕ್ಕಾಗಿ ನಾನು ಪ್ರಪ್ರಥಮವಾಗಿ ದೇವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ರೋಟರಿ ಕ್ಲಬ್ಬಿನ ಸದಸ್ಯರಾಗುವ ಕನಸೇ ಇಲ್ಲದ ನನಗೆ ಆಕಸ್ಮಿಕವಾಗಿ ಸದಸ್ಯನಾದೆ. ರೋಟರಿ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಪಡೆಯುವ ಮುಂಚಿತವಾಗಿಯೇ ಅನಿವಾರ್ಯವಾಗಿ ಅಧ್ಯಕ್ಷನಾದೆ. ಇದೇ ಸಂದರ್ಭದಲ್ಲಿ ನಮ್ಮ ಕ್ಲಬ್ಬಿನ ಸದಸ್ಯರು ಹಾಗೂ ನನ್ನ ಪತಿಯವರಾದ ಲಾರೆನ್ಸ್ ಗೊನ್ಸಾಲಿಸ್ ಅವರು ಅಸಿಸ್ಟೆಂಟ್ ಗವರ್ನರ್ ಆಗಿರುವುದು ನನಗೆ ಒಂದು ಸುಯೋಗವೇ. ಇವರ ಮಾರ್ಗದರ್ಶನ ಮತ್ತು ನಮ್ಮ ಸರ್ವ ಸದಸ್ಯರ ಸಹಕಾರದೊಂದಿಗೆ 1 ವರ್ಷ ಕಳೆದದ್ದೇ ತಿಳಿಯಲಿಲ್ಲ. ಜಿಲ್ಲಾ ಯೋಜನೆಯಾದ ಅಂಗನವಾಡಿ ಪುನಶ್ಚೇತನ ಕಾರ್ಯಕ್ರಮದಡಿ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಸಹಕಾರದೊಂದಿಗೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೈಗೊಂಡು ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲೇ ನಮ್ಮ ಕ್ಲಬ್ಬಿನ ಸೇವಾ ಯೋಜನೆಗಳಿಗೆ ಪ್ರಥಮ ಸ್ಥಾನವನ್ನು ಲಭಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಅಲ್ಲದೆ ರೋಟರಿ ಜಿಲ್ಲೆಯಿಂದ ಕೊಡಮಾಡುವ ಪ್ಲ್ಯಾಟಿನಮ್ ಪ್ಲಸ್ ಅವಾರ್ಡ್ ಕೂಡ ನಮ್ಮ ಕ್ಲಬ್ಬಿಗೆ ದೊರಕಿದೆ. ಇಷ್ಟೇ ಅಲ್ಲದೆ ಮೆಂಬರ್ಶಿಪ್ ಡೆವಲಪ್ಮೆಂಟಲ್ಲೂ ಕೂಡ ಹೆಚ್ಚಿನ ಹೈಯೆಸ್ಟ್ ಮೆಂಬರ್ ಸೇರ್ಪಡೆ ಎಂಬ ಅವಾರ್ಡ್ ಕೂಡ ನಮ್ಮ ಕ್ಲಬ್ಬಿಗೆ ದೊರಕಿದೆ. TRFನಲ್ಲಿ ಈ ವರ್ಷ ಪ್ರಪ್ರಥಮ ಬಾರಿಗೆ 100% TRF ನಿಧಿ ನಾವು ಕಲೆಕ್ಟ್ ಮಾಡಿದ್ದೀವಿ. ಅಲ್ಲದೆ ಈ ವರ್ಷ ನಮ್ಮ ಕ್ಲಬ್ಬಿನಿಂದ ಹೆಚ್ಚಿನ $16,500 ನಾವು ದೇಣಿಗೆಯನ್ನು ಕಲೆಕ್ಟ್ ಮಾಡಿದ್ದೀವಿ. ನನ್ನ ಜೊತೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿರುವ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಹಾಗೂ ನಮ್ಮ ಕಿರಿಯ ಸದಸ್ಯರು ಹಾಗೂ ಎಲ್ಲರಿಗೂ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಯವರು ಸರಕಾರಿ ಸೇವೆಯಲ್ಲಿದ್ದು ಟೀಚರ್ ಆಗಿದ್ದರು. ಅವರ ಬಿಡುವಿಲ್ಲದ ಒತ್ತಡದ ಕೆಲಸದಲ್ಲೂ ಕೂಡ ನಮ್ಮ ರೋಟರಿಯ ಚಟುವಟಿಕೆಗೆ ಹಾಗೂ ವಾರದ ಸಭೆಗೆ ತನ್ನಂತಾನು ತೊಡಗಿಸಿಕೊಂಡು ನನ್ನೊಂದಿಗೆ ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ನಾನು ನನ್ನ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ IPP ಪ್ರಶಾಂತ್ ಶೆಣೈ ಅವರು ನನ್ನೊಂದಿಗೆ ಪ್ರಾರಂಭದಿಂದ ಕೊನೆವರೆಗೆ ಸಹ ಪ್ರತಿಯೊಂದು ಸಲಹೆ ಸೂಚನೆಗಳನ್ನು ನೀಡಿ ನನಗೆ ಸಹಕರಿಸಿರುತ್ತಾರೆ. ಅವರಿಗೂ ನಾನು ನನ್ನ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಕ್ಲಬ್ಬಿನ ಟ್ರೆಜರರ್, ಅದೇ ಥರ ನಮ್ಮ ಸಾರ್ಜೆಂಟ್ ಎಟ್ ಆರ್ಮ್ಸ್ ಕೃಷ್ಣವೇಣಿ ಅವರು ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿ ನನ್ನ ಕೆಲಸವನ್ನು ನನಗೆ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಹಕರಿಸಿರುತ್ತಾರೆ. ಅವರಿಗೂ ನಾನು ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಟ್ರೆಷರರ್ ಆದಂಥ ಮೋಹನ್ ಅವರು ತಮ್ಮ ಲೆಕ್ಕಪತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅವರಿಗೂ ನಾನು ನನ್ನ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾನು ನಮ್ಮ ಕ್ಲಬ್ಬಿನ ಕ್ಲಬ್ ಸರ್ವಿಸ್ ಡೈರೆಕ್ಟರ್ ಆಗಿರುವಂಥ ರೊಟೇರಿಯನ್ ಸ್ವಾತಿ ಮಲ್ಲಾರ್ ಅವರನ್ನು ನೆನಪಿಸ್ಕೊಳ್ಬೇಕು. ಕಾರಣ ನಾನು ಅಧ್ಯಕ್ಷರಾಗಿರುವಾಗ ಮೇಡಮ್ ನೀವೇನು ಹೆದರಬೇಡಿ, ನಾನು ನಿಮ್ಮ ಜೊತೆ ಇದ್ದೇನಂತ ಹೇಳಿದರು. ಖಂಡಿತವಾಗಿ ಅವರು ಹೇಳಿದ ಮಾತಿನಂತೆ ಪ್ರಾರಂಭದಿಂದ ಎಂಡ್ವರೆಗೂ ಅವರು ನನ್ನೊಂದಿಗೆ ಇದ್ದು ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳ ಜೊತೆಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಫೋನ್ನಿಂದ ಹಿಡಿದು ಕಾರ್ಯಕ್ರಮದ ಎಲ್ಲದಕ್ಕೂ ಅವರು ಸಹಕಾರವನ್ನು ನೀಡಿರ್ತಾರೆ. ಅವರಿಗೆ ನಾನು ನನ್ನ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ನಮ್ಮ ಕಾರ್ಯದರ್ಶಿಯವರ ಕೆಲಸದ ಒತ್ತಡದ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಆದಂಥ ರೊಟೇರಿಯನ್ ದಯಾನಂದ ಸರ್ ಅವರು ಎಷ್ಟೇ ಕೊನೆಯ ಕ್ಷಣದಲ್ಲಿ ಹೇಳಿದರೂ ಕೂಡ ಯಾವುದೇ ಮಾತನ್ನು ಹೇಳದೆ ನನಗೆ ಸಹಕಾರವನ್ನು ನೀಡಿರ್ತಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಬಹುಶಃ ನಮಗೆ ಇಷ್ಟೆಲ್ಲ ಅವಾರ್ಡ್ಸ್ಗಳು ಬಂದಿದೆ ಹಾಗೀಗೆ ಅಂತ ಹೇಳ್ತೀವಿ. ವೆಬ್ ಡೈರೆಕ್ಟರ್ ಆಗಿರುವಂತಹ ನಮ್ಮ ಪ್ರಮೋದ್ ಮಲ್ಲಾರ್ ಅವರು ನನಗೆ ವೆಬ್ ಈ ಅಪ್ಲೋಡ್ ಮಾಡುವ ಬಗ್ಗೆ ಅಥವಾ ವೆಬ್ಬಿನ ಬಗ್ಗೆ ಜ್ಞಾನ ಇಲ್ಲದಿದ್ದರೂ ಅವರು ಪ್ರತಿಯೊಂದನ್ನು ಎಷ್ಟೇ ಲೇಟ್ ಆಗಲಿ ಅರ್ಲಿ ಮಾರ್ನಿಂಗ್ ಇರಲಿ ಅವರು ಡ್ಯೂಟಿಯಲ್ಲಿರಲಿ ಎನಿ ಟೈಮ್ ನಾನು ಅವರಿಗೆ ಮಾಹಿತಿಯನ್ನು ಕೊಟ್ಟಾಗ ಅಥವಾ ಮಾಡಿದಾಗ ಅವರು ನನಗೆ
ಯಾವುದೇ ಮಾತನ್ನು ಹೇಳದೆ ಸಂಪೂರ್ಣವಾದ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ನಾನು ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಾನು TRF 100% ಆಯಿತು, ನಮ್ಮದು 16,500ರಷ್ಟು TRF ಆಯಿತು ಅಂತ ಹೇಳಿದರೆ, ಇದಕ್ಕೆ ಮುಖ್ಯವಾಗಿ ನಮ್ಮ TRF ಚೇರ್ಮನ್ ಆದಂಥ ರೊಟೇರಿಯನ್ ಮೇಜರ್ ಡೋನರ್ ಸುರೇಂದ್ರ ಕಿನಿ ಅವರ ಒಂದು ಪ್ರಯತ್ನದಿಂದ ಈ ಒಂದು TRF 100% ಆಗಲಿಕ್ಕೆ ಮತ್ತು ಅವರು ಕೂಡ ಈ ವರ್ಷ $1,000 ದೇಣಿಗೆಯನ್ನು ನೀಡಿರುತ್ತಾರೆ. ಅವರೊಟ್ಟಿಗೆ ನಮ್ಮ ಕ್ಲಬ್ಬಿನ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ಅದೇ ರೀತಿ ಲಕ್ಷ್ಮೀಕಾಂತ್ ಆಚಾರ್ ಅವರು ಕೂಡ $1,000 ಕೊಟ್ಟು ನಮ್ಮ ಈ TRFನ ಒಂದು ಪ್ರೋಗ್ರೆಸ್ ಜಾಸ್ತಿ ಆಗಲಿಕ್ಕೆ ಕಾರಣಭೂತರಾಗಿರ್ತಾರೆ. ಇಷ್ಟೇ ಅಲ್ಲದೆ ನಮ್ಮ ಕ್ಲಬ್ಬಿನ ಸದಸ್ಯರು ಝೋನ್ 4ನ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ಲಾರೆನ್ಸ್ ಗೊನ್ಸಾಲಿಸ್ ಅವರು ಈ ವರ್ಷ ಮೇಜರ್ ಡೋನರ್ ಆಗಿ ನಮಗೆ ನಮ್ಮ ಕ್ಲಬ್ಬಿಗೆ ಇನ್ನೊಂದು ಕಿರೀಟ ಬಂದಿದೆ. ಅವರಿಗೆ ನಾನು ಕ್ಲಬ್ಬಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಧನ್ಯವಾದಗಳನ್ನು ಕೂಡ ನೀಡ್ತಾ ಇದ್ದೇನೆ. ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಆಗಿಂದಾಗೆ ಮಾಹಿತಿ ಪಡೆದು ಸಕಾಲಕ್ಕೆ ಮಾರ್ಗದರ್ಶನ ನೀಡಿ ಹುರಿದುಂಬಿಸುತ್ತಿರುವ 3181 ಡಿಸ್ಟಿಕ್ಕಿನ ಡಿಸ್ಟಿಕ್ ಗವರ್ನರ್ ಆದಂಥ ರೊಟೇರಿಯನ್ ಮೇಜರ್ ಡೋನರ್ HR ಕೇಶವ್ ಇವರ ಸಹಕಾರ ಹಾಗೂ ಇವರ ಸಹಾಯವನ್ನು ನಾನು ಮರೆಯುವಂತಿಲ್ಲ. ಇವರಿಗೂ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಬಂದಿರುವಂಥ PDG ಮೇಜರ್ ಡೋನರ್ ರೊಟೇರಿಯನ್ ಪ್ರಕಾಶ್ ಕಾರಂತರು ಇವರು ನನಗೆ ಆಗಿಂದಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿ ಸಲಹೆ ಸೂಚನೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಾರೆ. ಇವರಿಂದ ನಾನು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದಿರುತ್ತೇನೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ DG ರೊಟೇರಿಯನ್ ವಿಕ್ರಮ್ ದತ್ ಸರ್ ನಮ್ಮ ಕಾರ್ಯಕ್ರಮದ ಬಗ್ಗೆ ಪರಿಶೀಲನೆ ನಡೆಸಿ ಆವಾಗವಾಗ ಈ ಒಂದು ಕಾರ್ಯಕ್ರಮದ ಬದಲಾವಣೆ ಅಥವಾ ಯಾವುದೇ ಒಂದು ಮಾಹಿತಿಯನ್ನು ಅವರು ನೀಡಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿರುವಂತಹ ಅವರಿಗೂ ನಾನು ನಮ್ಮ ಮನದಾಳದ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಅಧ್ಯಕ್ಷರಾದ ಈ ವರ್ಷದಲ್ಲಿ ನನಗೆ ಪ್ರತಿಯೊಂದು ಹಂತದಲ್ಲಿ ಮಾರ್ಗದರ್ಶಕರಾಗಿ ನನಗೆ ಬೆನ್ನೆಲುಬಾಗಿ ನಿಂತು ತನ್ನ ಸ್ವಂತ ವ್ಯಾವಹಾರಿಕ ಕಾರ್ಯಗಳನ್ನು ಬದಿಗೊತ್ತಿ ರೋಟರಿಯ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಝೋನ್ 4ನ AG, ನಮ್ಮ ಕ್ಲಬ್ಬಿನ ಸದಸ್ಯರು ಹಾಗೂ ನನ್ನ ಪತಿಯವರಾದ ರೊಟೇರಿಯನ್ ಲಾರೆನ್ಸ್ ಗೊನ್ಸಾಲಿಸ್ ಇವರ ತ್ಯಾಗಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಹಾಗೂ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ZL ಅಣ್ಣಪ್ಪ ಸಾಸ್ತಾನ್ ಅವರನ್ನು ನಾನು ಮರೆಯುವಂತಿಲ್ಲ. ಅವರಿಗೂ ನಾನು ನನ್ನ ಮನದಾಳದ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ನಾನು ಇಬ್ಬರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಒಂದು ರೊಟೇರಿಯನ್ ಆಸ್ಕರ್ ಆನಂದ್, ಯಾಕಂತ ಹೇಳಿದರೆ ಅವರ ತ್ಯಾಗ ಮತ್ತು ಸೇವೆ ರೋಟರಿಯಲ್ಲಿ ಅನನ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮ ಕಾರ್ಯಕ್ರಮ ಮಗು ನಗು ಎಂಬ ಕಾರ್ಯಕ್ರಮದಲ್ಲಿ ಅವರ ಒಂದು ಕಾಳಜಿ ಹಾಗೂ ಅವರ ಒಂದು ಪಾತ್ರ ವಿಶೇಷವಾಗಿದೆ. ಅಲ್ಲದೆ ಅವರು ಆಪತ್ಬಂಧುವಾಗಿ ರೋಟರಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ನಾನು ಕೇಳಿದಾಗ ಯಾವುದೇ ಹೊತ್ತಿರಲಿ ಯಾವುದೇ ಸಂದರ್ಭ ಇರಲಿ ಅವರು ನನಗೆ ನೀಡಿ ತುಂಬ ಸಹಕಾರ ಮಾಡಿರ್ತಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಲಬ್ಬಿನ GSR ಹಾಗೂ DRFC ಆಗಿರುವಂತಹ ಡಾಕ್ಟರ್ ಸೂರ್ಯನಾರಾಯಣ್ ಅವರನ್ನು ನಾನು ಎನಿ ಟೈಮ್ ಏನಾದರೂ ಮಾಹಿತಿ ಕೇಳಿದರೆ ಅವರು ಎಷ್ಟೋ ಬ್ಯುಸಿ ಇದ್ದರು, 10 ಮಿನಿಟ್ಸಲ್ಲಿ ಹೇಳ್ತೇನೆ ನಾನು ಅಂತ ಹೇಳಿ ನನಗೆ ಕೂಡಲೇ ನೀಡ್ತಾ ಇದ್ದರು. ಅವರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಮನದಾಳದ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಇನ್ನು ಇಷ್ಟೆಲ್ಲ ನಾನು ರೋಟರಿಯಲ್ಲಿ ಮಾಡಬೇಕಾದ್ರೆ ನನ್ನ ಸಪೋರ್ಟಿಗೆ ನಿಂತವರು ನನ್ನ ಕುಟುಂಬಸ್ಥರು, ನನ್ನ ಕುಟುಂಬದ ಸದಸ್ಯರು, ಅಣ್ಣ, ಅಕ್ಕ, ಅತ್ತಿಗೆ, ಅದೇ ರೀತಿ ಎಲ್ಲ ನನ್ನ ಕುಟುಂಬಸ್ಥರಿಗೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಮಾತಿನ ದಾಟಿಯಲ್ಲಿ ಯಾರಿಗಾದರೂ ನೋವಾಗಿದ್ದಲ್ಲಿ ಕ್ಷಮೆ ಇರಲಿ. 2024-25ನೇ ಸಾಲಿನ
ನಮ್ಮ ಕ್ಲಬ್ಬಿನ ಸದಸ್ಯರಾದ ಸೌಮ್ಯ ಸ್ವಭಾವದ ಅನುಭವಿ ಚಾರ್ಟರ್ ಸೆಕ್ರೆಟರಿ ಆಗಿರುವಂಥ ರೊಟೇರಿಯನ್ ಮೊಹಮ್ಮದ್ ಸಾಹೇಬರು ಹಾಗೂ ಅವರ ಇಡೀ ಟೀಮಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಮಾಜಿಕ ಬದಲಾವಣೆಯ ಮ್ಯಾಜಿಕ್ ಹೊಸ ತಂಡದಿಂದ ಉತ್ತಮ ರೀತಿಯಲ್ಲಿ ಜಾರಿಯಾಗಲಿ ಎಂಬ ಆಶಯದೊಂದಿಗೆ ಅವರ ಕಾರ್ಯಕ್ರಮಗಳಿಗೆ ಯಶಸ್ಸನ್ನು ಕೋರುತ್ತಾ ನಮ್ಮ ಕ್ಲಬ್ಬಿನಿಂದ ಇನ್ನೂ ಹೆಚ್ಚಿನ ಸಹಕಾರ ಅವರಿಗೆ ಸಿಗುವ ಒಂದು ಭರವಸೆಯನ್ನು ನೀಡುತ್ತೇನೆ. ನನಗೆ ಸಹಕಾರವಿತ್ತು ಗೈಡ್ ಮಾಡಿರುವ ನನಗೆ ಪಾಸ್ಟ್ ಪ್ರೆಸಿಡೆಂಟ್, ಹಿರಿಯ ಕಿರಿಯ ಸದಸ್ಯರು ಹಾಗೂ ಸರ್ವ ಸದಸ್ಯರಿಗೆ ಒಂದೇ ಮಾತಿನಲ್ಲಿ ನಾನು ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. 24-25 to uphold Rotary team magic of Rotary. Coming together is beginning. Keeping together is progress and working together is success. ಈ ಮಂತ್ರದೊಂದಿಗೆ 24-25ನೇ ರೋಟರಿ ವರ್ಷದ ಹೊಸ ಟೀಮ್ ಕಾಯ ಮನಸ ವಾಚ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕಿದ್ದಾರೆ. ಈ ಹೊಸ ಟೀಮ್ ವೇದಿಕೆಯತ್ತ ಈಗ ಬರಲಿಕ್ಕಿದ್ದಾರೆ. ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ನಮ್ಮ ಮೇಜರ್ ಡೋನರ್ ರೊಟೇರಿಯನ್ ಎಂ ಲಕ್ಷ್ಮೀನಾರಾಯಣ್ ಸರ್ ಇವರು ನಡೆಸಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಸಾರ್ಜೆಂಟ್ ಎಟ್ ಆರ್ಮ್ಸ್ ಜೋ ಡಿಸೋಜಾ ಕಳೆದ ವರ್ಷದ ಸಾರ್ಜೆಂಟ್ ಎಟ್ ಆರ್ಮ್ಸ್ ಕೃಷ್ಣ ವೇಣಿ ರೈ ಇವರು ವೇದಿಕೆ ಹತ್ರ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಅಧಿಕಾರ ಹಸ್ತಾಂತರವನ್ನು ಮುಂದಿನ ಸಾರ್ಜೆಂಟಿಗೆ ವಹಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋ ಡಿಸೋಜಾ ಪಾಸ್ಟ್ ಪ್ರೆಸಿಡೆಂಟ್, ಬೇರೆ ಬೇರೆ ಜವಾಬ್ದಾರಿಯನ್ನು ಕ್ಲಬ್ನಲ್ಲಿ ನಿರ್ವಹಿಸಿದಂಥ ಒಬ್ಬ ಹಿರಿಯ ಸದಸ್ಯ, ಅನುಭವಿ, ಶಿಸ್ತಿನ ಸಿಪಾಯಿ ಹಾಗೂ ಎಕ್ಸ್ ಮಿಲಿಟರಿಮನ್. ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಒಬ್ಬ ಟ್ರೂ ರೊಟೇರಿಯನ್ ಇವರೇ ಜೋ ಡಿಸೋಜಾ. ಥ್ಯಾಂಕ್ ಯು ಸರ್. ಮೃದು ಶಾಂತ ಸ್ವಭಾವದ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ನಮ್ಮೆಲ್ಲರ ನಾಯಕ, ಈ ವರ್ಷದ ನಾಯಕ, 24-25ನೇ ನೂತನ ಅಧ್ಯಕ್ಷ ಮತ್ತು ನಮ್ಮೆಲ್ಲರ ಸಾಹೇಬ ಅವರೇ ಮೊಹಮ್ಮದ್ ಸಾಹೇಬ. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಉಲ್ಲಾಸ್ ಪೈ ಇವರು. ರೊಟೇರಿಯನ್ ಉಲ್ಲಾಸ್ ಪೈ ಇವರಿಗೆ ಅವಕಾಶ. ನೂತನ ಅಧ್ಯಕ್ಷರು ಈಗ ವೇದಿಕೆಯತ್ತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅವರಿಗೆ ಪಾಸ್ಟ್ ಪ್ರೆಸಿಡೆಂಟ್ಗಳು ಸಾಥ್ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಸಭಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ, ಇಂದು ನೂತನವಾಗಿ ಆಯ್ಕೆಯಾಗಿರುವಂಥ ಮತ್ತು ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ಮೊಹಮ್ಮದ್ ಸಾಹೇಬ್ ಇವರಿಗೆ ಧನ್ಯವಾದಗಳನ್ನು ವಂದಿಸುತ್ತಾ ಅವರ ಪರಿಚಯ ಪತ್ರವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಮೊಹಮ್ಮದ್ ಸಾಹೇಬ್ ಅವರು ಪುತ್ತೂರಿನ ಬಪ್ಪಳಿಗೆ PB ಅಬ್ದುಲ್ಲಾ ಮತ್ತು ಸೆಲ್ಮಾ ದಂಪತಿಗಳ ಪ್ರಥಮ ಪುತ್ರನಾಗಿ ದಿನಾಂಕ 10 ಮಾರ್ಚ್ 1956ರಂದು ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ರಾಗಿಕುಮೇರು ಶಾಲೆಯಲ್ಲಿ ಮುಗಿಸಿ ಬಸ್ ಸ್ಟ್ಯಾಂಡ್ ಬಳಿಯ ನೆಲ್ಲಿಕಟ್ಟೆ ಎಲಿಮೆಂಟರಿ ಶಾಲೆಯಲ್ಲಿ 7ನೇ ತರಗತಿಯನ್ನು ಮುಗಿಸಿ ಕೊಂಬೆಟ್ಟು ಸರಕಾರಿ ಜೂನಿಯರ್ ಕಾಲೇಜಿನಲ್ಲಿ 8ನೇ ತರಗತಿಯಿಂದ PUCವರೆಗೆ ಓದಿದರು. ಬಳಿಕ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ BCom ಪದವಿಯನ್ನು 1977ರಲ್ಲಿ ಮುಗಿಸಿದರು.
ಕಾಲೇಜ್ ದಿನಗಳಿಂದಲೇ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಗ್ರ್ಯಾಜುಯೇಷನ್ ಮುಗಿದ ಕೂಡಲೇ ದಿವಂಗತ ಮಮ್ಮುನ್ನಿ ಆಜಿಯವರು ಪ್ರಾರಂಭಿಸಿದ ಅನಾಥ ಮತ್ತು ಬಡ ನಿರ್ಗತಿಕರ ಸಂರಕ್ಷಿಸುವ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಅವರೊಂದಿಗೆ ಕೈ ಜೋಡಿಸಿದರು. ಇದು ಈಗ ಸಾಲ್ಮಾರದಲ್ಲಿ ಅನ್ಸಾರುದ್ದೀನ್ ಅನಾಥಾಲಯವಾಗಿ ಮುಂದುವರಿಯುತ್ತಿದೆ. 1979ರ ಜುಲೈಯಲ್ಲಿ ಕೆನರಾ ಬ್ಯಾಂಕಿನ ಉದ್ಯೋಗಿಯಾಗಿ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿ ತೊಡಗಿದರು. ಬೆಂಗಳೂರಿನಲ್ಲಿ 6 ವರ್ಷ ಪೂರೈಸಿ ಮಂಗಳೂರಿನ ಕೆನರಾ ಬ್ಯಾಂಕ್ ಬಲ್ಮಠ ಸರ್ಕಲ್ ಆಫೀಸ್ನಲ್ಲಿ, ನಂತರ ಪುತ್ತೂರು, ಮಡಿಕೇರಿ ಮತ್ತು ಮುಂಬೈಯಲ್ಲಿ ಕೆಲಸ ನಿರ್ವಹಿಸಿದರು. ಮಂಗಳೂರಿನಲ್ಲಿರುವಾಗ CAIIB ಪರೀಕ್ಷೆಯನ್ನು ಪೂರೈಸಿದರು. ಮುಂಬೈಯಲ್ಲಿ ಸತತ 3 ವರ್ಷ ಸೇವೆ ಸಲ್ಲಿಸಿ SNR ಸ್ಕೀಮ್ನಲ್ಲಿ 2001ನೇ ಇಸ್ವಿಯಲ್ಲಿ ಸ್ವಯಂ ನಿವೃತ್ತಿ ಹೊಂದಿದರು. ಹೀಗೆ 22 ವರ್ಷ ಸೇವೆ ಸಲ್ಲಿಸಿ ಬಳಿಕ ತಾಯ್ನಾಡಿನಲ್ಲಿ ಬಂದು ತಮ್ಮ ಕುಟುಂಬದವರ ಜೊತೆ ವ್ಯಾಪಾರದಲ್ಲಿ ತೊಡಗಿದರು. ಅದರೊಂದಿಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ವಿವಿಧ ಸಂಸ್ಥೆಗಳಲ್ಲಿ ಸೇವೆಗೈದರು. ಇವರು ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಸಕ್ರಿಯವಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪುತ್ತೂರಿನಲ್ಲಿ ಅಮನ್ ಗೋಲ್ಡ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಮುಂದೆ ಅದು ಪಾರ್ಟ್ನರ್ಶಿಪ್ ಆದ್ದರಿಂದಾಗಿ ವ್ಯವಹಾರವನ್ನು ನಿಲ್ಲಿಸಬೇಕಾಯಿತು. ಮುಂದೆ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ವಿವಿಧ ಸಂಸ್ಥೆಗಳಲ್ಲಿ ಸೇವೆಗೈದು 2003ರಲ್ಲಿ ರೋಟರಿ ಭೀಷ್ಮ KR ಶೆಣೆಯವರ ಪ್ರಚೋದನೆಯಿಂದ ರೋಟರಿ ಪೂರ್ವದಿಂದ ಸ್ಥಾಪಿಸಲ್ಪಟ್ಟ ರೋಟರಿ ಪುತ್ತೂರು ಸಿಟಿಯ ಸದಸ್ಯನಾಗಿ ಸ್ಥಾಪಕ ಕಾರ್ಯದರ್ಶಿಯಾಗಿ ನೇಮಕಗೊಂಡು ಇದರಲ್ಲಿ ಸಕ್ರಿಯ ಸದಸ್ಯರಾಗಿ ಮುಂದುವರೆದಿರುತ್ತಾರೆ. 2010ರಲ್ಲಿ ಪುತ್ತೂರಿನ ಸಾಲ್ಮಾರದಲ್ಲಿರುವ ಮೌಂಟನ್ ವ್ಯೂ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಸಂಚಾಲಕರಾಗಿ ನೇಮಕಗೊಂಡು ಮುಂದುವರಿಯುತ್ತಿದ್ದಾರೆ. 1985ರ ಡಿಸೆಂಬರ್ನಲ್ಲಿ ಮಂಗಳೂರು ಬೈಕಂಪಾಡಿಯ ಸಕಿನಾ ಎಂಬುವರೊಂದಿಗೆ ವಿವಾಹವಾಗಿ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದರು. ಇವರಿಗೆ 2 ಗಂಡು ಮತ್ತು 1 ಹೆಣ್ಣು ಮಗಳು. ಹೆಣ್ಣು ಮಗಳು ತನ್ನ ಪತಿ ಮತ್ತು ಮಕ್ಕಳ ಜೊತೆಗೆ ಮಸ್ಕತ್ನಲ್ಲಿ ನೆಲೆಸಿರುತ್ತಾರೆ. ದೊಡ್ಡ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೌದಿ ಅರೇಬಿಯಾದ ದಮ್ಮಾನ್ನಲ್ಲಿ ಅರ್ಮೆಕೋದಲ್ಲಿ ಉದ್ಯೋಗಿಯಾಗಿದ್ದು ಕುಟುಂಬ ಸಮೇತ ನೆಲೆಸಿರುವರು. ಸಣ್ಣ ಮಗ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಉದ್ಯೋಗದಲ್ಲಿದ್ದು ವರ್ಕ್ ಫ್ರಮ್ ಹೋಮ್ ಮಾಡುತ್ತಾ ಕುಟುಂಬದೊಂದಿಗೆ ನೆಲೆಸಿರುವನು. ಪ್ರಸ್ತುತ ಇವರು ಪುತ್ತೂರಿನ ಕೂರ್ನಡ್ಕದ ಮುವಾಸಿನ ಮಂಜಿಲ್ನಲ್ಲಿ ಸುಖ ಜೀವನವನ್ನು ನಡೆಸುತ್ತಿರುವವರು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ರೊಟೇರಿಯನ್ ಉಲ್ಲಾಸ್ ಭಾಯ್, ಸುಂದರವಾದಂತಹ ಪರಿಚಯಕ್ಕಾಗಿ. ಇದೀಗ ನಮ್ಮ ಮುಂದೆ ಅತ್ಯಂತ ಸುಂದರವಾದಂತಹ ಪದಪ್ರದಾನ ಈ ಪದಪ್ರದಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಇಂದಿನ ನಮ್ಮ ಮುಖ್ಯ ಅತಿಥಿಗಳು, ಮೇಜರ್ ಡೋನರ್ ಆಗಿರುವಂಥ ಇನ್ಸ್ಟಾಲಿಂಗ್ ಆಫೀಸರ್ ಲಕ್ಷ್ಮೀನಾರಾಯಣ್ ಸರ್ ಇವರು. ಈಗಿನಿಂದ ನಮ್ಮ ರೊಟೇರಿಯನ್ ಗ್ರೇಸಿ ಗೊನ್ಸಾಲಿಸ್ ಮೇಡಮ್ ಅವರು IPAP ಆಗಲಿಕ್ಕಿದ್ದಾರೆ. ಹಾಗೆಯೇ ಅವರು ಝೋನಲ್ ಲೆಫ್ಟಿನೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಥ್ಯಾಂಕ್ ಯು ಸರ್. ಇದೀಗ 2024-25ನೇ ಸಾಲಿನ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿ, ಲವಲವಿಕೆಯ ವ್ಯಕ್ತಿತ್ವದ ಬಹುಮುಖ ಪ್ರತಿಭೆಯ ರೊಟೇರಿಯನ್ ರಾಮಚಂದ್ರ ಬನ್ನೂರ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಕಿರು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ರೊಟೇರಿಯನ್ ಕೃಷ್ಣವೇಣಿ ರೈ ಇವರು. ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ರೋಟರಿ ಮಿತ್ರರೇ, ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ರೋಟರಿಯನ್ ರಾಮಚಂದ್ರ ಇವರು ದಿವಂಗತ ಹೊನ್ನಪ್ಪ ಮತ್ತು ದಿವಂಗತ ರಾಮಕ್ಕ ದಂಪತಿಯವರ 4ನೇ ಪುತ್ರನಾಗಿ ದಿನಾಂಕ 13/3/1963ರಂದು ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದ ಶಿಬಾರ್ಲಾ ಎಂಬಲ್ಲಿ ಜನಿಸಿದರು.
ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬಜತ್ತೂರಿನಲ್ಲಿ, ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ರಾಮಕುಂಜದಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಉಪ್ಪಿನಂಗಡಿ ಸರ್ಕಾರಿ ಕಾಲೇಜಿನಲ್ಲಿ ಹಾಗೂ ಬಿಕಾಂ ಪದವಿಯನ್ನು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪೂರೈಸಿದರು. 1986ರಲ್ಲಿ ಗ್ರಂಥಾಲಯ ವಿಜ್ಞಾನ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿಯಲ್ಲಿ ಗ್ರಂಥಪಾಲಕರಾಗಿ ತನ್ನ ಕರ್ತವ್ಯವನ್ನು ಆರಂಭಿಸಿದರು. ಸುಮಾರು 36 ವರ್ಷಗಳ ಕಾಲ ವಿವಿಧ ಕಾಲೇಜುಗಳಲ್ಲಿ ಸಾರ್ಥಕ ಕರ್ತವ್ಯವನ್ನು ನಿರ್ವಹಿಸಿ ದಿನಾಂಕ 31/3/2023ರಂದು ಸರ್ಕಾರಿ ಕರ್ತವ್ಯದಿಂದ ನಿವೃತ್ತರಾಗಿ ಇದೀಗ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರು ಓರ್ವ ಉತ್ತಮ ಯೋಗ ತರಬೇತುದಾರರೂ ಹೌದು. 2009ರಲ್ಲಿ ರೋಟರಿ ಕ್ಲಬ್ ಪುತ್ತೂರು ಸಿಟಿಗೆ ಸೇರ್ಪಡೆಗೊಂಡ ಇವರು ನಿರ್ದೇಶಕರಾಗಿ, ಬುಲೆಟಿನ್ ಎಡಿಟರ್ ಆಗಿ ಹಾಗೂ ರೊಟರಾಕ್ಟರ್ ಚೇರ್ಮನ್ ಆಗಿ ಯಶಸ್ವಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಪತ್ನಿ ಶ್ರೀಮತಿ ಹೇಮಲತಾ, ಮಗಳು ಸಂಪ್ರೀತಿ, ಮಗ ಸಮರ್ಥ, ಮೊಮ್ಮಗ ಮಾಸ್ಟರ್ ದೇವಾಂಶ ಇವರೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಇವರೇ ನಮ್ಮ ಈ ಸಾಲಿನ ಕಾರ್ಯದರ್ಶಿ ರೋಟರನ್ ಶ್ರೀ ರಾಮಚಂದ್ರ ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಕೃಷ್ಣವೇಣಿ ರೈ ಇವರಿಗೆ. ಇದೀಗ 24-25ನೇ ಸಾಲಿನ ಟ್ರೆಜರರ್ ಆಗಿ ರೊಟೇರಿಯನ್ ದಯಾನಂದ್ ಸರ್ ಇವರು ಅಧಿಕಾರವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಟ್ರೆಜರರ್ ಆಗಿ ರೊಟೇರಿಯನ್ ದಯಾನಂದ್. ವೈಸ್ ಪ್ರೆಸಿಡೆಂಟ್ ಉಮೇಶ್ ಚಂದ್ರ. ಜಾಯಿಂಟ್ ಸೆಕ್ರೆಟರಿ ಮೋಹನ್ ಮುತ್ಲಾಜೆ. ದಯವಿಟ್ಟು ಡೈರೆಕ್ಟರ್ಸ್ಗಳೆಲ್ಲ ಮುಂದೆ ಬರಬೇಕು. Directors, Club Service, Rotarian Dharnappa Gowda. Occasional service, Club Service, Rotarian Dharnappa Gowda. Occasional Service, Rotarian Swati Mallara. Community Service, Rotarian Prajwal Rai. International Service, Rotarian Natesh Udupa.
Youth Service, Rotarian Gururaj K. Bulletin Editor, Rotarian Dr. Harikrishna Panaji. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ಅವರನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. IPP, Rotarian Gracie Gonsalves. The Rotary Foundation Chairman, Rotarian Muhammad Sadiq. Pulse Polio Chairman, Rotarian Dr. Shashidhar Kaje. District Project Chairman, Rotarian Prashant Shanai. Membership Development, Rotarian Pramod Mallara. Teach, Rotarian Shamala P. Shetty. Ethics, Rotarian Manohar K. Wins Chairman, Rotarian P. Ullas Pai. Website in charge, Rotarian Akshata P. Shenoy. Social media in charge, Rotarian Padmanabha Shetty. Club Literary Committee Chair, Rotarian Dr. Podia. Water and Sanitation, Rotarian Arif Sultan. Career Guidance, Rotarian Krishna Mohan PS. Sport Chairman, Rotarian Sumit Kumar. Rotrack Chairman, Rotarian Jayagur Achar. Interact Chairman, Rotarian John Kutinna. Cultural Activities, Rotarian Krishnaveni Rai. Picnic Coordinator, Rotarian Jayakumar. Congratulations all the team members and all the best.
you step into your new roles, remember the true measure of your success will be the impact you have on others and the positive changes you bring to our community. Now, let's hear from our new installed president, Rotarian Mohammad Sahib. Good evening to you all. Respected installation officer, Major Donor Suryanarayan, PDG 3180, and our Assistant Governor Jairam Rai, and Parent Club President Dr. Ravi Prakash, and other dignitaries in the dais and in front of the dais. First of all, I want to tell you that it is Shanai Mam. He has introduced me to the Rotary. When we were walking, we were together walking in the St. Philomena ground, he called me and he inspired me about Rotary, and he made me a president. He has made me to select the president also. Then I searched for a president. Nobody was willing. John Coutinho, Jay Kumar, ನಾವೆಲ್ಲ ನೆಕ್ಸ್ಟ್ ಇಯರಿಂದ ಆಗ್ತೇವೆ, ಈ ಸತಿ ಬೇಡ ಅಂತೇಳಿ. ಹಾಗೆ ನನಗೆ ಉಸ್ಮಾನ್ ಅಜ್ಜಿ ಅವರನ್ನು ಇಂಟ್ರೊಡ್ಯೂಸ್ ಮಾಮಿಗೆ ಮಾಡಿದೆ. ಅವರು ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಒಪ್ಪಿದರು. ಈಸ್ ನೋ ಮೋರ್. ನಾನು ಅವರನ್ನು ಸ್ಮರಿಸಿಕೊಳ್ತೇನೆ. ಹಾಗೆ ನಮ್ಮ ಅದರ್ ರೋಟೇರಿಯನ್ಸ್ ಕೃಷ್ಣಮೂರ್ತಿ ಆ್ಯಂಡ್ ಸಮ್ ಅದರ್ಸ್ ಹೂ ಇಸ್ ನೋ ಮೋರ್ ನರ್, ಎಲ್ಲರಿಗೂ ಸ್ಮರಿಸುತ್ತಾ ಇವತ್ತಿನ ಈ ಪದಕ ಪ್ರದಾನ ಕಾರ್ಯಕ್ರಮದಲ್ಲಿ ಬಂದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಪ್ರೀತಿಯ ಸ್ವಾಗತ ಮತ್ತು ನನ್ನ ಹೃದಯಾಂತರದ ಸಂತೋಷವನ್ನು ನಿಮಗೆ ಸಂತೋಷಪಡಿಸ್ತೇನೆ. ಇಟ್ ಇಸ್ ಡೆಫಿನೆಟ್ಲಿ I had to be president from the long last years. ಯಾಕಂದ್ರೆ ನಾನು ಅದನ್ನೇ ಅವನು ಯಾವಾಗಲೂ ಕೊಡುವಾಗ ನನಗೆ ಬೇಡ ಸರ್, ಈಗ ಬೇಡ ಸರ್. ಆಗ ಒಂದು ನಾವು ಈಗ ಸದ್ಯಕ್ಕೆ ದೇವರ ಅನುಗ್ರಹ ಇರ್ಬೋದು ಏನೋ, ಎಲ್ಲರೂ ಒತ್ತಾಯ ಮಾಡಿ ನನಗೆ ಪ್ರೆಸಿಡೆಂಟ್ ಆಗಲೇಬೇಕು ಅಂತ ಹೇಳಿದರು. ಐ ಅಗ್ರೀಡ್ ಆ್ಯಂಡ್ ಐ ವಾಸ್ ಅ ಚಾರ್ಟರ್ ಸೆಕ್ರೆಟರಿ. ಅಟ್ ದ್ಯಾಟ್ ಟೈಮ್ ವಿ ಸ್ಟ್ರಗಲ್ ಫಾರ್ ದ ರೋಟರಿಯ ಗಂಧಗಾಳಿ ಗೊತ್ತಿರಲಿಲ್ಲ ನಮಗೆ, ಏನೂ ಗೊತ್ತಿಲ್ಲದವಾಗ ಶಣೇಮ್ಮ ಮತ್ತು ನಮ್ಮ GSR ಡಾಕ್ಟರ್ ಸೂರ್ಯನಾರಾಯಣ, ನಾವು ಯಾವಾಗಲೂ ಸಾಯಂಕಾಲ ಸೂರ್ಯನಾರಾಯಣ ಹತ್ರ ಮಾತಾಡಿ ನಾವು ರೋಟರಿ ನಡೆಸೋದು ಹೇಗೆ ಅಂತ ಎಲ್ಲ ಕಲಿತುಕೊಂಡದ್ದು ಅವ್ರ ಹತ್ರ. ಆಮೇಲೆ ನಾನು ಆ್ಯಕ್ಟಿವ್ ರೋಟರಿನಾಗಿದ್ದೆ. ಪ್ರೆಸಿಡೆಂಟ್ ಚೀಫ್ ಅವರಾಗ ಬೇಡ ಅಂತೇಳಿ ಹೇಗೆ ಒಪ್ಪಿದೆ. ಶಣೇಮ್ಮ ಒಂದು ದಿವಸ ನನ್ನ ಹತ್ರ ಹೇಳಿದ್ದು ನೆನಪಿರ್ತೇವೆ, ನಾನು ಜೀವದಲ್ಲಿ ಇರುವಾಗಲೇ ನೀನು ಮತ್ತು ಸುಧಾಕರ್ ಶೆಟ್ಟಿ ಪ್ರೆಸಿಡೆಂಟ್ ಆಗೋದು ನನಗೆ ನೋಡಬೇಕು ಅಂತ. ಇದು ದೇವರ ದಯ ಇರ್ಬೋದೇನೋ, ಅವರಿಗೆ ಬೇಕಾಗಿ ನಾನು ಪ್ರೆಸಿಡೆಂಟ್ ಆದಾಗ ಆಗಿದೆ. ನಾನು ಒಪ್ಪಿಕೊಂಡೆ. ಐ ಅಗ್ರೀಡ್, ಐ ಸಿನ್ಸಿಯರ್ಲಿ ಅಗ್ರಿ ದ್ಯಾಟ್ ಆ್ಯಂಡ್ ಐ ಅಕ್ಸೆಪ್ಟ್ ದಿಸ್ ಪ್ರೆಸಿಡೆನ್ಶಿಪ್ ಆ್ಯಂಡ್ ಐ ಆಮ್ obey this one. I am committed to fulfill the principles of Rotary and our district projects, implementation of the project. I request my all team members. We have got a strong team members, and I will be sure I will be doing the best to the Rotary, and our members full support is there. Not only that, Rotarians, other Rotarians also, we are many more friends in other Rotary clubs. Now we have got 8 clubs. At that time only 3 clubs were there. ಎಲ್ಲರೂ ನನಗೆ ಸಹಕಾರ ಕೊಡ್ತೀನಿ ಅಂತ ನಾನು ಭಾವಿಸ್ತೇನೆ. ನನ್ನ ಸಂತೋಷದಿಂದ, ದೇವರ ಅನುಗ್ರಹದಿಂದ ನಾನು ಇದನ್ನು ಅಕ್ಸೆಪ್ಟೆನ್ಸ್ ಮಾಡ್ತಾ ಇದ್ದೇನೆ. ನಮ್ಮ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಗಳಾದ ನಮ್ಮ ವಿಕ್ರಮ್ ದತ್ತ ಕೊಟ್ಟ ಕೆಲವು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸ್, ಅದನ್ನು ಸಿನ್ಸಿಯರ್ ಆಗಿ ವಿಲ್ ಕಮಿಟ್ ಟು ಫುಲ್ಫಿಲ್ ದ ಹಿಸ್ ಡ್ರೀಮ್ ಆ್ಯಂಡ್ ನಾನು ಸರ್ಟನ್ಲಿ ಅದನ್ನು ಒಪ್ಪಿಕೊಳ್ತೇನೆ, ಅದನ್ನು ಮಾಡ್ತೇನೆ ಅಂತ ನಿಮ್ಮ ಹತ್ರ ಎಲ್ಲರ ಭರವಸೆ, ನಿಮ್ಮ ಫುಲ್ಲು ಸಹಕಾರದೊಂದಿಗೆ ಎಲ್ಲರೂ ನನಗೆ ಸಹಕರಿಸ್ತೇನೆ ಅಂತ ಭಾವಿಸ್ತೇನೆ. ಎಲ್ಲರಿಗೂ ತುಂಬ ಸಹಕಾರವನ್ನು ಬೇಡುತ್ತಾ ನನ್ನ 2 ಮಾತುಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಆಲ್. Wow, thank you sir. President Rotarian Mohammad Sahib. The club members are eagerly looking forward to an exciting and productive year ahead. Congratulations the President Rotarian Mohammad Sahib and all the very best to the strong team. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ ಮೇಜರ್ ಡೋನರ್ ರಾಮಕೃಷ್ಣ ಇವರು. ಸರ್, ನಿಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಹಾಗೆ ರೋಟರಿ ಭೀಷ್ಮ KR ಶನಿ ಸರ್, ನಿಮಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಯಕುಮಾರ್ ರೈ ಅವರು ಇವರನ್ನು ಗುರುತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ 2023-24ನೇ ರೋಟರಿ ವರ್ಷವನ್ನು ಅತ್ಯಂತ ಯಶಸ್ವಿಯಾಗಿ ಅಸಿಸ್ಟೆಂಟ್ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದವರು ಮೇಜರ್ ಡೋನರ್ ರೊಟೇರಿಯನ್ ಲಾರೆನ್ಸ್ ಗೊನ್ಸಾಲಿಸ್ ಇವರನ್ನು ಗೌರವಾರ್ಪಣೆಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಹಾಗೆಯೇ 2023-24 ರೋಟ್ರಿ ವರ್ಷದ ಝೋನಲ್ ಲೆಫ್ಟಿನೆಂಟ್ ಆಗಿ ಅನ್ನಪ್ಪ ಸಾಸ್ತಾನ್ ಅವರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. 2023-24 ಸಾಲಿನ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೆಯೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಸಿಸ್ಟೆಂಟ್ ಗವರ್ನರ್, ಮೇಜರ್ ಡೋನರ್, ನಮ್ಮ ಕ್ಲಬ್ಬಿನ ನಿಜವಾದಂಥ ಒಬ್ಬ ಆಸ್ತಿ. ನಮಗೆಲ್ಲ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಕ್ಲಬ್ಬಿನ ಒಬ್ಬರು ಸದಸ್ಯ ಇವರು. ಹಾಗೆಯೇ ಅಸಿಸ್ಟೆಂಟ್ ಗವರ್ನರ್ ಆಗಿ ಸಾಕಷ್ಟು ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ. ಕ್ಲಬ್ಬಿನ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. We recognize the presence of Dr. Shripati Rao, Rotary Club Puttur President. Sir, hearty welcome to you. ಕಂಗ್ರ್ಯಾಚುಲೇಷನ್ಸ್ ಸರ್. ಇದೀಗ ಮುಂದಿನ ಕಾರ್ಯಕ್ರಮ 2023-24 ರೋಟ್ರಿ ವರ್ಷದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಗೌರವಿಸುವಂತಹ ಸಂದರ್ಭ. ರೊಟೇರಿಯನ್ ಗ್ರೇಸಿ ಗೊನ್ಸಾಲ್ವಿಸ್ 1 ವರ್ಷ ನಮ್ಮ ಕ್ಲಬ್ಬನ್ನು ಯಶಸ್ವಿಯಾಗಿ ಮುನ್ನಡೆಸಿ ಹಲವಾರು ಸೇವಾ ಕಾರ್ಯಗಳ ಮೂಲಕ ಸಮಾಜಮುಖಿಯಾಗಿ ಗುರುತಿಸಿಕೊಂಡು ಕ್ಲಬ್ಬಿನ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಕ್ಲಬ್ಬಿಗೆ ಪ್ಲಾಟಿನಂ ಪ್ಲಸ್ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಅಹರ್ನಿಶಿಯಾಗಿ ಶ್ರಮಿಸಿರುವ ನಿಮಗಿದು ಎಲ್ಲ ಕ್ಲಬ್ ಸದಸ್ಯರ ಪರವಾಗಿ ಗೌರವಾರ್ಪಣೆ ಮೇಡಮ್. ಹಾಗೆಯೇ ರೊಟೇರಿಯನ್ ಶ್ಯಾಮಲಾ ಮೇಡಮ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಂದರೆ ಕ್ಲಬ್ಬಿನ 2 ಜೋಡೆತ್ತುಗಳ ಹಾಗೆ, ಗಾಲಿಯ 2 ಚಕ್ರಗಳು ಇದ್ದ ಹಾಗೆ ಅಧ್ಯಕ್ಷರಿಗೆ ಎಲ್ಲ ಕಾರ್ಯಗಳಲ್ಲಿ ಸಾಥ್ ನೀಡಿ ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಡೆಸಿರುವಂಥ ಕ್ರಿಯಾಶೀಲ ಕಾರ್ಯದರ್ಶಿಯಾಗಿರುವಂಥ ರೊಟೇರಿಯನ್ ಶ್ಯಾಮಲಾ ಶೆಟ್ಟಿ ಇವರಿಗೆ ಕ್ಲಬ್ಬಿನ ಎಲ್ಲ ಸದಸ್ಯರು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಪಾಸ್ಟ್ ಪ್ರೆಸಿಡೆಂಟ್ಗಳು ಕೂಡ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯದರ್ಶಿ ಮತ್ತು ಅಧ್ಯಕ್ಷರನ್ನು ಎಲ್ಲ ಕ್ಲಬ್ಬಿನ ಸದಸ್ಯರ ಪರವಾಗಿ ಧನ್ಯವಾದಗಳು. The best way to find yourself is to lose yourself in the service of others. Club service. Now I request Rotarian Dharnappa Gowda, the Club Service Director, to introduce the new members. ಅಧ್ಯಕ್ಷರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ರೋಟರಿ ಮಿತ್ರರೇ, ಎಲ್ಲ ಆಹ್ವಾನಿತರೇ, ಈ ವರ್ಷ
ನಮ್ಮ ಕ್ಲಬ್ಬಿಗೆ 3 ಸದಸ್ಯರನ್ನು ನಾವು ಸೇರ್ಪಡೆ ಮಾಡಲಿಕ್ಕಿದ್ದೇವೆ. ಬಹಳ ಸಂತೋಷದಿಂದ ಈ 3 ರೊಟೇರಿಯನ್ಗಳನ್ನಾಗಿ ನಾವು ನಮ್ಮ ಕ್ಲಬ್ಬಿಗೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಹೊಸ ಸದಸ್ಯರು ವೇದಿಕೆಗೆ ಬರಬೇಕು. ಮೊದಲನೇದಾಗಿ ಅಕ್ಷತಾ ಜಯಕುಮಾರ್, ಮನಮೋಹನ ಮತ್ತು ರಾಧಾ ದಂಪತಿಗಳ ಸುಪುತ್ರಿಯಾದ ಶ್ರೀಮತಿ ಅಕ್ಷತಾ ಜಯಕುಮಾರ್ ಇವರು ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಪದವಿ ಶಿಕ್ಷಣ, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದಲ್ಲಿ 2005ರಲ್ಲಿ ಕಾನೂನು ಪದವಿಯನ್ನು ಪಡೆದಿದ್ದು ಪ್ರಸ್ತುತ ಪುತ್ತೂರಿನಲ್ಲಿ ವಕೀಲೆಯಾಗಿ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯೆಯಾಗಿ ಬೆತನಿ ಶಾಲೆಯಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ಕೂಡ ಇವರು ಎತ್ತಿದ ಕೈ. ನೃತ್ಯ ಹಾಗೂ ರೂಪದರ್ಶಿಯಾಗಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಬಾಚಿಕೊಂಡಿರುತ್ತಾರೆ. ಇವರ ಜೀವನ ಸಂಗಾತಿ ಡಾಕ್ಟರ್ ಜಯಕುಮಾರ್, 2nd PU ಓದುತ್ತಿರುವಂತಹ ಮಗ ಸ್ಕಂದ ತೇಜ, 6ನೇ ತರಗತಿಯಲ್ಲಿ ಓದುತ್ತಿರುವಂತಹ ಆರ್ಯಕೃಷ್ಣ, ಪ್ರಸ್ತುತ ಪುತ್ತೂರಿನ ದರ್ಬೆಯಲ್ಲಿ ಸಂತೃಪ್ತ ಜೀವನ. ಇವರೇ ನಮ್ಮ ಕ್ಲಬ್ಬಿನ ಹೊಸ ಸದಸ್ಯೆ. ವೆಲ್ಕಮ್ ಯು ಮೇಡಮ್ ಟು ಅವರ್ ರೋಟರಿ ಕ್ಲಬ್. ಇವರ ಮನೆಯವರು ಇದ್ದರೆ ಮೇಲೆ ಆ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವತ್ತಿನ ಇನ್ಸ್ಟಾಲಿಂಗ್ ಆಫೀಸರ್ ಅವರು ಹೊಸ ಸದಸ್ಯರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಡಾಕ್ಟರ್ ಜಯಕುಮಾರ್ ಮತ್ತು ನಿಮ್ಮ ಫ್ಯಾಮಿಲಿ ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಸದಸ್ಯ ಆನಂದ ಉಡುಪ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆನಂದ ಉಡುಪ ಸರ್. ಆನಂದ ಉಡುಪ ನಮ್ಮವರೇ, ಅನಿವಾರ್ಯ ಕಾರಣಗಳಿಂದ ಕ್ಲಬ್ಬಿಗೆ ಬರಲಾಗದೆ ಮತ್ತೆ ರೋಟ್ರಿ ತುಡಿತ ನಮ್ಮ ಕ್ಲಬ್ಬಿಗೆ ಸೇರ್ಪಡೆಯಾಗುವಂತೆ ಮಾಡಿದೆ. ಆನಂದ ಉಡುಪ ಅವರು ನಿಜವಾಗಿಯೂ ಕೂಡ ನಮ್ಮ ಕ್ಲಬ್ಬಿನ ಚಾರ್ಟರ್ ಸದಸ್ಯ, ಕ್ಲಬ್ಬಿನ ಕಾರ್ಯದರ್ಶಿಯಾಗಿ 2 ಸಲ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ಹಾಗೆಯೇ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಿದಂಥ ಒಬ್ಬ ಹಿರಿಯ ರೊಟೇರಿಯನ್. ಶ್ರೀ ಆನಂದ ಉಡುಪ ಅವರು ನಿವೃತ್ತ ವಿಜಯ ಬ್ಯಾಂಕಿನ ಉದ್ಯೋಗಿ. 30 ವರ್ಷ ಬ್ಯಾಂಕಿನಲ್ಲಿ ಸೇವೆಯನ್ನು ಸಲ್ಲಿಸಿ VRS ಪಡೆದು 20 ವರ್ಷಗಳಿಂದ ಅಪೂರ್ವ ಟ್ರೇಡರ್ಸ್ ಮೂಲಕ ವ್ಯವಹಾರವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪತ್ನಿ ಶ್ರೀಮತಿ ಸ್ವರ್ಣ, ಮಗಳು ಡಾಕ್ಟರ್ ಕೃಪಾ ಉಡುಪ, ಅಳಿಯ ಕೂಡ ಡಾಕ್ಟರ್ ಆಗಿರುತ್ತಾರೆ. ದರ್ಬೆ ಸಮೀಪ ಇವರು ಇಲ್ಲಿಯ ನಿವಾಸಿಯಾಗಿದ್ದಾರೆ. ಮತ್ತೊಮ್ಮೆ ರೋಟ್ರಿ ಕ್ಲಬ್ಬಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದಲ್ಲದೆ ಹವ್ಯಕ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಕೂಡ ದುಡಿದಿದ್ದಾರೆ. ಇವರೇ ಆನಂದ ಉಡುಪ. ವೆಲ್ಕಮ್ ಯು ಸರ್. ಹಾಗೆಯೇ ರಂಜನ್ ಕುಮಾರ್, ದಯವಿಟ್ಟು ರಂಜನ್ ಕುಮಾರ್ ಇದ್ದರೆ ವೇದಿಕೆ ಬರಬೇಕು. ಮೊದಲೇ ತಿಳಿಸಿದ್ದಾರೆ, ನಿಮ್ಮೊಂದಿಗಿದ್ದೇವೆ, ನಿಮ್ಮ ಕ್ಲಬ್ಬಿನಲ್ಲಿದ್ದೇವೆ ಅಂತ ಹೇಳಿದ್ದಾರೆ. ಅವರು ಯಾವುದೋ ವಿಡಿಯೋ ಕಾನ್ಫರೆನ್ಸ್ ಇದ್ದದ್ದರಿಂದ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ನಮಗೆ. ಹಾಗಾಗಿ ಅವರ ಪರಿಚಯವನ್ನು ತಮ್ಮ ಹೊಂದಿರಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಶ್ರೀ ರಂಜನ್ ಕುಮಾರ್, ರೀಜನಲ್ ಹೆಡ್, ಕೆನರಾ ಬ್ಯಾಂಕ್ ರೀಜನಲ್ ಹೆಡ್ ಪುತ್ತೂರು. ಇವರು ಪ್ರಸ್ತುತ ಇನ್ಲ್ಯಾಂಡ್ ಮಯೂರ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಾರೆ. ಪೋಸ್ಟ್ ಗ್ರ್ಯಾಜುಯೇಟ್, ಗಾರ್ಡನಿಂಗ್ ಮತ್ತು ಸಂಗೀತ ಕೇಳುವಿಕೆ ಇವರ ಇಷ್ಟವಾದಂಥ ಹವ್ಯಾಸ. ಪತ್ನಿ ರೀನಾ ಕುಮಾರಿ, ಅನುಷ್ಕಾ ಆನಂದ್ ಪುತ್ರ ಹಾಗೆ ಅನ್ವಿತಾ ಆನಂದ್ ಪುತ್ರಿ. ಇವರೇ ನಮ್ಮ ಹೊಸ ಸದಸ್ಯರಾಗಿರುವಂಥ ಶ್ರೀ ರಂಜನ್ ಕುಮಾರ್. ಖಂಡಿತವಾಗಿಯೂ ಕೂಡ ನಮ್ಮ ಕ್ಲಬ್ಬನ್ನು ಅವರು ಸೇರಿಕೊಳ್ಳಿಕ್ಕಿದ್ದಾರೆ. ಅವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೊಕೇಶನಲ್ ಸರ್ವಿಸ್. ಈಗ ವೊಕೇಶನಲ್ ಸರ್ವಿಸ್ ಡೈರೆಕ್ಟರ್. 1 ಮಿನಿಟ್ ಸರ್. ಒಂದು ವಿಷಯ, ನನ್ನ ಆತ್ಮೀಯರಾದ
ನಮ್ಮೊಟ್ಟಿಗೆ ಯಾವಾಗಲೂ ನಮ್ಮೊಟ್ಟಿಗೆ ನಾವು ಸೇರ್ತಾಯಿದ್ರು. ನಮ್ಮ ಅನ್ಸಾರುದ್ದೀನ್ ಎಜುಕೇಷನ್ ಟ್ರಸ್ಟ್ ಸೆಕ್ರೆಟರಿ ಮೊಹಮ್ಮದ್ ಹಾಜಿ ಅವರು. ಹಿ ವಾಸ್ ಆಲ್ಸೋ ಎ ರೊಟೇರಿಯನ್ ಒನ್ಸ್. ಎಸ್ ಐ ಥಿಂಕ್ ಹಿ ವಾಸ್ ಅ ಚಾರ್ಟರ್ ಮೆಂಬರ್. ಐ ವೆಲ್ಕಮ್ ಯು ಸರ್. ಹಾಗೆ ನಮ್ಮ ತುಂಬ ಬಂಧುಗಳು ಬಂದಿದ್ದಾರೆ. ನಾನು ಅದರ್ ದ್ಯಾನ್ ರೊಟೇರಿಯನ್ಸ್, ನಾನು ಎಲ್ರಿಗೂ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವೆಲ್ಕಮ್ ಯು ಆಲ್. ಥ್ಯಾಂಕ್ ಯು. ಅಧ್ಯಕ್ಷರೇ, ಗಣ್ಯರೇ ಹಾಗೂ ಎಲ್ಲ ರೋಟರಿ ಮಿತ್ರರೇ, ವೊಕೇಶನಲ್ ಸರ್ವಿಸಿನ ಅಂಗವಾಗಿ ನಾವಿಂದು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮೂವರನ್ನು ಗುರುತಿಸಿ ಸನ್ಮಾನಿಸಲಿದ್ದೇವೆ. ಅವರಲ್ಲಿ ಮೊದಲನೇದಾಗಿ ಜಗನ್ನಾಥ್ ತಪ್ಪಿ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಪುತ್ತೂರಿನ ಕಂಬಳಕೋಡಿಯ ನಿವಾಸಿಯಾಗಿರುವ ಇವರು ಪುಟ್ಟಣ್ಣಗೌಡ ಹಾಗೂ ಗೌರಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿರುತ್ತಾರೆ. ವಿದ್ಯಾಭ್ಯಾಸದ ನಂತರ ಭದ್ರತಾ ಪಡೆಯ ತಂಡದಲ್ಲಿ ಕೆಲಸ ನಿರ್ವಹಿಸಿದ ಇವರು 1/4/2000 ಇಸವಿಯಿಂದ ಗೃಹ ರಕ್ಷಕ ದಳದಲ್ಲಿ ಸೆಕ್ಷನ್ ಲೀಡರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 24 ವರ್ಷಗಳ ಕಾಲ ಇವರ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು ಇವರಿಗೆ ಚಿನ್ನದ ಪದಕವನ್ನು ನೀಡಿ ಗೌರವಿಸಿದೆ. ಪತ್ನಿ ಶ್ರೀಮತಿ ಲೀಲಾವತಿ ಹಾಗೂ ಮೂರು ಗಂಡು ಹಾಗೂ 1 ಹೆಣ್ಣು ಮಗಳನ್ನು ಪಡೆದಿರುವ ಇವರದು ಸುಖಿ ಕುಟುಂಬವಾಗಿದೆ. ಪ್ರಸ್ತುತ ಇವರು ಮುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರನ್ನು ಇಂದು ನಮ್ಮ ಕ್ಲಬ್ಬಿನಿಂದ ಗೌರವಿಸಲು ಸಂತೋಷವಾಗುತ್ತಿದೆ. ಇನ್ನೋರ್ವ ವ್ಯಕ್ತಿ ನಾವಿಂದು ಸನ್ಮಾನಿಸಲಿರುವವರು ವಿಶ್ವನಾಥ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಪುತ್ತೂರಿನ ಬನ್ನೂರು ನಿವಾಸಿಯಾದ ಇವರು ದಿವಂಗತ ಬಾಬು ಗೌಡ ಹಾಗೂ ದಿವಂಗತ ಸರಸ್ವತಿಯವರ ಪುತ್ರ. 2005ರಿಂದ ಮಂಗಳೂರು ವಿದ್ಯುತ್ ಶಕ್ತಿ ನಿಗಮದಲ್ಲಿ ಲೈನ್ಮೆನ್ ಆಗಿ ಸೇವೆ ಸಲ್ಲಿಸುತ್ತಿರುವ ಇವರು ಪ್ರಾಮಾಣಿಕ ಸೇವೆ ಮತ್ತು ಕರ್ತವ್ಯವೇ ದೇವರೆಂಬ ತತ್ವದಡಿಯಲ್ಲಿ ಸ್ವಹಿತಕ್ಕೆ ಮೀರಿ ಸಮಾಜದ ಒಳಿತಿಗೆ ಪರೋಪಕಾರಿ ವ್ಯಕ್ತಿಯಾಗಿದ್ದಾರೆ. ವಾರದ 7 ದಿನವೂ ತನಗೆ ನಿರ್ದೇಶಿಸಿರುವ ವ್ಯಾಪ್ತಿಯಲ್ಲಿ ದಿನದ 24 ತಾಸುಗಳಲ್ಲಿ ಗಾಳಿ ಮಳೆಯನ್ನು ಲೆಕ್ಕಿಸದೆ ನಿರಂತರ ಸಂಚರಿಸಿ ವಿದ್ಯುತ್ತಿನ ಸಮಸ್ಯೆ ಇರುವಲ್ಲಿ ತಕ್ಷಣ ವಾಹನ ಸಹಿತ ಹಾಜರಾಗುವ ಇವರು ಜನಸ್ನೇಹಿ ವ್ಯಕ್ತಿಯಾಗಿದ್ದಾರೆ. ಯಾವುದೇ ಪ್ರಚಾರ ಬಯಸದ ಇವರು ಎಲೆಮರೆಯ ಕಾಯಿಯಂತೆ ಕಾಯಕವೇ ಕೈಲಾಸ ಎಂಬ ತತ್ವದಡಿ ದುಡಿಯುತ್ತಿರುವ ಇವರು ಇಲಾಖೆಯಲ್ಲಿ ತನ್ನ ಕರ್ತವ್ಯ ನಿರ್ವಹಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇಂತಹ ಸಮಾಜ ಸ್ನೇಹಿ ವ್ಯಕ್ತಿಯನ್ನು ಈ ದಿನ ನಮ್ಮ ಕ್ಲಬ್ಬಿನಲ್ಲಿ ಗುರುತಿಸುವುದು ನಮಗೆ ಹೆಮ್ಮೆಯಾಗಿದೆ. ನಾವಿಂದು ಗೌರವಿಸಲಿರುವ ಇನ್ನೋರ್ವ ವ್ಯಕ್ತಿ ಪೂವಪ್ಪ. ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪುತ್ತೂರು ಬನ್ನೂರಿನ ನಿವಾಸಿಯಾದ ಇವರು ದಿವಂಗತ ರಾಮಣ್ಣ ಗೌಡ ಹಾಗೂ ಪೂವಕ್ಕ ದಂಪತಿಯ ಪುತ್ರರಾದ ಇವರು ತನ್ನ ವಿದ್ಯಾಭ್ಯಾಸದ ನಂತರ 2008ರಲ್ಲಿ ಮಂಗಳೂರು ವಿದ್ಯುತ್ ಸರಬರಾಜು ನಿಗಮದಲ್ಲಿ ಪವರ್ಮ್ಯಾನ್ ಆಗಿ ಸೇವೆಗೆ ಸೇರ್ಪಡೆಗೊಂಡರು. ಸುಮಾರು 16 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿರುವ ಇವರು ಮೆಸ್ಕಾಂ ವಾಹನದಲ್ಲಿ ದಿನದ 24 ಗಂಟೆಯೂ ಸೇವೆಗೆ ಲಭ್ಯವಿರುವ ವ್ಯಕ್ತಿಯಾಗಿದ್ದಾರೆ. ಯಾವುದೇ ಅಪಾಯದ ಸಂದರ್ಭದಲ್ಲೂ ತನ್ನ ಜೀವದ ಹಂಗು ತೊರೆದು ಅವಿರತ ಶ್ರಮಿಸುತ್ತಿರುವ ಇವರ ಸೇವೆ ಸಮಾಜಕ್ಕೆ ಅಗತ್ಯವಾಗಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಲಾಖೆಗೆ ಕರ್ತವ್ಯವೇ ದೇವರು ಎಂದು ಶ್ರಮಿಸುತ್ತಿರುವ ಪೂವಪ್ಪರವರನ್ನು ಕೂಡ ಇಂದು ಈ ಸಭೆಯಲ್ಲಿ ಗುಡಿಸಲು ಸಂತೋಷ ಪಡುತ್ತಿದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರು ಈ ಮೂವರನ್ನು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
ಕ್ಲಬ್ ಪುತ್ತೂರು ಸಿಟಿ ಇನ್ಸ್ಟಾಲೇಷನ್ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಬಂಧು ಮಿತ್ರರಿಗೆ ಈ ಶುಭ ಸಂಜೆಯ ಶುಭ ನಮನಗಳು. ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ರೊಟೇರಿಯನ್ ಬಂಧುಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಬಂಧು ಮಿತ್ರರೇ, ನಾನು ಇದೀಗ ಕಮ್ಯುನಿಟಿ ಸರ್ವಿಸ್ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ಈ ವರ್ಷ ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಆಯ್ದ ಕೆಲವೇ 3 ಯೋಜನೆಗಳನ್ನು ಇದೀಗ ತಮ್ಮ ಸಮಕ್ಷಮದಲ್ಲಿ ಸೂಕ್ತ ವ್ಯಕ್ತಿಗಳಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಸುತ್ತೇವೆ. ಇದರಲ್ಲಿ ಮೊದಲಿಗಾಗಿ ವೀಲ್ ಚೇರ್. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ 11 ವರ್ಷಗಳಿಂದ ನಮ್ಮ ರೋಟರಿ ಕ್ಲಬ್ಬಿನ ಒಬ್ಬರ ಸದಸ್ಯರಾದ ಇವರು ವರ್ಷಕ್ಕೆ 2 ಬಾರಿಯಾಗಿ ಇದು 21ನೇ ಸಲ ನೀಡುತ್ತಿರುವ ಈ ವೀಲ್ ಚೇರ್ ನಮ್ಮವರೇ ಆದ ಕೊಡುಗೈ ದಾನಿಯಾದ ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಪುತ್ತೂರು ಸಿಟಿ ಇವರೇ ರೊಟೇರಿಯನ್ ಜಯಕುಮಾರ್ ರೈ. ಇದೀಗ ಇದನ್ನು ಪುತ್ತೂರು ತಾಲೂಕಿನ ಸಾಜಾ ಗ್ರಾಮದ ಅಣ್ಣಪ್ಪ ನಾಯ್ಕ ಎಂಬುವರು ಕಳೆದ 6 ತಿಂಗಳ ಹಿಂದೆ ಪಾರ್ಶ್ವವಾಯು ಪೀಡಿತರಾಗಿ ಪುತ್ತೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದ ಪ್ರಗತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ತಮ್ಮ ಕುಟುಂಬದವರೊಂದಿಗೆ ಜೀವನವನ್ನು ನಡೆಸುತ್ತಿದ್ದಾರೆ. ಇದನ್ನು ನಮ್ಮ ಕ್ಲಬ್ಬಿನ ಸದಸ್ಯರು ಅವರನ್ನು ಗುರುತಿಸಿ ಇವರೇ ಸರಿಯಾದ ವ್ಯಕ್ತಿ ಎಂದು ಜಯಕುಮಾರ್ ರೈಯಲ್ಲಿ ಹೇಳಿದಾಗ ನಾವು ಅವರಿಗೆ ಒಂದು ವೀಲ್ ಚೇರನ್ನು ಒದಗಿಸುವ ಎಂದು ಅವರು ನಮಗೆ ತಿಳಿಸಿಕೊಟ್ರು. ಇದೀಗ ಅವರ ಮಗನಾದ ನಿರಂಜನ್ ನಾಯ್ಕ ಅವರು ವೇದಿಕೆಗೆ ಬಂದು ಈ ವರ್ಷದ RI ಡಿಸ್ಟ್ರಿಕ್ಟ್ 3181 ಝೋನ್ 4ರ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಜಯರಾಮ್ ರೈ ಮತ್ತು ರೊಟೇರಿಯನ್ ಜಯಕುಮಾರ್ ರೈ ಇವರು ಅವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಸಾರಿ, ಅದು ಅಪ್ಪಯ್ಯ ನಾಯ್ಕ್, ಅವರ ಹೆಸರು ಅಪ್ಪಯ್ಯ ನಾಯ್ಕ್, ಅವರ ಮಗ ನಿರಂಜನ್ ನಾಯ್ಕಿಗೆ ಇವಾಗ ನಾವು ಹಸ್ತಾಂತರಿಸುತ್ತಿದ್ದೇವೆ. ಅದೇ ರೀತಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಚಕಾಡಿ ಈಶ್ವರಮಂಗಲ, ಈ ಶಾಲೆಗೆ ನಮ್ಮ ಪುತ್ತೂರು ಸಿಟಿ ಕಾರ್ಯದರ್ಶಿಯವರು ವರ್ಲಿ ಪೈಂಟಿಂಗ್ಸ್ನ ಖರ್ಚನ್ನು ನೀಡಿರುತ್ತಾರೆ. ಅದರ ಚೆಕ್ಕನ್ನು ಅದೇ ಶಾಲೆಯ ಶಿಕ್ಷಕರಾದ ಜಯಕುಮಾರ್ ಕಲ್ಕಾರ ವೇದಿಕೆಗೆ ಬಂದು ನಮ್ಮ ನೂತನ ಝೋನಲ್ ಲೆಫ್ಟಿನೆಂಟ್ ಗ್ರೇಸಿ ಗೊನ್ಸಾಲಿಸ್ ಅವರಿಂದ ಚೆಕ್ಕನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಸಂಪ್ಯ, ಈ ಶಾಲೆಗೆ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಅದೇ ರೀತಿ ಈ ಸಾಲಿನ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿರುವ ರೊಟೇರಿಯನ್ ನಟೇಶ್ ಉಡುಪರು 2 ಫ್ಯಾನ್ಗಳನ್ನು ದಾನವಾಗಿ ನೀಡಿರುತ್ತಾರೆ. ಇದನ್ನು ನಮ್ಮ ಪೇರೆಂಟ್ ಕ್ಲಬ್ಬಿನ ನೂತನ ಅಧ್ಯಕ್ಷರಾದ ರೊಟೇರಿಯನ್ ಡಾಕ್ಟರ್ ರವಿ ಪ್ರಕಾಶ್ ಮತ್ತು ರೊಟೇರಿಯನ್ ನಟೇಶ್ ಉಡುಪರು ವೇದಿಕೆಗೆ ಬಂದು ಶಾಲೆಯ ಮುಖ್ಯ ಶಿಕ್ಷಕಿಯಾದ ಮೋಹಿನಿ ಅವರು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ 3 ಕಮ್ಯುನಿಟಿ ಸರ್ವಿಸ್ಗಳ ಪ್ರಾಜೆಕ್ಟ್ಗಳಿಗೆ ಸ್ಪಾನ್ಸರ್ ಆಗಿರುವಂಥ ರೊಟೇರಿಯನ್ ಜಯಕುಮಾರ್ ರೈ, ರೊಟೇರಿಯನ್ ರಾಮಚಂದ್ರ ಹಾಗೆಯೇ ನಟೇಶ್ ಉಡುಪ ಸರ್ ಇವರಿಗೆ ಕ್ಲಬ್ಬಿನ ಎಲ್ಲರ ಪರವಾಗಿ
ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. 2024-25ರಲ್ಲಿ ನಮ್ಮ ಕ್ಲಬ್ಬಿನಿಂದ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿರುತ್ತೇವೆ. ಇದನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು. ರೊಟೇರಿಯನ್ ಪ್ರಜ್ವಲ್ ರೈ ಸೊರಕೆ, ಕಮ್ಯುನಿಟಿ ಡೈರೆಕ್ಟರ್ 2024-25. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಗೌರವಿಸುತ್ತಿದ್ದೇವೆ. ಯೂತ್ ಸರ್ವಿಸ್ ಡೈರೆಕ್ಟರ್ ಆಗಿರುವಂಥ ರೊಟೇರಿಯನ್ ಗುರುರಾಜರವರು ವಿವರದೊಂದಿಗೆ ಈಗ ತಾಲೂಕ್ ಟಾಪರ್ಸ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗ ಇರುವಂತಹ ಗಣ್ಯರೇ, ಯೂತ್ ಸರ್ವಿಸಲ್ಲಿ ನಾವು ಸರ್ವಿಸ್ ವಿಭಾಗದಲ್ಲಿ ನಾವು ಕೆಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ. ಮೊದಲಿಗೆ SSLCಯಲ್ಲಿ ಪುತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಇಬ್ಬರು ವಿದ್ಯಾರ್ಥಿಗಳು ಕುಮಾರಿ ಅಕ್ಷತಾ ಗಂಗಾ ಹಾಗೂ ಕುಮಾರಿ ಶ್ರೀಯಾ, ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆಯೇ ಯೂಸಫ್ ಹಾಜಿ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕುಮಾರಿ ಅಕ್ಷತಾ ಗಂಗಾ ಇವರು ಶ್ರೀ ಗಣೇಶ್ ಭಟ್ ಮತ್ತು ಶ್ರೀಮತಿ ಮಾಲತಿಯವರ ಪುತ್ರಿ. ಅಕ್ಷತಾ ಗಂಗಾ ಇವರು SSLCಯಲ್ಲಿ 625ರಲ್ಲಿ 621 ಅಂಕಗಳನ್ನು ಪಡೆದು ಪುತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಉಪ್ಪಿನಂಗಡಿ ಇಂದ್ರಪ್ರಸ್ಥ ವಿದ್ಯಾಲಯದ ವಿದ್ಯಾರ್ಥಿನಿ. ಹಾಗೆ ಕುಮಾರಿ ಶ್ರೀಯಾ ಇವರು ಕೂಡ SSLCಯಲ್ಲಿ 625ರಲ್ಲಿ 621 ಅಂಕಗಳನ್ನು ಪಡೆದು ಪುತ್ತೂರು ತಾಲೂಕಿಗೆ ಅವರು ಕೂಡ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಇವರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ. ಮುಂದೆ PUC ಟಾಪರ್ಸ್ ವರುಣ್ ಎಂ, ಅಭಿರಾಮ್ ಹಾಗೂ ಕುಮಾರಿ ಪುರೋಹಿತ್ ಖುಷಿಬೇನ್, ಇವರು ವೇದಿಕೆ ಬರಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ಹಿಂಭಾಗದಲ್ಲಿ ನಿಲ್ಲಬೇಕು. ವರುಣ್ ಎಂ ಇವರು ವಿಶ್ವನಾಥ್ ಭಟ್ ಮತ್ತು ರಮ್ಯಾ ದಂಪತಿಗಳ ಪುತ್ರ. ಇವರು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಅಂಬಿಕಾ ಪದವಿ ಪೂರ್ವ ಕಾಲೇಜ್ ಇಲ್ಲಿ ವಿದ್ಯಾರ್ಥಿ. ಇವರು ಮುಂದೆ BE ಮಾಡುವ ಕನಸನ್ನು ಕಂಡಿದ್ದಾರೆ. ಅಭಿರಾಮ್ ಇವನು ಪ್ರಕಾಶ್ ಭಟ್ ದಂಪತಿಗಳ ಪುತ್ರ. ಇವನು ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 7ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಅಂಬಿಕಾ ಪದವಿ ಪೂರ್ವ ಕಾಲೇಜ್ ಇಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಕುಮಾರಿ ಪುರೋಹಿತ್ ಖುಷಿಬೇನ್ ಇವರು ಮೂಲತಃ ಗುಜರಾತ್ನವರಾದರೂ ಕೂಡ ಪುತ್ತೂರಿಗೆ ಬಂದು ಇಲ್ಲಿನ ವಿವೇಕಾನಂದ ಪದವಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಕಲಾ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಹಾಗೂ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಬಹುಮಾನವನ್ನು ನೀಡಿದವರು ಯೂಸಫ್ ಹಾಜಿ. ಇವರು ನಮ್ಮ ಕ್ಲಬ್ಬಿನ ಮಾಜಿ ಸದಸ್ಯರಾಗಿದ್ದವರು. ಮುಂದೆ ಖಂಡಿತ ಅವರು ನಮ್ಮ ಕ್ಲಬ್ಬಿಗೆ ಸೇರ್ಪಡೆ ಆಗಲಿಕ್ಕಿದ್ದಾರೆ. ಕೊಡುಗೈ ದಾನಿ. ಹಿಂದಿನ ವರ್ಷಗಳಲ್ಲಿ ಅನೇಕ ವರ್ಷ ಅವರು ಇಂತಹ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಾ ಬಂದಿದ್ದಾರೆ. ಅವರೇ ನಮ್ಮ ಯೂಸಫ್ ಹಾಜಿಯವರು. ಕ್ಲಬ್ಬಿನ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು. ಹಾಗೆ ನಾವು ಪ್ರತಿ ವರ್ಷದಂತೆ ನಮ್ಮ ಕ್ಲಬ್ಬಿನ ಆ್ಯನ್ಯುವಲ್ಗಳನ್ನು ಗುರುತಿಸಲಿದ್ದೇವೆ. ಎಲ್ಲ ಪಾರ್ಟ್ನರ್ಸ್ಗಳು ಎದುರು ಬರಬೇಕು ವಿನಂತಿ. ಮೊದಲಿಗೆ ಆ್ಯನ್ಯುವಲ್ ಪವನ್ ಶೆನೈ, ಇವನು ರೊಟೇರಿಯನ್ ಪ್ರಶಾಂತ್ ಶೆನೈ ಮತ್ತು ರೊಟೇರಿಯನ್ ಅಕ್ಷತಾ ಶೆನೈ ಇವರ ಪುತ್ರ. ಇವರು CBSE 10th ಡಿಸ್ಟಿಂಕ್ಷನ್ನಲ್ಲಿ ತೆರೆದುಕೊಂಡಿದ್ದಾನೆ. ಪ್ರಶಾಂತ್ ಶೆನೈ ನ ಪುತ್ರ ಆ್ಯನ್ಯುವಲ್ ಪವನ್ ಶೆನೈ. ಹಾಗೆ ಮುಂದೆ ಆ್ಯನ್ಯುವಲ್ ಅರುಂಧತಿ ಆಚಾರ್ಯ, ಇವಳು ರೊಟೇರಿಯನ್ ಲಕ್ಷ್ಮೀಕಾಂತ್ ಆಚಾರ್ಯ ಮತ್ತು ರೊಟೇರಿಯನ್ ವೇದ ಲಕ್ಷ್ಮೀಕಾಂತ ಆಚಾರ್ಯ ಅವರ ಪುತ್ರಿ. ಇವಳು ಕೂಡ CBSE 10th ಡಿಸ್ಟಿಂಕ್ಷನ್ನಲ್ಲಿ ತೆರೆಗಡೆಗೊಂಡಿರುತ್ತಾಳೆ. ಆ್ಯನ್ಯುವಲ್ ತನ್ಮಯ್, ಇವನು ರೊಟೇರಿಯನ್ ಶಶಿಧರ್ ರೈ ಮತ್ತು ರೇಷ್ಮಾ ರೈ ಅವರ ಪುತ್ರ. ಇವನು CBSE 10th ಡಿಸ್ಟಿಂಕ್ಷನ್ನಲ್ಲಿ ತೆರೆಗಡೆಗೊಂಡಿರುತ್ತಾನೆ. ಆ್ಯನ್ಯುವಲ್ ಮಾನ್ಯ, ಇವಳು ರೊಟೇರಿಯನ್ ರಾಮಚಂದ್ರ ರೂಪ ಮತ್ತು ಪ್ರಸನ್ನರವರ ಪುತ್ರಿ. ಇವಳು ಕೂಡ SSLCಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಸೇರಿಕೊಂಡಿರುತ್ತಾಳೆ. ಆ್ಯನ್ಯುವಲ್
ಆನೆಟ್ ಪೂರ್ವಿ, ಇವಳು ರೊಟೇರಿಯನ್ ಮಮತಾ ಉದಯ್ ಶೆಟ್ಟಿ ಅವರ ಪುತ್ರಿ. ಇವಳು SSLCಯಲ್ಲಿ ಡಿಸ್ಟಿಂಕ್ಷನಲ್ಲಿ ತೆರೆಕೊಂಡಿರುತ್ತಾಳೆ. ಪೂರ್ವಿಯವರು ಬರದಿದ್ದರೆ ಅವಳ ತಾಯಿ ಮಮತಾ ಉದಯ್ ಅವರು ಬರಬೇಕಾಗಿ ವಿನಂತಿ. ಹಾಗೆಯೇ ಆನೆಟ್ ಡಿಯೋನ್ ಮಸ್ಕರೇನಸ್, ಇವಳು ರೊಟೇರಿಯನ್ ಡೆನ್ನಿಸ್ ಮಸ್ಕರೇನಸ್ ಮತ್ತು ಆ್ಯಂಟ್ ಎಲ್ಮರ್ ಅವರ ಪುತ್ರಿ. ಇವಳು SSLCಯಲ್ಲಿ ಡಿಸ್ಟಿಂಕ್ಷನಲ್ಲಿ ತೆರೆಕೊಂಡಿರುತ್ತಾಳೆ. ರೊಟೇರಿಯನ್ ಜಾನ್ ಕುಟಿನೋ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರೊಟೇರಿಯನ್ ಜಾನ್ ಕುಟಿನೋ ಇವರು. ಆನೆಟ್ ಸಮೃದ್ಧಿ, ರೊಟೇರಿಯನ್ ಸುಧಾಕರ್ ಶೆಟ್ಟಿ ಮತ್ತು ಆ್ಯಂಡ್ ಶಿಲ್ಪಾ ಶೆಟ್ಟಿ ಅವರ ಪುತ್ರಿ. ಇವಳು PUC ಸೆಕೆಂಡ್ ಇಯರ್ PUCಯಲ್ಲಿ ಡಿಸ್ಟಿಂಕ್ಷನಲ್ಲಿ ತೇರ್ಗಡೆಗೊಂಡಿರುತ್ತಾಳೆ. ಆನೆಟ್ ಸಂಜನಾ, ರೊಟೇರಿಯನ್ ಹರಿಣಿ ಮತ್ತು ಸತೀಶ್ ರವರ ಪುತ್ರಿ. ಇವಳು PUCಯಲ್ಲಿ ಡಿಸ್ಟಿಂಕ್ಷನಲ್ಲಿ ತೇರ್ಗಡೆಗೊಂಡಿರುತ್ತಾಳೆ. ಆನೆಟ್ ಹಲೀಮಾ, ಅಬ್ದುಲ್ ರಹಿಮಾನ್ ರವರ ಪುತ್ರಿ. ಇವಳು ಕೂಡ PUCಯಲ್ಲಿ ಡಿಸ್ಟಿಂಕ್ಷನ್ ತೆರೆಗೊಂಡಿರುತ್ತಾಳೆ. ಆನೆಟ್ ಸಂಚಯ್, ಸುಜಿತ್ ಕುಮಾರ್ ಹನಿಯೂರು ಮತ್ತು ಆ್ಯಂಡ್ ಸ್ಮಿತಾರವರ ಪುತ್ರ. ಇವನು ಕೂಡ ಈ ವರ್ಷ ಸೆಕೆಂಡ್ ಇಯರ್ PUCಯನ್ನು ಡಿಸ್ಟಿಂಕ್ಷನ್ನಲ್ಲಿ ತೆರೆಗೊಂಡಿರುತ್ತಾನೆ. ಆನೆಟ್ ಧನುಷ್, ರೊಟೇರಿಯನ್ ಧರ್ನಪ್ಪ ಗೌಡ ಮತ್ತು ನಿರ್ಮಲಾ ಅವರ ಪುತ್ರ. ಇವನು ಈ ವರ್ಷ BE ಪದವಿಯನ್ನು ಬೆಂಗಳೂರಿನ PS ಕಾಲೇಜಿನಲ್ಲಿ ಉತ್ತಮ ಅಂಕಗಳೊಂದಿಗೆ ಪೂರೈಸಿರುತ್ತಾನೆ. ಇವನ ಬದಲು ಬರದಿದ್ದಲ್ಲಿ ನಿರ್ಮಲಾ ಮೇಡಮ್ ಅವರು ಬಂದು ಅವನನ್ನು ತಗೊಳ್ಬೇಕಾಗಿ ವಿನಂತಿ. ಆನೆಟ್ ಲಿಖಿತಾ ಮಲ್ಲಾರ, ರೊಟೇರಿಯನ್ ಪ್ರಮೋದ್ ಮಲ್ಲಾರ ಮತ್ತು ರೊಟೇರಿಯನ್ ಸ್ವಾತಿ ಮಲ್ಲಾರ ಅವರ ಪುತ್ರಿ. ಇವಳು ಪುಣೆಯ ಸಿಂಬಾಲಿಸ್ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಈ ವರ್ಷ ಪೂರೈಸಿರುತ್ತಾಳೆ. ಪ್ರಸ್ತುತ ಗೋವಾದ ನಿಸ್ಟುಲಾ ರಿಯಾಲಿಟಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ರೊಟೇರಿಯನ್ ಸ್ವಾತಿ ಮಲ್ಲಾರವರು ಬಂದು ಅವಳ ಬದಲಾಗಿ ಬಂದು ಅವರ ಪ್ರಶಸ್ತಿ ತಗೋಬೇಕಾಗಿ ವಿನಂತಿ. ಆನೆಟ್ ಅಶ್ವಿಜಾ ಕೊಳಕಿಮಾರ್, ರೊಟೇರಿಯನ್ ಮನೋಹರ್ ಕೊಳಕಿಮಾರ್ ಹಾಗೂ ಪ್ರಫುಲ್ಲರವರ ಪುತ್ರಿ. ಇವಳು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ ಇವರಿಂದ ಕೊಡಲ್ಪಡುವ ಯಂಗ್ ರಿಸರ್ಚ್ ಅವಾರ್ಡ್ ಪಡೆದುಕೊಂಡಿದ್ದಾಳೆ. ಇವಳು ಪ್ರಸ್ತುತ ಇಂಗ್ಲೆಂಡ್ ಮೂಲದ ಜೋ ಕ್ಯಾಂಬ್ರಿಡ್ಜ್ ಎಂಬ ಸಂಸ್ಥೆಯ ಎಡಿಟೋರಿಯಲ್ ಅಸಿಸ್ಟೆಂಟ್ ಕ್ಲಿನಿಕಲ್ ಮೆಡಿಸಿನ್ ಹುದ್ದೆಗೆ ನೇಮಕಗೊಂಡಿರುತ್ತಾರೆ. ಅವಳು ಈಗಾಗಲೇ ಡ್ಯೂಟಿಗೆ ಜಾಯ್ನ್ ಆದ ಕಾರಣ ಅವರ ತಂದೆ ಮನೋಹರ್ ಕೊಳಕಿಮಾರ್ ಅವರು ಬಂದು ಪ್ರಶಸ್ತಿ ಸ್ವೀಕರಿಸಬೇಕಾಗಿ ವಿನಂತಿ. ಆನೆಟ್ ಅಕ್ಷತಾ ಶೆಟ್ಟಿ, ರೊಟೇರಿಯನ್ ಪದ್ಮಾ ಶೆಟ್ಟಿ ಮತ್ತು ಶ್ಯಾಮಲಾ ಶೆಟ್ಟಿ ಅವರ ಪುತ್ರಿ. ಇವಳು ಮಾಸ್ಟರ್ಸ್ ಇನ್ ಬಯೋಮೆಟ್ರಿಕ್ಸ್ ಫ್ರಮ್ ರಿವಾ ಯೂನಿವರ್ಸಿಟಿ ಪದವಿಯನ್ನು ಪಡೆದಿರುತ್ತಾಳೆ. ಇವಳು ಮುಂದಕ್ಕೆ ಬಯೋಮೆಟ್ರಿಕ್ ಡಾಟಾ ಸೈಂಟಿಸ್ಟ್ ಇನ್ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸಲ್ಲಿ ಅವಳ ಕಾರ್ಯವನ್ನು ಮುಂದುವರಿಸಲಿದ್ದಾಳೆ. ಆನೆಟ್ ಸಾಕ್ಷಾತ್ ಶೆಟ್ಟಿ, ಸುಧಾಕರ್ ಶೆಟ್ಟಿ ಮತ್ತು ಶಿಲ್ಪಾ ಶೆಟ್ಟಿ ಅವರ ಪುತ್ರ. ಇವನು ಪುತ್ತೂರಿನ ಸಂತ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಶಾಲಾ ನಾಯಕನಾಗಿ ಆಯ್ಕೆಯಾಗಿದ್ದಾನೆ. ಆನೆಟ್ ಹಾರುಷ್ ರೈ, ಇವನು ರೊಟೇರಿಯನ್ ಶ್ಯಾಮ್ಜಿತ್ ರೈ ಮತ್ತು ಆ್ಯಂಡ್ ರಶ್ಮಿ ರೈ ಅವರ ಪುತ್ರ. ಇವನು ಕೂಡ ಪುತ್ತೂರಿನ ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆಯ ನಾಯಕನಾಗಿ ಆಯ್ಕೆಯಾಗಿದ್ದಾನೆ. ಮುಂದಿನ ನಾಯಕರುಗಳು ಇವರು. ಹಾಗೆ ರೊಟೇರಿಯನ್ ಅಕ್ಷತಾ ಶೆಣೈ, ಇವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಿರೇಕಲ್ಲು ಇಲ್ಲಿನ ವಿದ್ಯಾರ್ಥಿ ಅಭಿಷೇಕಿಗೆ ಕಾಲೇಜಿನ ಇಡೀ ವರ್ಷದ ಫೀಸ್ನ ಮೊತ್ತವಾದ 5,500 ರೂಪಾಯಿ ಹಾಗೂ ಪುಸ್ತಕಗಳನ್ನು ನೀಡಿರುತ್ತಾರೆ. ಅಕ್ಷತಾ ಶೆಣೈ ಮೇಡಮ್ ಅವರು ಬಂದು ಅದನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಯಿತಾ? ರೊಟೇರಿಯನ್ ಪ್ರಕಾಶ್ KV, ರೊಟೇರಿಯನ್ ಪ್ರಕಾಶ್ KV ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೊಂಬೆಟ್ಟು ಇಲ್ಲಿ ಸಂಸ್ಕೃತ ವಿಷಯದಲ್ಲಿ 95+ ಮಾರ್ಕ್ ತೆಗೆದ 22 ವಿದ್ಯಾರ್ಥಿಗಳಿಗೆ 80,000 ರೂಪಾಯಿ ನಗದು ಬಹುಮಾನ ನೀಡಿದ್ದಾರೆ. ಇವಿಷ್ಟು ಇವತ್ತು ಯೂತ್ ಸರ್ವಿಸ್ನಲ್ಲಿ ನಡೆದ ಕಾರ್ಯಕ್ರಮಗಳು. ಸಹಕರಿಸಿದ ಎಲ್ಲರಿಗೂ ಈ ಎಲ್ಲ ಬಹುಮಾನಗಳನ್ನು ಸ್ಮರಣಿಕೆಯನ್ನು ಪ್ರಾಯೋಜಿಸಿದವರು ನಮ್ಮ ಕ್ಲಬ್ಬಿನ ಪಾಸ್ಟ್ ಪ್ರೆಸಿಡೆಂಟ್ ಆಗಿರುವಂಥ ಜಾನ್ ಕುಟಿನೋ ಸರ್. ಇವರು ಕ್ಲಬ್ಬಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮುಂದಿನ
ಪ್ರಾಜೆಕ್ಟ್ ಇಂಟರ್ನ್ಯಾಷನಲ್ ಸರ್ವೀಸ್ ಡೈರೆಕ್ಟರ್ ಆಗಿರುವಂತಹ ನಟೇಶ್ ಉಡುಪ ಇವರಿಗೆ ವೇದಿಕೆ. ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ನಮ್ಮ ರೋಟರಿ ಕ್ಲಬ್ ಪುತ್ತೂರು ಸಿಟಿಯ 23-24ನೇ ಸಾಲಿನಲ್ಲಿ ಇವತ್ತಷ್ಟೇ ಮ್ಯಾನೇಜರಾಗಿ ಗೋಲ್ಡ್ ಸ್ಮಿತ್ ಕೋಆಪರೇಟಿವ್ ಬ್ಯಾಂಕಿಗೆ ಮ್ಯಾನೇಜರಾಗಿ ಬಡ್ತಿ ಹೊಂದ ರೋಟೇರಿಯನ್ ಕಿರಣ್ BV ಅವರು PHF ಆಗಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಿರಣ್ BV ಪೌಲ್ ಹ್ಯಾರಿಸ್ ಫೆಲೋ ಆಗಿ $1,000 ಕೊಟ್ಟು ಅವರು PHF ಆಗಿದ್ದಾರೆ. ಕಿರಣ್ BV ಬರಲಿಲ್ಲ. ಇವತ್ತು ಅವರು ಗೋಲ್ಡ್ ಸ್ಮಿತ್ ಕೋಆಪರೇಟಿವ್ ಬ್ಯಾಂಕಿನ ಮ್ಯಾನೇಜರಾಗಿ ಬಡ್ತಿ ಹೊಂದಿದ್ದಾರೆ. ನಮ್ಮ ಪುತ್ತೂರು ಸಿಟಿಯ ಒಳ್ಳೆಯ ಆಟಗಾರರು, ಬ್ಯಾಡ್ಮಿಂಟನ್ ಹಾಗೂ ಕ್ರಿಕೆಟ್ ಆಟಗಾರರು. ಥ್ಯಾಂಕ್ ಯು ವೆರಿ ಮಚ್. 23-24ನೇ ಸಾಲಿನ ನಮ್ಮ ರೋಟರಿ TRF ಚೇರ್ಮನ್ ಆದಂಥ ಶ್ರೀಯುತ ಸುರೇಂದ್ರ ಕಿಣಿಯವರು, ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ಆದವರು ನಮ್ಮ ರೋಟರಿ ಕ್ಲಬ್ ಪುತ್ತೂರು ಸಿಟಿಯ 100% ಆ್ಯಕ್ಟಿವೈಸೇಷನ್ 100% ಜನ ರೋಟರಿ ಫೌಂಡೇಶನಿಗೆ ಕೊಡುಗೆಯನ್ನು ನೀಡುವಲ್ಲಿ ಶ್ರಮ ವಹಿಸಿ ಡೈನಮಿಕ್ ರೋಟರಿ ನಮ್ಮ ಚೇರ್ಮನ್ ಆಗಿ ಎಲ್ಲರೂ ಇದು ಮೇಜರ್ ಡೋನರ್ ಆದಂಥ ಸುರೇಂದ್ರ ಕಿಣಿಯವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಒಂದು ಗೌರವ ಸ್ವೀಕರಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ $17,000 ಶ್ರಮ ವಹಿಸಿ ನಮ್ಮ ಎಲ್ಲ ರೋಟರಿ ಮಿತ್ರರನ್ನು 100% ಆ್ಯಕ್ಟಿವೈಸೇಷನ್ ಸಹಕರಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಮೊನ್ನೆ ಅಷ್ಟೇ ರೋಟರಿ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಆದಂಥ ಲಾರೆನ್ಸ್ ಗೊನ್ಸಾಲ್ವಿಸ್ ಅವರು ಮೇಜರ್ ಡೋನರ್ ಆಗಿ $10,000 TRFಗೆ ನೀಡಿದ್ದಾರೆ. ದಯವಿಟ್ಟು ಲಾರೆನ್ಸ್ ಗೊನ್ಸಾಲ್ವಿಸ್ ಅವರು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ರೊಟೇರಿಯನ್ ಪಾಸ್ಟ್ AG ಲಾರೆನ್ಸ್ ಗೊನ್ಸಾಲಿಸ್ ಅವರು ನಮ್ಮ ಕ್ಲಬ್ಬಿನ ಮೇಜರ್ ಡೋನರ್ ಆಗಿ ನಮಗೆಲ್ಲರಿಗೂ ಕೂಡ ಹೆಮ್ಮೆಯಾಗಿದೆ. ನಿಮ್ಮ ಈ ಒಂದು ಉದಾರ ಮನಸ್ಸು ನಿರಂತರವಾಗಿರಲಿ ಎಂದು ಹಾರೈಸುತ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಜೈ ರೋಟ್. ಯೂತ್ ಸರ್ವಿಸ್ ವಿಭಾಗದಲ್ಲಿ ಅಭಿರಾಮ್ ಇವರ ತಂದೆ ಪ್ರಕಾಶ್ ಭಟ್ ಅವರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವರು ಪ್ರಕಾಶ್ ಭಟ್, ಅಭಿರಾಮ್ ಭಟ್ ಅವರ ತಂದೆ. ಅಭಿರಾಮ್ರವರು PUC ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 7ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಧನ್ಯವಾದಗಳು. ಹಲೋ, ಈ ಉಡುಗೊರೆಯನ್ನು ಕೊಟ್ಟವರು ಜನಾಬ್ ಯೂಸುಫ್ ಹಾಜಿ, ನಮ್ಮ ಚಾರ್ಟರ್ ಮೆಂಬರ್. ಈಗ ಅವರು ಬರ್ತಾ ಇಲ್ಲ. ನಾನು ಇವತ್ತು ಅವ್ರ ಹತ್ರ ಕೇಳಿಕೊಂಡು ಹೋದ ಕೂಡಲೇ ಏನು ಬೇಕು ಅಂತ ಕೇಳಿದ ಕೂಡಲೇ ನಾನು ವಾಚ್ ಬೇಕು ಅಂತ ಹೇಳಿದ ಕೂಡಲೇ ಆಗಲೇ ಬಂದು ನಮ್ಮ ಹತ್ರ ತೆಗೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು ಸರ್. ಆಲ್ಸೋ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ವೆಲ್ಕಮ್ ಅವರ್ ಶಶಾಂಕ್ ಕೊಟೇಚಾ. he is the owner of this auditorium. I welcome you sir from the bottom of my heart. ಹಾಗೆ ಇನ್ನೊಬ್ಬರು ನಾನು ಮರ್ತಿದ್ದಾಗ Mr. Ramakrishna, he was there in the ನಮ್ಮ charter present in 2003. Now also he is in front, sitting in front of us. I welcome you sir from the bottom of my heart. I welcome, a warm and hearty welcome to you. Sir, Mr. Shashak Koteja, 1 minute, you have to come to the stage, please.
We are extremely delighted to have Rotarian Gracie Gonsalves, Zonal Lieutenant, Zone 4, RI District 3181, as our guest of honor. She led our club with dedication and passion over the past year. Now, may I request you to express your thoughts. ವೇದಿಕೆ ಮೇಲೆ ಹಾಸನರಾಗಿರುವ ಗೌರವಾನ್ವಿತ ಮೇಜರ್ ಡೋನರ್ ಇನ್ಚಾರ್ಜಿಂಗ್ ಆಫೀಸರ್ ಆಗಿರುವಂತಹ ರೊಟೇರಿಯನ್ ಲಕ್ಷ್ಮೀನಾರಾಯಣರವರೇ, ಅದೇ ಥರ ವೇದಿಕೆ ಮೇಲಿರುವ AG ಜಯರಾಮ್ ರೈ ಅವರೇ, ನಮ್ಮ ಅಧ್ಯಕ್ಷರೇ, ಅದೇ ಥರ ನಮ್ಮ ಪೇರೆಂಟ್ ಕ್ಲಬ್ಬಿನ ಅಧ್ಯಕ್ಷರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ರೋಟರಿ ಮಿತ್ರರೇ, ಕುಟುಂಬಸ್ಥರೇ ಹಾಗೂ ಆಹ್ವಾನಿತರೇ, ಪತ್ರಿಕಾ ಮಾಧ್ಯಮದವರು, 2024-25ನೇ ಸಾಲಿನ ಮ್ಯಾಜಿಕ್ ರೋಟರಿಯಲ್ಲಿ ಮ್ಯಾಜಿಕ್, ಈ ಒಂದು ಸಮಾಜ ಸೇವೆಯಲ್ಲಿ ನಮ್ಮ ಒಂದು ಕ್ಲಬ್ ಮ್ಯಾಜಿಕ್ ಮಾಡಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಯೋಜನೆಯಲ್ಲಿ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಿಗೆ ನಾವು ಪ್ರಪ್ರಥಮವಾಗಿ ಯಶಸ್ಸನ್ನು ಕೋರ್ತಾ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದೇ ಥರ ಅವರಿಗೆ ನಮ್ಮೆಲ್ಲರ ಸಹಕಾರ ಖಂಡಿತ ಇದೆ ಎಂಬ ಭರವಸೆಯನ್ನು ನೀಡ್ತಾ ಅವರ ಟೀಮಿಗೆ, ಅದೇ ಥರ ನಮ್ಮ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹಾಗೆಯೇ ಡೈರೆಕ್ಟರ್ಸ್ ಎಲ್ಲರಿಗೂ ನಾನು ಶುಭವನ್ನು ಹಾರೈಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. Now is the time to listen to the words of our parent club incoming president, Rotarian Dr. Ravi Prakash, a well-known doctor who is serving at Dhanvantari Hospital in Puttur. Over to you, sir. President of Puttur City and distinguished installing officer, Major Donor Lakshminarayan, and all the members of Puttur City, dignitaries on and off the dais. It gives me great pleasure today to stand before you to congratulate the new team of office bearers of Puttur City Rotary Club. As the president of the parent club, Rotary Puttur East, I wish the new team of office bearers all success, and I pray that the Almighty may give them the strength to do wonderful magics in the year ahead. I also congratulate the outgoing team formed by Mrs. Rotarian Gracie Gonsalves, Mrs. Shamla Shetty, and all the team of office bearers. You have created lot of hope and did wonderful job as office bearers and members of this club. I congratulate you on this occasion, and I thank you for giving me this opportunity. Thank you one and all. Thank you. ಪತ್ರಿಕೆ ರಿಲೀಸಿಂಗ್ ಆಫ್ ಸ್ಪೆಷಲ್ ಬುಲೆಟಿನ್ ಬೈ AG ರೋಟಾ ವಿಕಾಸ, ಇದರ ವಿಶೇಷ ಸಂಚಿಕೆಯನ್ನು ನಮ್ಮ ಬುಲೆಟಿನ್ ಎಡಿಟರ್ ಆಗಿರುವಂತಹ ಹರಿಕೃಷ್ಣ ಪಾನಾಜಿಯ ನೇತೃತ್ವದಲ್ಲಿ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಮುಂದಿನ ಕಾರ್ಯಕ್ರಮ ಇದೀಗ ವಿಶೇಷವಾದಂಥ ಸಂಚಿಕೆಯನ್ನು ಬಿಡುಗಡೆ ಮಾಡಿರುವಂಥ ಡೈನಾಮಿಕ್ AG ಜಯರಾಮ್ ರೈ ಇವರಿಗೆ ಅವಕಾಶ. ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ
ರೋಟರಿ ಮಿತ್ರ ಇದೇ ರೀತಿ ಎಲ್ಲ ರೋಟರಿ ಹಾಗೂ ರೋಟೇರಿಯನ್ ಮಿತ್ರರು. ಈ ದಿವಸ ನಮ್ಮ ಇನ್ಸ್ಟಾಲಿಂಗ್ ಆಫೀಸರ್ ಬಂದಂಥ PDG ಮೇಜರ್ ಡೋನರ್ ರೋಟೇರಿಯನ್ ಎಂ ಲಕ್ಷ್ಮೀನಾರಾಯಣ್ ಇವರು ಹಲವಾರು ಕಡೆ ನಮಗೆ ತರಬೇತಿಯನ್ನು ನೀಡಿದವರು. ಅವರು ಇವತ್ತು ನಮ್ಮೊಂದಿಗೆ ಇರುವಂಥ ನಮಗೆ ಭಾಳ ಸಂತೋಷದ ವಿಚಾರ. ನಮ್ಮ 23-24ನೇ ವರ್ಷವನ್ನು ಈಗಾಗಲೇ ಭಾಳ ಅತ್ಯುತ್ತಮವಾಗಿ ಕೊಂಡು ಹೋಗಿ ನಾವು ಕಂಬಳದಲ್ಲಿ ಒಂದು ಹೇಳ್ತೇವೆ, ನಿಶಾನಿಗೆ ನೀರು ಪಾಡ್ನೆ ಅಂತ. ಗ್ರೇಸಿ ಗೋನ್ಸಾಲ್ವಿಸ್ರವರು ಮತ್ತು ಅವರ ತಂಡ ನಿಶಾನಿಗೆ ನೀರು ಹಾಕಿದೆ. ಅದೇ ರೀತಿ ಅವರ ಆ ಒಂದು ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 24-25ನೇ ಸಾಲಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಸಾಹೇಬರು ಯಾವ ರೀತಿ ಹಿನ್ನೆಲೆ ಇದ್ದವರು ಎನ್ನುವುದನ್ನು ಅವರ ಪರಿಚಯದಿಂದ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಅವರೊಟ್ಟಿಗೆ ರಾಮಚಂದ್ರ, ರೋಟೇರಿ ರಾಮಚಂದ್ರ, ನಾನೊಂದು 4-5 ತಿಂಗಳಿಂದ ಅವರ ಒಡನಾಟ ಮೊದಲೇ ಇದ್ದರೂ ಹೆಚ್ಚಿನ ಒಡನಾಟ ಇದ್ದೆ. ಆದರೆ ಬಹುಶಃ ಈ ಮ್ಯಾಜಿಕ್ ಇಯರ್ನಲ್ಲಿ ಬಹುಶಃ ಈ ಪ್ರೆಸಿಡೆಂಟ್ ಸೆಕ್ರೆಟರಿ ಒಂದು ಸಹ ಮಾಡುವಲ್ಲಿ ಮ್ಯಾಜಿಕ್ ನಡೆದಿದೆ ಅಂತ ಕಾಣ್ತದೆ. ಯಾಕೆ ಅಂತ ಹೇಳಿದರೆ ಅವರ ಇಬ್ಬರ ಸ್ವಭಾವ ಬಹುಶಃ ಒಂದೇ ರೀತಿ, ಇಬ್ಬರು ಮಾತು ಕಡಿಮೆ ದುಡಿಮೆ ಜಾಸ್ತಿ. ಯಾವುದೇ ಒಂದು ಸಣ್ಣ ವಿಚಾರ ಸಿಗಲಿ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಿ ಮುಂದುವರಿಯುವಂಥವರು. ಆದ ಕಾರಣ ಆ ರೋಟರಿಯ ಆ ವಿಷನ್ ಇವರಲ್ಲಿ ಸಹ ಮೂಡಿ ಬಂದಿದೆ ಅಂತ ನನಗೆ ಕಾಣ್ತದೆ. ಅದೇ ರೀತಿ ಈಗಾಗಲೇ ನಮ್ಮ ದಿ ಮ್ಯಾಜಿಕ್ ಇಯರ್ ಯಾವ ರೀತಿ ಪ್ರಾರಂಭ ಆಗ್ತದೆ ನಮ್ಮ ಪುತ್ತೂರು ಸಿಟಿ ಎನ್ನುವುದನ್ನು ಈಗಾಗಲೇ ನಮ್ಮ ಆ 5 ಅವೆನ್ಯೂಸ್ ಆಫ್ ಸರ್ವಿಸನ್ನು ಯಾವ ರೀತಿ ಪ್ರಾರಂಭ ಮಾಡಿದ್ದಾರೆ ಎನ್ನುವ ಮೂಲಕವೇ ಆ ಒಂದು ಮ್ಯಾಜಿಕ್ಕನ್ನು ಯಾವ ರೀತಿ ಪ್ರಾರಂಭ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಒಟ್ಟಾಗಿ ಮುಂದಿನ ವರ್ಷ ನಮ್ಮ ರೋಟೇರಿಯನ್ ಮೊಹಮ್ಮದ್ ಸಾಹಿಬ್ ಹಾಗೂ ರೋಟೇರಿಯನ್ ರಾಮಚಂದ್ರರ ವರ್ಷ ಹಾಗೂ ಅವರ ತಂಡ ಉತ್ತಮ ಸೇವೆಯನ್ನು ನೀಡಿ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ನಾನು ಇತ್ತೀಚೆಗೆ ಒಂದು ಕ್ಲಬ್ ಅಧ್ಯಕ್ಷರು ಸಿಕ್ಕಿದ್ರು ನನಗೆ. ಅವರು ಹೇಳಿದರು, ನಮ್ಮ ಕ್ಲಬ್ಬಿನಲ್ಲಿ 2 ವರ್ಷದ ಭಾಳ ಕಷ್ಟ ಉಂಟು, ಭಾರಿ ಕಷ್ಟ, ಯಾವ ಮೆಂಬರ್ಸು ಆಗಲಿಲ್ಲ, TRFಗೆ ಹೋಗ್ತಾ ಇಲ್ಲ ಅಂತ. ಆಗ ನಾನು ಹೇಳಿದೆ ಅವರಿಗೆ, ಹಾಗಾದರೆ ನಿಮಗೆ ಈ ವರ್ಷ ಸುಲಭ, ಯಾಕೆಂದರೆ 2 ವರ್ಷ ಕೊಡೋದವರನ್ನು ಕೇಳಿ ನಿಮಗೆ ಕೊಡ್ಬೋದಲ್ಲ ಅಂತ. ಅದೇ ರೀತಿ ಮೆಂಬರ್ಸ್ 2 ವರ್ಷ ಆಗದವರು ನಿಮಗೆ ಈ ಸಲ ಜಾಸ್ತಿ ಮಾಡ್ಬೋದಲ್ವ ಅಂತ. ಆದರೆ ಅವರು ಅದನ್ನು ಒಂದು ರೀತಿಯಲ್ಲಿ ಪಾಸಿಟಿವ್, ಒಂದು ರೀತಿಯಲ್ಲಿ ನೆಗೆಟಿವ್ ತಗೊಂಡ್ರು. ಆದರೆ ನಾವು ಯಾವತ್ತೂ ನಮ್ಮ ಪಾಸಿಟಿವ್ ಉದ್ದೇಶವನ್ನು ಇಟ್ಟುಕೊಂಡಾಗ ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮೆ ಒಬ್ಬರು ವ್ಯಕ್ತಿ ಇದ್ರಂತೆ, ಅವರು ಭಾಳ ಕ್ರಿಮಿನಲ್, ಯಾವತ್ತು ಸ್ಟೇಷನ್, ಕೋರ್ಟು, ಜೈಲು ಈ 3ರಲ್ಲೇ ಇರುವವರಂತೆ. ಅವ್ರಿಗೆ 2 ಮಕ್ಕಳಿದ್ರು. ಆ 2 ಮಕ್ಕಳು ಒಬ್ಬ ಅದೇ ರೀತಿ ಅದೇ ಉದ್ಯೋಗ, ಅವನಿಗೂ ಸಹ ಕೋರ್ಟು, ಸ್ಟೇಷನು, ಜೈಲು. ಆದರೆ ಇನ್ನೊಬ್ಬ ಮಗ ದೊಡ್ಡ ಪ್ರೊಫೆಸರ್ ಆದ, ಭಾಳ ಖ್ಯಾತಿವೆತ್ತ ಪ್ರೊಫೆಸರ್ ಆದ. ಆಗ ಒಬ್ಬರು ಅವರಿಗೆ ಪತ್ರಕರ್ತರು ಅವರನ್ನಿಬ್ಬರನ್ನು ಇವ ಜೈಲಲ್ಲಿದ್ದಾಗ ಹೋಗಿ ಇಂಟರ್ವ್ಯೂ ಮಾಡ್ತಾರೆ. ನೀನು ಜೈಲಲ್ಲಿ ಇರಲಿಕ್ಕೆ ಕಾರಣ, ನೀನು ಈ ರೀತಿಯೆಲ್ಲ ಕ್ರಿಮಿನಲೇ ಮಾಡ್ತಾ ನಿನ್ನ ಜೀವನವನ್ನು ಕಳೀತಾ ಇದೆಯಲ್ಲ, ಯಾಕೆ ಅಂತ. ಆಗ ಅವ ಹೇಳಿದಂತೆ, ನನ್ನ ತಂದೆ ಇದನ್ನೇ ಮಾಡ್ತಾ ಇದ್ದದ್ದು, ನಾನು ಇದನ್ನೇ ಕಲಿತೆ, ಅದಕ್ಕಿಂತ ಹೆಚ್ಚಾಗಿ ನಾನು ಏನಾಗಲಿಕ್ಕೆ ಸಾಧ್ಯ, ನನ್ನ ತಂದೆ ಇದನ್ನೇ ಮಾಡ್ತಿದ್ದೆ, ನಾನು ಸಣ್ಣದಿಲ್ಲದೆ ಇದನ್ನು ನೋಡ್ತಾ ಇದ್ದೆ ಅಂತ. ಅದೇ ರೀತಿ ಆ ಪ್ರೊಫೆಸರಲ್ಲಿ ಬಂದು ಕೇಳಿದ್ರಂತೆ, ಅವರನ್ನು ಇಂಟರ್ವ್ಯೂ ಮಾಡಿದ್ರಂತೆ, ನಿಮ್ಮ ತಂದೆ ಈ ರೀತಿ ಕ್ರಿಮಿನಲ್, ಯಾವಾಗಲೂ ಜೈಲಲ್ಲಿರೋದು, ಕದಿಯೋದು, ಈ ರೀತಿ ಮಾಡ್ತಾಯಿದ್ರು, ಆದರೆ ನೀವು ಇವತ್ತು ದೊಡ್ಡ ಪ್ರೊಫೆಸರ್ ಆಗಿದ್ರಿ, ಭಾಳ ಹೆಸರು ಗಳಿಸಿದ್ರಿ, ಹೇಗೆ ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ನಾನು ಚಿಕ್ಕಂದಿನಲ್ಲಿ ಒಂದು ನಿರ್ಧಾರವನ್ನು ಮಾಡಿದ್ದೆ, ನನ್ನ ತಂದೆ ಹಾಗೆ ನಾನಾಗಬಾರ್ದು, ಅವರ ಬುದ್ಧಿ ನಾನು ಕಲಿಬಾರ್ದು, ನಾನು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಬೇಕು ಅಂತ ನಾನು ಸಣ್ಣಂದಿನಿಂದಲೂ ನನ್ನ ಗುರಿ ಅದಾಗಿತ್ತು ಅಂತ. ಅದೇ ರೀತಿ ನಾವು ಯಾವುದೇ ನಮ್ಮ ಪರಿಸರ ಇರ್ಬೋದು, ನಮ್ಮ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಸಂಘಟನೆ ಇರ್ಬೋದು,
ಅಲ್ಲಿ ನೆಗೆಟಿವ್ಗಳನ್ನು ನಾವು ಮುಂದೆ ಹಿಂದೆ ಹೀಗೆ ಆಗಿದೆ, ಅದಕ್ಕಿಂತ ಹೆಚ್ಚು ಏನಾಗಲಿಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ಬಿಟ್ಟು ನಮ್ಮಿಂದ ಏನು ಸಾಧ್ಯ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನಾವು ಸಾಧಿಸಿ ತೋರಿಸಿದಾಗ ನಾವು ಎಲ್ಲವನ್ನು ಸಮಾಜದಲ್ಲಿ ಸಾಧಿಸಿ ತೋರಿಸಲಿಕ್ಕೆ ಆಗ್ತದೆ. ಅದೇ ರೀತಿ ನಮ್ಮ ಈ ವರ್ಷದ ಈ ಮ್ಯಾಜಿಕ್ ಇಯರ್, ಈ ವರ್ಷ ನಮ್ಮ ಜಿಲ್ಲಾ ಗವರ್ನರ್ ಅವರು 9 ಜಿಲ್ಲಾ ಪ್ರಾಜೆಕ್ಟ್ಗಳನ್ನು ಇಟ್ಟಿದ್ದಾರೆ. ಎಲ್ಲ ಖರ್ಚು ಕಡಿಮೆಯಲ್ಲಿ ಹೆಚ್ಚು ಜನರಿಗೆ ಪ್ರಯೋಜನ ಆಗುವಂಥ ಆ ಒಂದು ಯೋಜನೆಗಳು, ಅದನ್ನು ನಾವೆಲ್ಲ ಅನುಷ್ಠಾನಗೊಳಿಸೋಣ. ಆ ಮೂಲಕ ಜಿಲ್ಲಾ ಗವರ್ನರ್ ಅವರ ಆ ಒಂದು ಕನಸನ್ನು ನನಸು ಮಾಡೋಣ. ಅದೇ ರೀತಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಯೋಜನೆ ದಿ ಮ್ಯಾಜಿಕ್ ಇಯರ್ ಅದನ್ನು ಸಹ ಯಶಸ್ವಿಗೊಳಿಸೋಣ. ಎಲ್ಲರಿಗೂ ಶುಭವಾಗಲಿಂದ ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. Thank you, sir. Now it is the time to recognize our club members in the district office. Zonal Lieutenant, Zone 4, Rotarian Gracie Gonsalves. Chairman, International Family Exchange, Rotarian Surendra Kini. Next, Chairman, District Project, Rotarian Dr. Shashidhar Kaje. Conference, Navavaibhava, Vice Chairman, Help Desk, Swati Mallara. Vice Chairman, Membership Development, Jayakumar Rai. Zonal Sports, Prashant Sheni. Vice Chairman, Rotary Premier League, Pramod Mallar. Vice Chairman, Cultural, Natesh Udupa. Vice Chairman, Team Promotion, Dr. Hari Krishna Panaje. Vice Chairman, Skill Development, Rotarian Lawrence Gonsalves. Vice Chairman, Child Development, Rotarian John Coutinho. Vice Chairman, Animal Care, Rotarian Jay Gurachar. Vice Chairman, International Events, Rotarian Umesh Chandra. Vice Chairman, Rotary Friendship Exchange, Rotarian Gurraj. Vice Chairman, Scholarship Subcommittee, Rotarian Jeremias Pius. ಅಭಿನಂದನೆಗಳು. ಇವರೆಲ್ಲ ನಮ್ಮ ಕ್ಲಬ್ಬಿನ ಡಿಸ್ಟ್ರಿಕ್ಟ್ ಲೀಡರ್ಸ್. 15 ಜನ ಸದಸ್ಯರು ಡಿಸ್ಟ್ರಿಕ್ಟ್ ಟೀಮ್ನಲ್ಲಿ ಕಾರ್ಯನಿರ್ವಹಿಸ್ತಾರೆ. The fragrance of flowers spread in the direction of wind, but the goodness of a person spread in all directions. We have pleased to have with us an amazing personality, Rotarian PDG Lakshmi Narayan. He has brought with him a wealth of experience, passion and dedication of service, embodying the spirit of Rotary in his leadership. Dear sir, we are looking forward to hear your insights, wisdom and vision for the future of Rotary as we continue to strive for excellence in magic of Rotary in all that we do. Over to you, sir. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ರೋಟರಿ ಕ್ಲಬ್ ಪುತ್ತೂರು ಸಿಟಿಯ 24-25ರ ನೂತನ ಅಧ್ಯಕ್ಷರಾದ ರೋಟೇರಿಯನ್ ಮೊಹಮ್ಮದ್ ಸಾಬ್ರವರೇ, ಅಂತೆಯೇ ಕ್ಲಬ್ಬಿನ ಕಾರ್ಯದರ್ಶಿ ಅವರಾದಂತಹ ರೋಟೇರಿಯನ್ ರಾಮಚಂದ್ರರವರೇ, ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಈ ಮುಂದಿನ ಸಾಲಿನ ವಲಯ ಸೇನಾನಿ ಮಿಸಸ್ ಗ್ರೇಸಿ ಗೊನ್ಸಾಲ್ವೆಸ್ ರವರೇ, (3180) ಜಿಲ್ಲೆಯ ವಲಯ 4ರ ನಮ್ಮೆಲ್ಲರ ನೆಚ್ಚಿನ ಸಹಾಯಕ ಗವರ್ನರ್ ಜಯರಾಮ್ ರಾಯ್ರವರೇ, ಹಾಗೂ ಈ ಕ್ಲಬ್ಬಿನ ಅಂದರೆ ಪೇರೆಂಟ್ ಕ್ಲಬ್ಬಿನ ಅಧ್ಯಕ್ಷರಾದ
ರೊಟೇರಿಯನ್ ಹರಿಪ್ರಕಾಶ್ ರವರು, ಸಭಾಂಗಣದಲ್ಲಿ ಉಪಸ್ಥಿತರಿರುವಂತಹ ಸಂಸ್ಥೆಯ ಪ್ರಾರಂಭದಿಂದ ನಾವು ಚಾರ್ಟರ್ ಮೆಂಬರ್ಸ್ ಅಂತ ವಿಶ್ವಾಸದಿಂದ ಹೇಳಿಕೊಳ್ಳುವಂತಹ ಮಹನೀಯರು ಕೆಲವರು ಇಲ್ಲಿದ್ದಾರೆ. ಅದರಲ್ಲಿ ನಮ್ಮ ಅಧ್ಯಕ್ಷರು ಸಹ ಒಬ್ಬರು ಅಂತ ತುಂಬ ಸಂತೋಷ ಆಗ್ತದೆ. ಅಂತಹ ಚಾರ್ಟರ್ ಪ್ರೆಸಿಡೆಂಟ್ಸ್ ಯಾರಿದ್ದೀರಿ ತಮ್ಮೆಲ್ಲರೂ ಗುರುತಿಸುತ್ತಾ, ಮುಂದೆ ಕುಳಿತಿರುವಂತಹ ನನ್ನ ರೋಟರಿಯಲ್ಲಿನ ಹಿರಿಯ ಮಿತ್ರ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗ್ತದೆ. ರತ್ನಾಕರ್ ಶನಾಯ್ರವರೇ, ರಾಮಕೃಷ್ಣರವರೇ ಮತ್ತು ಸಂಸ್ಥೆಯ ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ವಲಯ 4 ಮತ್ತು 5 ಮತ್ತು ಇನ್ನಿತರ ವಲಯಗಳಿಂದ ಬಂದಿರುವಂತಹ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ, ಈ ಸಂಸ್ಥೆಯ ರೋಟರಾಕ್ಟ್ ಕ್ಲಬ್ ಹಾಗೂ ಇಂಟ್ರಾಕ್ಟ್ ಕ್ಲಬ್ಬಿನ ಸದಸ್ಯ ಮಿತ್ರರೇ, ಆಹ್ವಾನಿತ ಬಂಧುಗಳೇ, ಎಲ್ಲಕ್ಕಿಂತ ಮಿಗಿಲಾಗಿ ಇಂದು ಈ ಸಭೆಯಲ್ಲಿ ನಾನು ಪಾಲ್ಗೊಳ್ಳಲು ನನ್ನನ್ನು ಸಂಪರ್ಕಿಸಿ ಇಲ್ಲಿಗೆ ಬರಮಾಡಿದ ಮಿತ್ರ ರೋಟೇರಿಯನ್ ಡಾಕ್ಟರ್ ಶಶಿಧರ್ ಕಾಜೇರವರೇ ಹಾಗೂ ನನ್ನನ್ನು ತಮ್ಮೆಲ್ಲರ ಮುಂದೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಪರಿಚಯಿಸಿದ ರೋಟೇರಿಯನ್ ಕೃಷ್ಣ ಮೋಹನ್ ರವರೇ, ಆಹ್ವಾನಿತ ಬಂಧುಗಳೇ, ಇದು ರೋಟರಿಯಲ್ಲಿ ಇದೊಂದು ಸಂಪ್ರದಾಯ. ತಮ್ಮನ್ನೆಲ್ಲರನ್ನೂ ಗುರುತಿಸಿ ನಂತರ ಮಾತನಾಡೋದು. ಅದರ ಅರ್ಥ ಇಷ್ಟೇ, ಇಲ್ಲಿಂದ ಮುಂದಕ್ಕೆ ನನ್ನ ಭಾಷಣ ಪ್ರಾರಂಭ ಅಂತ ಅಷ್ಟೆ. 20 ನಿಮಿಷ ಕೊಟ್ಟಿದ್ದಾರೆ, ಇಲ್ಲಿಂದ ಮುಂದಕ್ಕೆ ಆ 20 ನಿಮಿಷ ಅಂತ. ಸ್ನೇಹಿತರೆ, ನನಗಾದರೂ ಪುತ್ತೂರಿಗೆ ಮತ್ತೊಮ್ಮೆ ಬಂದು ತಮ್ಮೆಲ್ಲರನ್ನು ಭೇಟಿ ಮಾಡಿ ಇಂತಹ ಒಂದು ಸಂತೋಷದ ಸಂದರ್ಭದಲ್ಲಿ ಪಾಲ್ಗೊಳ್ಳುವುದು ಮನಸ್ಸಿಗೆ ಬಹಳಷ್ಟು ಮುದ ತಂದಿರುವಂತಹ, ಸಂತೋಷ ತಂದಿರುವಂತಹ ವಿಷಯ. 23-24 ರೋಟರಿ ವರ್ಷದಲ್ಲಿ ನಿಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಮಿಸಸ್ ಗ್ರೇಸಿ ಗೊನ್ಸಾಲ್ವೇಸ್ ರವರು ಮತ್ತು ಅವರ ತಂಡ ತಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸುವುದರ ಜೊತೆಗೆ ಇಲ್ಲಿಯ ಸಮಾಜದ ಕುಂದುಕೊರತೆಗಳನ್ನು ಹತ್ತಿರದಿಂದ ಬಲ್ಲವರಾಗಿ ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಪ್ಲಾಟಿನಂ ಪ್ಲಸ್ ಪ್ರಶಸ್ತಿಗೆ ಭಾಜನರಾಗಿರುವುದು ತಮ್ಮೆಲ್ಲರ ಹಾಗೆ ನನಗೂ ಸಹ ಅತ್ಯಂತ ಸಂತೋಷ ತಂದಿದೆ. ಅದಕ್ಕಾಗಿ ಮಿಸಸ್ ಗೊನ್ಸಾಲ್ವೇಸ್ ಹಾಗೂ ಅವರ ತಂಡಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿರುವಾಗ ಬಹಳ ಹಿಂದೆಯೇ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಮೂಡಿ ಬರಬೇಕಾಗಿದ್ದ ನಮ್ಮ ಮೊಹಮ್ಮದ್ ಸಾಬ್ರವರು, ಅವ್ರ ಮಾತಿನಲ್ಲೇ ಹೇಳಬೇಕು ಅಂದರೆ ದೇವ್ರ ಮನಸ್ಸು ಮಾಡಿರಲಿಲ್ವಂತೆ, ಹಾಗಾಗಿ ಅವರು ಮನಸ್ಸು ಮಾಡಿರಲಿಲ್ಲ. ಇವತ್ತಿನ ದಿವಸ ದೇವರು ಅವರಿಗೆ ಅಧ್ಯಕ್ಷರಾಗುವಂಥ, he has been ordained by the Almighty to be the president of this club, and Mohammad Saab, on behalf of all the members of your club and myself, we look forward to a wonderful Rotary year 24-25 from you and all the members of your team. Wish you all the best once again. ಇಷ್ಟೆಲ್ಲ ಜನರನ್ನು ನೋಡುವಾಗ, ಇಷ್ಟೆಲ್ಲ ರೋಟರಿ ಮಿತ್ರರನ್ನು ನೋಡುವಾಗ, ಪುತ್ತೂರಿನ ಜನತೆಯನ್ನು ನೋಡುವಾಗ, ಈ ಸಭಾಂಗಣ ಕಿಕ್ಕಿರಿದು ತುಂಬಿರುವಾಗ ಕೆಲವು ನಿಮಿಷ ಮಾತಾಡಬೇಕು ಅಂತ ಅವ್ರು ಹೇಳಿದರು. ಹೆಚ್ಚಿಗೆ ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ಊಟೋಪಚಾರ ನಿಮ್ಮನ್ನು ಕಾದಿರುವುದರಿಂದ ಸಂಕ್ಷಿಪ್ತವಾಗಿ ನನಗೆ ತೋರಿದಂತಹ ಒಂದು 2 ಮಾತು ಹೇಳ್ತೇನೆ. I'm not going into the basics of Rotary or whatever
current activities are going on, because you know everything, because of simple reason that Puttur City Club is very vibrant and active. Having heard the report, ಜೊತೆಗೆ ರಿಪೋರ್ಟ್ ಒಂದೇ ಅಲ್ಲ, ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಆದರೂ ಸಹ ತಾವು ಹಮ್ಮಿಕೊಂಡಿದ್ದ ಕಾರ್ಯ ಯೋಜನೆಗಳೇನಿತ್ತು, ದಟ್ ವಿಲ್ ರಿಫ್ಲೆಕ್ಟ್ ವಾಟ್ ಯು ಹ್ಯಾವ್ ಇನ್ ಯುವರ್ ಮೈಂಡ್ ಆ್ಯಂಡ್ ವಾಟ್ ಯು ವಾಂಟ್ ಟು ಡೂ ಇನ್ ದ ನೆಕ್ಸ್ಟ್ 11 months. ಹಾಗಾಗಿ ತುಂಬ ಸಂತೋಷದಿಂದ ನಾನು ನಿಮ್ಮ ಮುಂದೆ ನಿಂತು ಒಂದೆರಡು ಮಾತು ಹೇಳ್ತಾ ಇದ್ದೇನೆ. ನಮ್ಮ ಈ ವರ್ಷದ ಅಂತಾರಾಷ್ಟ್ರೀಯ ಅಧ್ಯಕ್ಷರು ವೆರಿ ಸಿಂಪಲ್ ಲೇಡಿ, ಸ್ಟೆಫ್ನಿ ಅರ್ಚಿಕ್ ಅಂತ ಹೇಳಿ, ಪೆನ್ಸಿಲ್ವೇನಿಯಾ ಏರಿಯಾ ಪಿಟ್ಸ್ಬರ್ಗಲ್ಲಿ ಇರುವಂತಹ ಮಹಿಳೆ, ಮಧ್ಯಮ ವರ್ಗದಿಂದ ಬಂದಂತಹ ಮಹಿಳೆ. ಮಧ್ಯಮ ವರ್ಗದವರು ಅಥವಾ ಕೆಳಸ್ತರದಲ್ಲಿರುವವರು ವಿಶ್ವದಲ್ಲಿ ಎಲ್ಲೇ ಇರಲಿ, ಅವರ ಕುಂದುಕೊರತೆಗಳನ್ನು ಅತ್ಯಂತ ಹತ್ತಿರವಾಗಿ ಬಲ್ಲಂತಹ ಒಂದು ಮಹಿಳೆ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಮೂಡಿ ಬಂದಿದ್ದಾರೆ. ಅವರು ಪ್ರತಿ ವರ್ಷ ಎಲ್ಲರೂ ಹಮ್ಮಿಕೊಳ್ಳುವಂತೆ ಒಂದು ಥೀಮ್ ಮ್ಯಾಜಿಕ್ ಆಫ್ ರೋಟರಿ ಅಂತ ಹೇಳ್ತಾರೆ. ಮ್ಯಾಜಿಕ್ ಆಫ್ ರೋಟರಿ ಅನ್ನೋದನ್ನು ಇಲ್ಲಿ ನಾವು ಕುಳಿತಿರೋರು ನೂರಾರು ಮಂದಿ ಹಲವಾರು ರೀತಿಯಲ್ಲಿ ಅದನ್ನು ಬಣ್ಣಿಸ್ಬೋದು. ಆದರೆ ಅವರ ಮನಸ್ಸಿಗೆ ಯಾತಕ್ಕೆ ಇದು ಮ್ಯಾಜಿಕ್ ಆಫ್ ರೋಟರಿ ಅನ್ನೋದು ಹೇಳಬೇಕು ಅನ್ನಿಸ್ತು ಅಂದರೆ, ಒಮ್ಮೆ ಅವರು ಒಂದು ಪ್ರಾಜೆಕ್ಟ್ ಹೋಗಿದ್ರಂತೆ. ಒಂದು ಮನೆಯಲ್ಲಿ 2 ಮಹಿಳೆಯರು 3 ಮಕ್ಕಳು ಇರುವಂತಹ ಒಂದು ಮನೆ. ಅಲ್ಲಿ ಇದು ಡೊಮಿನಿಕನ್ ರಿಪಬ್ಲಿಕ್ ಏರಿಯಾಲಿ ಬಹಳ ಕಲುಷಿತ ನೀರು ಸಿಗ್ತಾ ಇದ್ದಂತಹ ಸ್ಥಳದಲ್ಲಿ ಮಕ್ಕಳಿಗೆ ಆರೋಗ್ಯ ಕೆಡುವಂತಹ ಪರಿಸ್ಥಿತಿಯಲ್ಲಿ ವಾಟರ್ ಫಿಲ್ಟರ್ಸ್ ಕೊಡಬೇಕು ಅಂತ ಇವರು ಸಹ ಹೋಗಿರ್ತಾರೆ. ಆ ಒಂದು ಸಮಯದಲ್ಲಿ ಕಲುಷಿತ ನೀರನ್ನು ಫಿಲ್ಟರ್ಗೆ ಹಾಕಿ ಕೆಳಗಡೆ ಅದು ಶುದ್ಧ ನೀರು ಬರುವುದನ್ನು 2-3 ಬಾರಿ ಡೆಮಾನ್ಸ್ಟ್ರೇಟ್ ಮಾಡಿ ಅವರಿಗೆ ತೋರಿಸ್ಕೊಡ್ತಾರೆ ಮನೆಯವರಿಗೆ. ಆ 3 ಮಕ್ಕಳಲ್ಲಿ ಒಬ್ಬ ಹುಡುಗ ಎದ್ದು ನಿಂತು ಇವರ ಸ್ಟೆಫ್ನಿ ಅವ್ರ ಹತ್ರ ಬಂದು ಕೇಳ್ತಾನಂತೆ, ಹೌ ಡಿಡ್ ಯು ಡೂ ದಿಸ್ ಮ್ಯಾಜಿಕ್? ಯು ಪುಟ್ ಡರ್ಟಿ ವಾಟರ್ ಆನ್ ದಿ ಟಾಪ್ ಆ್ಯಂಡ್ ಕ್ಲೀನ್ ವಾಟರ್ ಕಮ್ಸ್ ಇನ್ ದಿ ಬಾಟಮ್. ದಿಸ್ ಇಸ್ ಅ ಮ್ಯಾಜಿಕ್. ಹೌ ಡಿಡ್ ಯು ಡೂ ದಿಸ್? ಸೋ ಸಿಂಪಲ್. ಬಟ್ ಅವರು ಅದನ್ನು ಮತ್ತೊಮ್ಮೆ ಮಾಡಿ ತೋರಿಸಿದ್ರಂತೆ. ಅಲ್ಲಿಂದ ಮುಂದಕ್ಕೆ ಅವ್ರಿಗೆ ಅನ್ನಿಸ್ತಂತೆ, ಅಯ್ಯೋ ನಾವು ಇಷ್ಟು ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ನ ಮಾಡುವಾಗ ಅದು ಸಾಮಾನ್ಯ ಮನುಷ್ಯರಿಗೆ ಒಂದು ಮ್ಯಾಜಿಕ್ ಅಂತ ತೋರುವಾಗ, ಇಡೀ ಒಂದು ವಿಶ್ವದಲ್ಲಿ ರೋಟರಿ ಸಂಸ್ಥೆಯು ಕೈಗೆತ್ತಿಕೊಳ್ಳುವಂತಹ ಹಲವಾರು ಯೋಜನೆಗಳು ಇನ್ನು ಯಾವ ಮಟ್ಟದ ಮ್ಯಾಜಿಕ್ ಇರಬಹುದು ಅಂತ ಅವರ ಮನಗಂಡು ರೋಟರಿ ಈಸ್ ಮ್ಯಾಜಿಕ್ ಅನ್ನುವಂಥ ಒಂದು ಥೀಮನ್ನು ಅವ್ರು ಕೊಡ್ತಾರೆ. ಸೊ ನಾವೆಲ್ಲರೂ ಸಹ ಆ ದಿಸೆಯಲ್ಲಿ ಇದೊಂದು ವರ್ಷ ನಮ್ಮ ಯೋಚನಾ ಲಹರಿಯನ್ನು ತೊಡಗಿಸಿಕೊಂಡು ಕಾರ್ಯಗತವಾಗುವುದು ಒಳ್ಳೆಯದು ಅಂತ ನನಗಾದರೂ ಅನ್ನಿಸ್ತದೆ. ಇದನ್ನು ಕೇಳಿದ ಮೇಲೆ ನಾನು ಅಂದ್ಕೊಳ್ತಾ ಇದ್ದೆ, ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಲಿ, ಕ್ಲಬ್ ಲೆವೆಲ್ ಆಗಿರ್ಬೋದು, ಪೋಲಿಯೋ ಪ್ಲಸ್ಸಿಂದ ಹಿಡಿದು ಇವತ್ತಿನ ದಿವಸ ನಾವು ಕೈಗೊಂಡಿರುವಂತಹ ಆರೋಗ್ಯ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಮಾಡುವಂತಹ ಯೋಜನೆಗಳು ಸಣ್ಣದಾಗಿ ಪ್ರಾರಂಭಗೊಂಡು ಬೃಹತ್ತಾಗಿ ಮಾರ್ಪಡುವಂತಹ ಯೋಜನೆಗಳು ಮ್ಯಾಜಿಕ್ ಅಲ್ಲದೆ ಮತ್ತೇನು ಸ್ನೇಹಿತರೆ. ಒಂದೇ ಒಂದು ಯಾವಾಗಲೂ ನಾನು ಹೇಳುವುದಂದರೆ, ನೀವೊಂದು ಯೋಜನೆಯನ್ನು ಕೈಗೊಂಡು ಯಾರಿಗೆ ಅವಶ್ಯಕತೆ ಇರುತ್ತದೋ ಅವರ ಬಳಿ ಹೋಗಿ, ಅದು ರೋಗ ರುಜಿನ ಆಗಿರ್ಬೋದು, ಮತ್ತೊಂದು ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಏನೇ ಆಗಿರಲಿ, ನೀವು ಅವರಿಗೆ ಸಹಾಯವನ್ನು ದೊರಕಿಸಿಕೊಟ್ಟಾಗ ಮನುಷ್ಯರಾದ ನಿಮ್ಮನ್ನು
ಒಂದೇ ನಿಮಿಷದಲ್ಲಿ ನಿಮ್ಮನ್ನು ದೇವರಿಗೆ ಹೋಲಿಸ್ತಾರಲ್ಲ, ಈಸ್ ದಟ್ ನಾಟ್ ಎ ಮ್ಯಾಜಿಕ್? ನಿಮ್ಮ ಮನಸ್ಸಲ್ಲಿ ಮೂಡು ಬರ್ಬೋದು, ಇದೆಂಥ ಮ್ಯಾಜಿಕ್, ಇದು ನಾನೊಬ್ಬ ಸಾಮಾನ್ಯ ಮನುಷ್ಯ, ಇದಕ್ಕಿದ್ದಂಗೆ ನಾನು ದೇವರಾಗ್ಬಿಟ್ಟೆ. ಹೇಗೆ? ನೀವೊಂದು ಕೊಟ್ಟ ಒಂದು ಸಣ್ಣ ಸಹಾಯದಿಂದ ಆ ದೇವರಿಗೆ ಹೋಲಿಸುವಂತಹ ಆ ಕ್ಷಣ ಇದೆಯಲ್ಲ, ದಟ್ ಈಸ್ ದಿ ರಿಟರ್ನ್ ವಾಟ್ ಯು ಗೆಟ್ ಫಾರ್ ದಿ ಹೆಲ್ಪ್ ಯು ಗಿವ್ ಟು ದಿ ನೀಡಿ. ನಮಗೆ ಮತ್ತೇನು ಬೇಕಿಲ್ಲ. ನಮಗೆ ಹಿಂದಕ್ಕೆ ಏನು ಸಿಗುತ್ತೆ ಅಂತ ಬಹುಶಃ ಯಾರಾದರೂ ಯೋಚನೆ ಮಾಡಿದ್ರೆ, ಸಹಾಯವನ್ನು ಪಡೆದುಕೊಂಡಂತಹವರ ಮುಖದಲ್ಲಿ ಕಾಣುವಂತಹ ಆ ನಗೆ, ಆ ಕಣ್ಣಲ್ಲಿ ನೀವು ಕಾಣುವಂತಹ ಮಿಂಚು ನಿಮಗೆ ಸಿಗುವಂತಹ ಒಂದು ಅವಾರ್ಡ್ ಅಥವಾ ಗಿಫ್ಟ್ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದು ಹಳೆಯ ಕತೆ ನೆನಪಿಗೆ ಬರ್ತಾ ಇದೆ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಆದರೂ ಬಹಳಷ್ಟು ಮಕ್ಕಳಿದ್ದಾರೆ, ಎಲ್ಲರಿಗೂ ತಿಳಿಲಿ ಅಂತ ಇದನ್ನು ಐ ಆಮ್ ರಿಪೀಟಿಂಗ್ ಇಟ್. ಒಮ್ಮೆ ಒಬ್ಬ ವ್ಯಕ್ತಿ ಪ್ರವಾಸ ಹೊರಟಾಗ ದಿಕ್ಕು ತೋಚದೆ ಒಂದು ಮರಳುಗಾಡಿನಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ತಾನು ಕುಡಿಯಲು ತಂದಿದ್ದಂತಹ ಕಂಟೈನರ್ನಲ್ಲಿ ಇದ್ದಂತಹ ನೀರೆಲ್ಲವೂ ಮುಗಿದು 2 ದಿನದಿಂದ ಬಾಯಾರಿಕೆಯಾಗಿ ಇನ್ನೇನು ಸಾಯುವ ಸ್ಥಿತಿ ತಲುಪಿರ್ತಾನೆ. ಮರಳುಗಾಡು, ಎಲ್ಲಿ ನೋಡಿದರೂ ದಿಕ್ಕು ತೋಚುತ್ತಾ ಇಲ್ಲ, ಅವನಿಗೆ ಯಾವ ಕಡೆ ಹೋಗಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ದಟ್ ಪಾಯಿಂಟ್ ಆಫ್ ಟೈಮ್ ಅವನಿಗೆ ಐ ಬಿಲೀವ್ he will see a shack, ಅಂದರೆ ಒಂದು ಮುರುಕಲು ಗುಡಿಸಲು ಅಂತೀವಲ್ಲ ಅಂತಹ ಒಂದು ಸ್ಮಾಲ್ ಡಿಲಾಪಿಟೇಟೆಡ್ ಕಂಡೀಷನಲ್ಲಿರುವಂತಹ ಒಂದು ಗುಡಿಸಲು ಅಂದ್ಕೊಳ್ಳೋಣ. ಅದು ಕಾಣಿಸ್ತದೆ. ಅವನಿಗೆ ಒಂದು ಆಶಾಕಿರಣ, ಬಹುಶಃ ಇಲ್ಲಿ ನನಗೆ ನೀರು ಸಿಗಬಹುದು. ಗುಡಿಸಲಿನ ಒಳಗೆ ಹೋಗ್ತಾನೆ. ನೋಡಿದ್ರೆ ಇವನ ಆಶ್ಚರ್ಯಕ್ಕೆ ಅಲ್ಲಿ ಒಂದು ವಾಟರ್ ಪಂಪ್ ಇರ್ತದೆ. ಬಹಳ ಖುಷಿಯಾಗುತ್ತೆ, ನಾ ವಾಟರ್ ಪಂಪ್ನ ಆಪರೇಟ್ ಮಾಡಿದ್ರೆ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಸಿಗತ್ತೆ ಅಂಥೇಳಿ ಶ್ರಮಪಟ್ಟು ಹಲವಾರು ನಿಮಿಷಗಳ ಕಾಲ ಆ ಪಂಪ್ನ ಆಪರೇಟ್ ಮಾಡ್ತಾನೆ. ಒಂದು ತೊಟ್ಟು ನೀರು ಬರುವುದಿಲ್ಲ. ಕಡೆಗೆ ಹತಾಶನಾಗಿ ಇನ್ನೇನು ಹೊರಡಬೇಕು, ನನ್ನ ಕತೆ ಮುಗೀತು ಅಂದ್ಕೊಳ್ಳುವಾಗ ಅವನಿಗೆ ಹತ್ತಿರದಲ್ಲೇ ಒಂದು ಬಾಟಲ್ ಫುಲ್ ಆಫ್ ವಾಟರ್ ಮೇಲೆ ಕಾರ್ಕ್ ಹಾಕಿ ಭದ್ರವಾಗಿ ಮುಚ್ಚಿರ್ತಾರೆ, ಅದು ಕಾಣಿಸುತ್ತೆ. ಅಬ್ಬಾ, ನನಗೆ ಇಷ್ಟು ನೀರಾದರೂ ಸಿಕ್ತಲ್ಲ ಅಂತ ಹೋಗಿ ಆ ಬಾಟಲ್ನ ಕೈಗೆ ತಗೊಂಡಾಗ ಒಂದು ಸಣ್ಣ ಚೀಟಿಯಲ್ಲಿ ಅಲ್ಲಿ ಬರೆದಿರ್ತಾರೆ, ಪುಟ್ ದಿಸ್ ವಾಟರ್ ಇನ್ ಟು ದ ಪಂಪ್ ಟು ಸ್ಟಾರ್ಟ್ ದ ಪಂಪ್ ಅಂತ ಬರೆದಿರ್ತಾರೆ. ಆ ಬಾಟಲ್ನಲ್ಲಿರೋ ನೀರನ್ನು ಆ ಪಂಪಿನಲ್ಲಿ ಇರುವಂತಹ ಒಂದು ರಂಧ್ರದಲ್ಲಿ ಸುರಿದು ಮತ್ತೆ ಪಂಪನ್ನು ಆಪರೇಟ್ ಮಾಡಿದ್ರೆ ಭೂಮಿಯಲ್ಲಿದ್ದಂತಹ ನೀರನ್ನು ಆ ಪೈಪು ಎಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತ. ದಿಸ್ ಇಸ್ ಪ್ಯೂರ್ಲಿ ಟೆಕ್ನಿಕಲ್, ಮೆನಿ ಆಫ್ ಯು ನೋ ಅಬೌಟ್ ಇಟ್. ಅವನಿಗೆ ಈಗ ಡೈಲಮಾ ಏನಂದರೆ, ಆ ನೀರು ಕುಡಿದ್ರೆ ನಾನು ಬದುಕ್ತೀನಿ, ಆ ಬಾಟ್ಲಲ್ಲಿರೋ ನೀರು ಇದರಲ್ಲಿ ಸುರಿದು ಬಿಟ್ರೆ ನಾನು ಪಂಪ್ ಮಾಡಿದ್ರು ನೀರು ಬರದೇ ಹೋದರೆ ಮೇಲಕ್ಕೆ ಏನು ಮಾಡುವುದು ಅಂತ. ಆದರೂ ದೇವರಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿ ದೇವರನ್ನು ಪ್ರಾರ್ಥಿಸ್ಕೊಂಡು ಆ ಬಾಟಲ್ ನೀರನ್ನು ಅದು ಆ ರಂಧ್ರದಲ್ಲಿ ಸುರಿದು ಮತ್ತೆ ಪಂಪ್ ಮಾಡೋದಕ್ಕೆ ತೊಡಗ್ತಾನೆ. 2 ನಿಮಿಷದಲ್ಲಿ ಶಬ್ದ ಉಂಟಾಗಿ ಅವನಿಗೆ ಬೇಕಾಗಿದ್ದಕ್ಕಿಂತ 10 ಬಾರಿ 100 ಬಾರಿ ನೀರು ಚಿಮ್ಮಿ ಚಿಮ್ಮಿ ಹೊರಗೆ ಬರ್ತದೆ. ಒಂದು ಮಟ್ಟಕ್ಕೆ ಇಲ್ಲಿಗೆ ಕತೆ ಮುಗೀತು. ಇಲ್ಲಿಂದ ಮುಂದಕ್ಕೆ ನಮ್ಮ ವಿವೇಚನೆ ಇದರ ಬಗ್ಗೆ. ಸ್ನೇಹಿತರೆ, ಇದನ್ನು ನಮ್ಮ ರೋಟರಿಗೆ ನೀವು ನಿಧಾನಕ್ಕೆ ಹೋಲಿಸ್ತಾ ಹೋಗಿ, ನಮ್ಮ ದೈನಂದಿನದ ಜೀವನಕ್ಕೂ ನಿಧಾನವಾಗಿ ಹೋಲಿಸ್ತಾ ಹೋಗಿ, ಯಾವಾಗಲೂ ಸಹ ನಾವು
ಕೊಟ್ಟಾಗ ನಮಗೆ ತಿರುಗಿ ಬರುವುದು ಹೆಚ್ಚು. ಒಂದು ಬಾಟಲ್ ನೀರು ಅವನು ಕೊಟ್ಟಿದ್ದಕ್ಕೆ, ಪಂಪಲ್ಲಿ ಸುರಿದಿದ್ದಕ್ಕೆ ಅವನಿಗೆ 10 ಬಿಂದಿಗೆಯಷ್ಟು ನೀರು ಹಿಂದಕ್ಕೆ ಸಿಕ್ತು. ಎಷ್ಟೋ ಜನ ನಮ್ಮ ರೋಟರಿ ಫೌಂಡೇಶನ್ ಬಗ್ಗೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿರುವುದು ಸಹ ಇದನ್ನೇ. ನೀವು ಇಷ್ಟು ಕೊಡಿ, ಇಷ್ಟು ತೆಗೆದುಕೊಳ್ಳಿ. ಸಮಾಜಕ್ಕೆ ನಾನು ಫೌಂಡೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು. ಕೊಡುವುದು ಅಂತ ಹೇಳಿದಾಗ ಈ ಒಂದು ಕಥೆಯಲ್ಲಿ ಇರುವಂತಹ ಪ್ರಧಾನವಾದಂತಹ ವಸ್ತು ನೀರು, ವಾಟರ್. ಆದರೆ ಇದೇ ನೀರಿಗೆ ಹೋಲಿಸುವಂತಹ ಮೌಲ್ಯವುಳ್ಳಂತಹ ವಸ್ತುಗಳು ಹಣ ಇರಬಹುದು, ಮನಿ, ಪ್ರೀತಿ ಇರಬಹುದು, ಲವ್, ರೆಕಗ್ನಿಷನ್ ಇರಬಹುದು, ಗುರುತಿಸುವಿಕೆ, ರೆಸ್ಪೆಕ್ಟ್ ಇರಬಹುದು, ಗೌರವ, ರಿಲೇಶನ್ಶಿಪ್ ಇರಬಹುದು, ಸಂಬಂಧಗಳು, ಫ್ರೆಂಡ್ಶಿಪ್ ಇರಬಹುದು, ಸ್ನೇಹಪರತೆ, ಇವೆಲ್ಲವೂ ಸಹ ಮೌಲ್ಯಗಳು ಇರುವಂಥದ್ದು. ರೋಟರಿ ಅಂತ ಸಂಸ್ಥೆಯಲ್ಲಿ ನಿಮಗೆ ಹಲವಾರು ರೋಟರಿ ಮಿತ್ರರು ದೊರಕಬೇಕು ಎಂಬುವಂಥ ಆಸೆ ಇದ್ದರೆ, ನಾನು ಮೊದಲು ಐ ಶುಡ್ ಬಿ ಫ್ರೆಂಡ್ಲಿ, ಐ ಶುಡ್ ಬಿ ಟಾಕಿಂಗ್ ಟು ಪೀಪಲ್, ಐ ಶುಡ್ ಬಿ ಸ್ಮೈಲಿಂಗ್. ನಾನು ಎಷ್ಟು ಸ್ನೇಹಪರತೆಯನ್ನು ತೋರ್ತೇನೋ ಅಷ್ಟು ಹೆಚ್ಚಿನ ಮಟ್ಟಿಗೆ ನನಗೆ ರೋಟರಿಯಲ್ಲಿ ಸ್ನೇಹಿತರು ದೊರಕ್ತಾರೆ. ಕಮ್ಯುನಿಟಿ ಸರ್ವಿಸ್ ಆಗಲಿ, ವೊಕೇಶನಲ್ ಸರ್ವಿಸ್ ಆಗಲಿ, ಯಾವುದೇ ಸರ್ವಿಸ್ ಆಗಲಿ, ನಾವು ಎಷ್ಟು ಜನರೊಡನೆ ಸೇರಿ ಕೊಡ್ತಾ ಹೋಗ್ತೀವೋ ಅದು ಇಮ್ಮಡಿಯಾಗಿ ಕ್ಲಬ್ಬಿನ ಮೂಲಕ ನಮ್ಮ ಒಂದು ಸಮಾಜಕ್ಕೆ ದೊರಕ್ತಾ ಬರ್ತದೆ. ಫೌಂಡೇಶನ್ನು ಅದೇ ಕತೆ. ಇನ್ನು 2 ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ, ಪ್ರೆಸಿಡೆಂಟ್ ಆದವರು ಗಮನಿಸಬೇಕಾದಂಥದ್ದು. ಒಂದು ಸಮಾಜದಲ್ಲಿ ನಾನೊಬ್ಬ ನಾಯಕನಾಗಿ ಕೆಲಸ ಮಾಡುವಾಗ ರೋಟರಿ ಅಂತ ಸಂಸ್ಥೆಗಳಲ್ಲಿ ಒಬ್ಬನೇ ನಾಯಕನಲ್ಲ, ಆ ನಾಯಕನಿಗೆ ಕೈ ಜೋಡಿಸಿ ಕೆಲಸ ಮಾಡುವವರು ಹಲವಾರು ಮಂದಿ. ದಟ್ ಈಸ್ ಎ ಟೀಮ್. ಯಾವಾಗ ನಾಯಕನಾದಂತಹ ಪ್ರೆಸಿಡೆಂಟ್ ಆಗಿರಲಿ ಮತ್ತು ಯಾವುದೇ ನಾಯಕನಾಗಿರಲಿ, ಅವನ ಟೀಮಿನಲ್ಲಿ ಮಾಡಿದ ಎಲ್ಲ ವ್ಯಕ್ತಿಗಳನ್ನು ತಾನು ಕೆಲಸ ಮಾಡಿದ್ದರೂ ಸಹ ಅದಕ್ಕೆ ರೆಕಗ್ನಿಷನನ್ನು ಅವನು ಟೀಮ್ ಮೆಂಬರ್ಸ್ಗೆ ಯಾವಾಗ ಕೊಡ್ತಾನೋ, that is the point when the leader's esteem will rise. The team is going to respect you so much. Respect ಅಂದಾಗ ಅದು ಸಹ ಇಂಪಾರ್ಟೆಂಟ್. ನಮ್ಮಂತಹ ಒಂದು ಸಂಸ್ಥೆಗಳಲ್ಲಿ ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, it is not only for the age, it is for the traits, it is for the capacity, it is for the values what that person carries in him. ಅದಕ್ಕೆ ನಾವು ಮತ್ತೊಬ್ಬರನ್ನು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ, ಗೌರವಿಸಬೇಕಾಗುತ್ತೆ. ನೀವು ಎಷ್ಟರ ಮಟ್ಟಿಗೆ ಮತ್ತೊಬ್ಬರನ್ನ ಗೌರವಿಸ್ತೀರಿ, ನಿಮ್ಮ ಸ್ಥಾನ ಅದಕ್ಕಿಂತ ಮೇಲೆ ಹೋಗ್ತದೆ. ಅಂತಹ ಎಲ್ಲ ವ್ಯಕ್ತಿಗಳು ನಿಮ್ಮನ್ನು ಲೀಡರ್ ಅಂತ ಮಾತ್ರ ಅಲ್ಲ, ಅವರ ತಂದೆ ತಾಯಿಯರಿಗೆ ಸಮಾನ ಅನ್ನುವ ಮಟ್ಟಕ್ಕೆ ನಿಮ್ಮನ್ನು ಗೌರವಿಸುವುದಕ್ಕೆ ತೊಡಗಿಕೊಳ್ತಾರೆ. ದಿಟ್ ಈಸ್ ವಾಟ್ ಯು ಗೆಟ್ ಇನ್ ರೋಟರಿ ಸ್ನೇಹಿತರೆ. All these things what I told you has been experienced by all of us all these 119 years, and we continue to do so in the years to come. ನಾವು ಮಾಡ್ತಾ ಇರೋದು ಬಹಳ ಸಿಂಪಲ್. ನಾವು ರೋಟರಿಯಲ್ಲಿ ಯಾರು ಬಂದು ಸೇರಿಕೊಂಡಿದ್ದೀವಿ, ದೇವರು ನಮ್ಮನ್ನು ಒಂದು ಮಟ್ಟಕ್ಕೆ ಚೆನ್ನಾಗಿಟ್ಟಿದ್ದಾನೆ. ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ವಿ ಆರ್ ಆಲ್ ಫಾರ್ಚುನೇಟ್. Whom are we helping? Less fortunate. As simple as this. All of us who are fortunate are helping less fortunate to make them rise to the level of all of us, so that this will be a different place for us to live and enjoy the society. ಇಷ್ಟು ಮಾತ್ರ ಒಂದು ಸಂದೇಶವನ್ನು ಕೊಡ್ತಾ, ಬಹುಶಃ ನಾವು ಪೋಲಿಯೋ ಪ್ಲಸ್ ಇಂದ ಹಿಡಿದು
ಇವತ್ತು ನಮ್ಮ ಕೋರ್ ಏರಿಯಾಸ್ ಏನಿದೆ ಆ ಎಲ್ಲ ಎನ್ವೈರ್ಮೆಂಟ್ವರೆಗೆ ಎಲ್ಲ ಯೋಜನೆಗಳಲ್ಲೂ ಸಹ ನಾವು ಮಾಡ್ತಾ ಇರೋ ಕೆಲಸ ಇಷ್ಟೇ. ನಾವು ಫಾರ್ಚುನೇಟ್ ಆಗಿದ್ದೇವೆ, ಲೆಸ್ ಫಾರ್ಚುನೇಟ್ಗೆ ಯಾರಿಗೆ ತೊಂದರೆ ಇದ್ದೇವೆ ನಾವು ಸಹಾಯ ಕೊಡ್ತಾ ಇದ್ದೇವೆ. ಅದರಿಂದ ನಮಗೆ ಇಮ್ಮಡಿಯಾದಂತಹ ಸಂತೋಷವನ್ನು ಅನುಭವಿಸಿ ನಮ್ಮ ಕುಟುಂಬ ವರ್ಗದವರ ಒಡನೆ ನಮ್ಮ ಜೀವನ ಸಾರ್ಥಕವಾಯಿತು ಅನ್ನುವ ಮಟ್ಟಕ್ಕೆ ನಾವು ಬೆಳೆದು ಬರ್ತಾ ಇದ್ದೇವೆ. ಹಿರಿಯರಾದ ರತ್ನಾಕರ್ ಶೆಣಾಯ್ನವರು ಇಲ್ಲಿದ್ದಾರೆ. ಬಹಳಷ್ಟು ವರ್ಷ ಅವರು ರೋಟರಿಯಲ್ಲಿ ಹಲವಾರು ವಿಧದಲ್ಲಿ ತಡ್ಕೊಂಡಿದ್ದಾರೆ. ಅವರನ್ನು ಕೇಳಿದಾಗ ಹೇಳ್ತಾರೆ, ರೋಟರಿ ಅಂತಹ ಒಂದು ಕಾರ್ಯಚಟುವಟಿಕೆ ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟಿದೆ. ಹೇಳಿದ ಕರೆಕ್ಟಾ ಸರ್? ಶೆಣಾಯ್ ಅವರು ಅಂಥದ್ದೇ ಯೋಚನಾ ಲಹರಿ ನಮ್ಮೆಲ್ಲರ ಮನಸ್ಸಿಗೆ ಒಂದಲ್ಲ ಒಂದು ದಿವಸ ಬರುವಂಥ ಅವಕಾಶ ನಾವೆಲ್ಲರೂ ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಇವತ್ತಿನ ದಿವಸ ಮೊಹಮ್ಮದ್ ಸಾಹೇಬ್ರವರ ವರ್ಷ ಪ್ರಾರಂಭ ಆಗಿದೆ ರೋಟರಿಯಲ್ಲಿ. ಪುತ್ತೂರಿನಲ್ಲಿ ನಾನು ಹಿಂದೆ ಬರುವಂಥ ಕಾಲಕ್ಕೆ ಕೇವಲ 3 ಕ್ಲಬ್ಗಳು ಇದ್ದಿದ್ದು ನನಗೆ ನೆನಪಿದೆ. ಇವತ್ತು 8 ಕ್ಲಬ್ಗಳಾಗಿದೆ. ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆ ನಮ್ಮ ರಾಮಕೃಷ್ಣ ಅವ್ರ ಜೊತೆ ಕೂತಿದ್ದೆ. ಅವರು ಒಂದು ಮಾತು ಹೇಳ್ತಾ ಇದ್ರು, ಸಂತೋಷ ಅಂದರೆ ಏನು ಸರ್, 8 ಕ್ಲಬ್ಗಳು ಸಹ ಇವತ್ತು 50-60ಕ್ಕೂ ಮಿಗಿಲಾಗಿ ಸದಸ್ಯತ್ವವನ್ನು ಹೊಂದಿ ಎಲ್ಲರೂ ಆಕ್ಟಿವ್ ಆಗಿ ಎಲ್ಲ ಕ್ಲಬ್ಗಳು ನಿರಂತರವಾಗಿ ಪುತ್ತೂರಿನಲ್ಲಿ ಇರುವುದೇ ಬಹಳಷ್ಟು 1 ಲಕ್ಷ ಪ್ಲಸ್ ಅಲ್ಲ, ಅರೌಂಡ್ 2 lakhs ಪಾಪ್ಯುಲೇಷನ್. 2 ಲಕ್ಷಕ್ಕೆ ಕಡಿಮೆ ಇರುವಂತಹ ಪಾಪ್ಯುಲೇಷನ್ ಇರುವಂತಹ ಪುತ್ತೂರಿನಲ್ಲಿ ಈ 8 ರೋಟರಿ ಕ್ಲಬ್ಗಳು ಸಮಾಜದ ಕುಂದುಕೊರತೆಗಳನ್ನು ಅರಿತುಕೊಂಡು ಎಲ್ಲರ ಜನರ ಮೆಚ್ಚುಗೆ ಪಡೆದುಕೊಳ್ತಾ ಮುಂದುವರಿತಾ ಇದ್ದೀರಿ. ಇವತ್ತು ಶಶಿಧರ್ ಅವರ ಮೂಲಕ ನಾನು ನಿಮ್ಮಲ್ಲಿ ಬರುವಂತಾಯಿತು. ನಿಮ್ಮೆಲ್ಲರ ಜೊತೆ ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುವಂತಾಯಿತು. ಇಲ್ಲಿಯ ದೇವರು ಮಹಾಲಿಂಗೇಶ್ವರ, ನಿಮ್ಮ ಕ್ಲಬ್ಬಿನ ಸದಸ್ಯರ ಎಲ್ಲ ಕುಟುಂಬ ವರ್ಗದವರಿಗೆ, ಇಂದಿನ ನಾಯಕ ವರ್ಗಕ್ಕೆ ಆಶೀರ್ವಾದ ಮಾಡಿ ಒಳ್ಳೆಯ ಕೆಲಸಗಳು ವರ್ಷದಲ್ಲಿ ಬರುವಂತೆ ಆಗಲಿ ಅಂತ ಹಾರೈಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನಿರ್ಗಮಿಸುತ್ತೇನೆ. ನಮಸ್ಕಾರ. ರೋಟರಿ ಕ್ಲಬ್ ಪುತ್ತೂರು ಸಿಟಿಯ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಆಹ್ವಾನಕ್ಕೆ ಕಿವಿಗೊಟ್ಟು ಅನೇಕ ರೋಟರಿ ಮಿತ್ರರು ಮತ್ತು ಇತರರು ಪಾಲ್ಗೊಂಡಿದ್ದಾರೆ. ಗೌರವಪೂರ್ವಕವಾಗಿ ಇವರನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ಸದಸ್ಯರು ರೋಟರಿ ಕ್ಲಬ್ ಪುತ್ತೂರು ಈಸ್ಟ್, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ಪುತ್ತೂರು, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ಪುತ್ತೂರು ಎಲೈಟ್, ವಿನೀತ್ ದ ಮ್ಯಾನೇಜರ್ ಸೌತ್ ಇಂಡಿಯನ್ ಬ್ಯಾಂಕ್, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ಪುತ್ತೂರು ಸ್ವರ್ಣ, ಕರ್ನಾಟಕ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಶ್ರೀಹರಿ, ರೋಟರಿ ಕ್ಲಬ್ ಬೀರ್ಮಲ ಹಿಲ್ಸ್ ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ವಿಠಲ್, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ BC ರೋಡ್ ಸಿಟಿ, ಮೆಸ್ಕಾಂ ಜೂನಿಯರ್ ಎಂಜಿನಿಯರ್ ಪುಂಡಲೀಕ ಪ್ರಭು, ಮ್ಯಾನೇಜರ್ ಕೆನರಾ ಬ್ಯಾಂಕ್, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ಬಂಟ್ವಾಲ್. ನಿಮ್ಮ ಇರುವಿಕೆಯನ್ನು ಗೌರವಪೂರ್ವಕವಾಗಿ ನಾವು ಗುರುತಿಸ್ತಾ ಇದ್ದೇವೆ. Now is the time for President Rotarian Mohammad Sahib for felicitation for birthday wishes and wedding anniversary greetings and recognition of sponsors. GSR ಡಾಕ್ಟರ್ ಸೂರ್ಯ ನಾರಾಯಣ್ ಸರ್ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ವಿಟ್ಲ ರೋಟರಿ ಕ್ಲಬ್ನ ಪ್ರೆಸಿಡೆಂಟ್ ಆಗಿರುವಂಥ ರೊಟೇರಿಯನ್ ಹರೀಶ್ ಪೂಜಾರಿಯವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ರೊಟೇರಿಯನ್ PHF ಕಿರಣ್
ಇಂದು ವಿಶ್ವಕರ್ಮ ಸಹಕಾರಿ ಸೊಸೈಟಿಯ ಮ್ಯಾನೇಜರ್ ಆಗಿ ಪದೋನ್ನತಿಯನ್ನು ಪಡೆದಿರುತ್ತಾರೆ. ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅಧ್ಯಕ್ಷರು ಗೌರವವನ್ನು ಸಮರ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರೇ ಸೌತ್ ಇಂಡಿಯನ್ ಬ್ಯಾಂಕಿನ ಮ್ಯಾನೇಜರ್ ಆಗಿರುವಂಥ ವಿನೀತ್ ಕುಮಾರ್. ಧನ್ಯವಾದ ಸರ್. ಕೆನರಾ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಶ್ರೀ ರಾಮಪ್ಪ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಆಗಿರುವಂಥ ಶ್ರೀಹರಿ ಪಾಲ್ತಾಜೆ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಹಿರಿಯ ಹಿಂದಿನ ಸದಸ್ಯರು ಕೂಡ ಹೌದು. ಮುಂದೆ ನಮ್ಮ ರೋಟರಿ ಕ್ಲಬ್ಬನ್ನು ಅವರು ಸೇರಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ಮರಣಿಕೆಗಳನ್ನು ನೀಡಿ ನಮ್ಮ ಇವತ್ತಿನ ಅತಿಥಿಗಳನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಇನ್ಸ್ಟಾಲಿಂಗ್ ಆಫೀಸರ್ ಆಗಿರುವಂಥ ಮೇಜರ್ ಡೋನರ್ ಎಂ ಲಕ್ಷ್ಮೀನಾರಾಯಣ್ ಸರ್ ಇವರಿಗೆ, ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಜಯರಾಮ್ ರೈ AG ಇವರಿಗೆ ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಪೇರೆಂಟ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ರವಿ ಪ್ರಕಾಶ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಝೋನಲ್ ಲೆಫ್ಟಿನೆಂಟ್ IPP ಗ್ರೇಸಿ ಗೊನ್ಸಾಲ್ವಿಸ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಗಣ್ಯರನ್ನು ಗುರುತಿಸ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರಿತೇಶ್ ಬಾಳಿಗ ಸರ್, ನಿಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. AG ಮೊಹಮ್ಮದ್ ವಲವೂರ್, AG ವಿನಯ್ ಕುಮಾರ್, ZL ಡಾಕ್ಟರ್ ಗೋವರ್ಧನ್, ರೋಡ್ ಸೇಫ್ಟಿ ಡಿಸ್ಟ್ರಿಕ್ಟ್ ಚೇರ್ಮನ್ ಅಬ್ಬಾಸ್ ಮುರಾ, ಪೌಲ್ ಹ್ಯಾರಿಸ್ ಸೊಸೈಟಿ ಮೆಂಬರ್ ರಾಮಕೃಷ್ಣ, ಇವರೆಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಗೌರವಪೂರ್ವಕವಾಗಿ ನಿಮ್ಮನ್ನು ಗುರುತಿಸ್ತಾ ಇದ್ದೇವೆ. ಹಾಗೆಯೇ ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ಲೋರೆಟೋ ಹಿಲ್ಸ್, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ಉಪ್ಪಿನಂಗಡಿ, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ಬಂಟ್ವಾಲ್ ಟೌನ್, ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ರೋಟರಿ ಕ್ಲಬ್ ಬೀರುಮಲೆ ಹಿಲ್ಸ್, ನಿಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಹಾಗೆಯೇ ರೋಟರಿ ಕ್ಲಬ್ ಸಿದ್ದಕಟ್ಟೆ ಪಾಲ್ಗುನಿ ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮ ಇರುವಿಕೆಯನ್ನು ಕೂಡ ಗೌರವಪೂರ್ವಕವಾಗಿ ನಾವು ಗುರುತಿಸ್ತಾ ಇದ್ದೇವೆ. ರೊಟೇರಿಯನ್ ಸಂಜಿತ್ ರೈ ಈ ವಾರದಲ್ಲಿ ಹುಟ್ಟುಹಬ್ಬ ಆಚರಿಸಿದವರು ಒಮ್ಮೆ ವೇದಿಕೆಗೆ ಬರಬೇಕು. 27ನೇ ತಾರೀಕಿಗೆ ಬರ್ತ್ಡೇನಲ್ಲಿ ಭವಿನ್ ಎಸ್ ಸೌಜಾನಿ ಜೂನ್ 28ಕ್ಕೆ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಪ್ಲೀಸ್ ಕಮ್ ಭವಿನ್. ಕ್ಲಬ್ ಸರ್ವಿಸ್ ಡೈರೆಕ್ಟರ್ ಧರ್ನಪ್ಪ ಗೌಡ 28ನೇ ತಾರೀಕಿಗೆ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಪ್ಲೀಸ್ ಕಮ್. ಡಾಕ್ಟರ್ ಅಜಿತ್ ಹೆಗ್ಡೆ 30ನೇ ತಾರೀಕಿಗೆ ಜನ್ಮದಿನ ಬರ್ತ್ಡೇ ಆಚರಿಸ್ತಾರೆ. ಅವರಿಗೂ ಕ್ಲಬ್ಬಿಗೆ ಸ್ಟೇಜಿಗೆ ಬರಬೇಕು ಅಂತ. I request Mrs. Pratima Hegde, if she is there, she is our eliminate president. I want to recognize, please come.
ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಇಂದಿನ ಸಮಾರಂಭದ ಪದಪ್ರಧಾನಾಧಿಕಾರಿಯಾಗಿರ್ತಕ್ಕಂತಹ ಶ್ರೀಯುತ ಲಕ್ಷ್ಮೀನಾರಾಯಣ್ ಎಂ ಇವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ರೋಟ್ರಿಯ ಹಿರಿಯ ಹಾಗೂ ಕಿರಿಯ ಸದಸ್ಯರುಗಳೇ ಮತ್ತು ಎಲ್ಲ ರೋಟ್ರಿ ಬಂಧುಗಳೇ, ಒಂದು ಸುಂದರವಾದ ಸಮಾರಂಭದಲ್ಲಿ ನೀವೆಲ್ಲ ಆ ಒಂದು ಸೌಂದರ್ಯಕ್ಕೆ ಮತ್ತಷ್ಟು ಸೌಂದರ್ಯವನ್ನು ಸೇರಿಸುವಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ನಮ್ಮ ಈ ಸಮಾರಂಭವನ್ನು ಸುಂದರಗೊಳಿಸಿದ್ದೀರಿ. ಈ ಸಂದರ್ಭದಲ್ಲಿ ನನಗೆ ಈಗ ಬಂದಿರತಕ್ಕಂತಹ ಒಂದು ಕೆಲಸ ಅಂತ ಹೇಳಿದರೆ, ಈ ಸಮಾರಂಭ ಯಶಸ್ವಿ ಆಗಲಿಕ್ಕೆ ಯಾರೆಲ್ಲ ಸಹಕರಿಸಿದ್ದಾರೆ ಅವರನ್ನೆಲ್ಲ ಸ್ಮರಿಸುವಂತಹ ಒಂದು ಕಾರ್ಯಕ್ರಮ. ಸುಂದರ ಊರು ಮೈಸೂರಿನಿಂದ ಮುತ್ತಿನ ಊರು ಪುತ್ತೂರಿಗೆ ಆಗಮಿಸಿ ತನ್ನ 16 ವರ್ಷಗಳ ಹಿಂದಿನ ಈ ಪುತ್ತೂರಿನ ಭೇಟಿಯ ಸಂದರ್ಭದಲ್ಲಿ ಸಿಕ್ಕಿದಂತಹ ಹಿರಿಯ ಸದಸ್ಯರುಗಳನ್ನು ನೆನೆಯುತ್ತಾ, ಹಾಗೆ ರೋಟ್ರಿಯ ಒಂದು 5 ಅವೇನ್ಯೂಸಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸಿದಾಗ ಯಾವ ರೀತಿ ನಮ್ಮ ಮುಖದಲ್ಲಿ ಮಂದಹಾಸವನ್ನು ಬೀರಬಹುದು, ಒಂದು ಸಾರ್ಥಕತೆಯನ್ನು ಪಡೆಯಬಹುದು ಎಂಬುದನ್ನು ಸವಿವರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಇಂದಿನ ನಮ್ಮ ಪದಪ್ರಧಾನಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮೀನಾರಾಯಣ್ ಎಂ ಇವರು. ಇವರಿಗೆ ನಮ್ಮ ಪುತ್ತೂರು ರೋಟರಿ ಕ್ಲಬ್ ಪುತ್ತೂರು ಸಿಟಿಯ ವತಿಯಿಂದ ಮತ್ತು ನೆರೆದಿರುವ ಎಲ್ಲ ಗಣ್ಯರ ವತಿಯಿಂದ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಸಮಾರಂಭದಲ್ಲಿ ಪಾರದರ್ಶಕ ವ್ಯಕ್ತಿತ್ವದ, ಯಾವತ್ತೂ ನಗು ಮುಖದಿಂದ ಇರ್ತಕ್ಕಂತಹ ನಮ್ಮ ಎಲ್ಲರ ಸ್ಫೂರ್ತಿಯ ಸೆಲೆ ಅಸಿಸ್ಟೆಂಟ್ ಗವರ್ನರ್ ಶ್ರೀಯುತ ಜಯರಾಮ್ ರೈ ಇವರು ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇರುವವರು ಇನ್ನೊಬ್ಬರು ನಮ್ಮ IPP ಆಗಿದ್ದುಕೊಂಡು ಹಾಗೆ ಈ 24-25ನೇ ಸಾಲಿಗೆ ಒಳ್ಳೆಯ ಸೇನಾನಿಯಾಗಿ ಆಯ್ಕೆಯಾಗಿರ್ತಕ್ಕಂತಹ ನಮ್ಮವರೇ ಆದಂತಹ ರೊಟೇರಿಯನ್ ಗ್ರೇಸಿ ಗೊನ್ಸಾಲ್ವಿಸ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು 21 ವರ್ಷಗಳ ಹಿಂದೆ ನಮ್ಮ ಈ ಒಂದು ಕ್ಲಬ್ ಅಸ್ತಿತ್ವಕ್ಕೆ ಬರಬೇಕು ಅಂತಾದರೆ ಅದಕ್ಕೆ ಪ್ರೇರಣೆಯನ್ನು ಕೊಟ್ಟವರು ನಮ್ಮ ಪುತ್ತೂರಿನ ರೋಟರಿ ಕ್ಲಬ್ ಈಸ್ಟ್ ಅದರ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ರೊಟೇರಿಯನ್ ಡಾಕ್ಟರ್ ರವಿ ಪ್ರಕಾಶ್ ಇವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದು ಈ ವೇದಿಕೆಯಿಂದ ಅತ್ಯಂತ ಯಶಸ್ವಿ ಕೆಲಸವನ್ನು ನಿರ್ವಹಿಸಿ ನಿರ್ಗಮಿಸಿದಂತಹ ನಮ್ಮ ಇಮಿಡಿಯೇಟ್ ಪಾಸ್ಟ್ ಸೆಕ್ರೆಟರಿ ಶ್ಯಾಮಲ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮೆಸ್ಕಾಮಿನ 24/7 ತಮ್ಮ ಜೀವನವನ್ನೇ ಪಣವಾಗಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂತಹ ವಿಶ್ವನಾಥ್ ಮತ್ತು ಪೂವಪ್ಪ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗೃಹ ರಕ್ಷಕ ದಳದಲ್ಲಿ ಸೆಕ್ಷನ್ ಲೀಡರ್ ಆಗಿ ಕರ್ತವ್ಯ ನಿರ್ವಹಿಸಿ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ಪಡ್ಕೊಂಡು ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯಿಂದ ಸನ್ಮಾನವನ್ನು ಸ್ವೀಕರಿಸಿದಂತಹ ಜಗನ್ನಾಥ್ ಪಿ ಅವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯಿಂದ ಗುರುತಿಸಿಕೊಂಡಂತಹ ತಾಲೂಕಿನ SSLC ಮತ್ತು PUC ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನೆಲೆಯಲ್ಲಿ ಅವರಿಗೆ ಟೈಟಾನ್ ವಾಚನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ ನಮ್ಮವರೇ ಆದಂಥ ಯೂಸಫ್ ಹಾಜಿ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮೆಸ್ಕಾಂ 24/7 ಇವರನ್ನು ಐಡೆಂಟಿಫೈ ಮಾಡಿದವರು ನಮ್ಮವರೇ ಆದಂತಹ ರೊಟೇರಿಯನ್ ಸುರೇಂದ್ರ ಕಿಣಿ ಇವರು ಅವರಿಗೆ ಸನ್ಮಾನ ಮಾಡಿದಂಥ ಪ್ರಾಯೋಜಕತ್ವವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ತೊಂದರೆಗೆ ಒಳಗಾದಂಥ ಆಸಕ್ತರಿಗೆ ನಮ್ಮ ವತಿಯಿಂದ ವೀಲ್ ಚೇರನ್ನು ನೀಡಿದಂಥ ಶ್ರೀಯುತ ಜಯಕುಮಾರ್ ರೈ ಇವರಿಗೆ, ಹಾಗೆ ಶಾಲೆಗೆ ಫ್ಯಾನನ್ನು ನೀಡಿದಂತಹ ಶ್ರೀಯುತ ನಟೇಶ್ ಉಡುಪಾರ್ ಅವರಿಗೆ,
ಜುಡೇಕಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ಒಂದು ವಿದ್ಯಾರ್ಥಿಗೆ ಪೂರ್ಣ 1 ವರ್ಷದ ಫೀಸನ್ನು ನೀಡಿರ್ತಕ್ಕಂತಹ ರೊಟೇರಿಯನ್ ಅಕ್ಷತಾ ಪಿ ಶೆಣೈಯವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಸುಂದರವಾದಂತಹ ಆಡಿಟೋರಿಯಮನ್ನು ನಮಗೆ ಖರ್ಚು ಇಲ್ಲದೆ ಅತ್ಯಂತ ಸುಂದರವಾಗಿ, ನಾನು ನಿನ್ನೆ ಬಂದೆ, ಇವತ್ತು ಬಂದು ನೋಡುವಾಗ ಸ್ವತಃ ಇದರ ಮಾಲಕರಾಗಿರ್ತಕ್ಕಂತಹ ಶ್ರೀಯುತ ಶಶಾಂಕ ಕೊಟೇಚ ಅವರು ಇದನ್ನು ಸುಂದರಗೊಳಿಸುವಲ್ಲಿ ತಮ್ಮ ಕೆಲಸದವರ ಜೊತೆ ಕೆಲಸ ಮಾಡ್ತಾ ಇದ್ದರು. ಅವರು ನಮಗೆ ಸುಂದರವಾಗಿ ಇದನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒದಗಿಸಿಕೊಟ್ಟ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಉತ್ತಮ ಧ್ವನಿವರ್ಧಕವನ್ನು ನೀಡಿ ಈ ಒಂದು ನಾವು ಏನಿಲ್ಲಿ ಕಾರ್ಯಕ್ರಮ ಮಾಡಿದೆ ಎಲ್ಲರ ಕಿವಿಗೆ ತಲುಪುವಂತೆ ಮಾಡಿದವರು ನಮ್ಮ ಸೌಂಡ್ ಸಿಸ್ಟಮ್ನವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಆಂಜನೇಯ ಸೌಂಡ್ಸ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಭಾಂಗಣದ ಫ್ಲೆಕ್ಸ್ ಅಳವಡಿಸಿ ಸಭಾಂಗಣವನ್ನು ಸೌಂದರ್ಯವನ್ನು ಹೆಚ್ಚಿಸಿದವರು, ಹಾಗೆ ಯಶಸ್ವಿಯಾಗಿ ನೋಡಿಕೊಂಡವರು ನಮ್ಮ ಆಸ್ಕರ ಆನಂದ್, ಹಾಗೆ ಅದರ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದವರು ನಮ್ಮ ಮೋಹನ್ ಭಟ್ ತಂಡದವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಊಟದ ವ್ಯವಸ್ಥೆಯನ್ನು ತಾಜ್ ಕ್ಯಾಟರರ್ಸ್ನವರು ಇವತ್ತು ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳು. ಮಾಧ್ಯಮದಲ್ಲಿ ಸಮಾರಂಭದ ಪ್ರಚಾರವನ್ನು ನೀಡಿದವರು ಸುದ್ದಿಪತ್ರಿಕೆಯ ವರದಿಗಾರರಂಥ ಸಂತೋಷ್ ಮೊರಾಸ್ ಮತ್ತು ತಂಡದವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವವರಿಗೆ ಸಲಹೆ ಸೂಚನೆಗಳನ್ನು ನೀಡಿದಂಥ ನಮ್ಮ ಹಿರಿಯ ಸದಸ್ಯರುಗಳು, ರೋಟರಿ ಸದಸ್ಯರುಗಳು, ಅವರಿಗೂ ಕೂಡ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ವಾರ್ತಾ ಸಂಚಿಕೆ ರೋಟ ವಿಕಾಸ ಇದರ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡುವಲ್ಲಿ ನಮಗೆ ಅದನ್ನು ಉತ್ತಮವಾಗಿ ಮುದ್ರಿಸಿಕೊಟ್ಟವರು ನಮ್ಮ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂತಹ ಪ್ರಸನ್ನ ಪ್ರೆಸ್ಸಿನ ಗುರುರಾಜ್ ಕೆ ಇವರಿಗೂ ಕೂಡ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ವಿಶೇಷ ಸಂಚಿಕೆಯನ್ನು ಹೊರತರುವಲ್ಲಿ ನಮಗೆ ಪ್ರಾಯೋಜಕತ್ವವನ್ನು ನೀಡಿದಂತಹ ರೊಟೇರಿಯನ್ ಸುಧಾಕರ್ ಜೀತ್ ಸ್ಟುಡಿಯೋ ಪುತ್ತೂರು, ಹರಿಕೃಷ್ಣ ಪಾಣಾಜೆ SDP ರಿಸರ್ಚ್ ಆ್ಯಂಡ್ ರೆಮಿಡೀಸ್ ಪರ್ಲಡ್ಕ ಪುತ್ತೂರು, ಹಾಗೆ ಹಿಮಾ ರೆಫ್ರಿಜರೇಟರ್ನ ರಾಜೇಶ್ UP, ನಮ್ಮ ಏಷ್ಯನ್ ಪೇಂಟ್ಸ್ ಮಾಲಕರಾದಂತಹ ಪಡೀಲ್ ಅಲ್ಲಿ ಏಷ್ಯನ್ ಪೇಂಟ್ಸ್ ಸಂಸ್ಥೆಯನ್ನು ನಡೆಸತಕ್ಕ ಶ್ರೀಯುತ ಪ್ರಶಾಂತ್ ಶೆಣೈ ಈ ಸಂದರ್ಭದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಪ್ರಾಯೋಜಕತ್ವವನ್ನು ನೀಡಿದವರು ಮೊಹಮ್ಮದ್ ಸಾದಿಕ್ ಆಕರ್ಷಣ್ ಇಂಡಸ್ಟ್ರೀಸ್ ಪುತ್ತೂರು, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಸಹಕರಿಸಿದಂತಹ ಎಲ್ಲ ಪ್ರೀತಿಯ ಸದಸ್ಯರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ. ಹಾಗೆ ಮತ್ತೊಂದು ಮುಖ್ಯವಾದ ವಿಷಯ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಒಂದು ಸರಿಯಾದ ಸಮಯದಲ್ಲಿ ಮುಗಿಬೇಕು ಅಂತಿದ್ದರೆ ಅದಕ್ಕೆ ಮುಖ್ಯವಾದ ರೂವಾರಿಗಳು ನಮ್ಮವರೇ ಆದಂತಹ ಮಾಸ್ಟರ್ ಸೆರೆಮನಿಯಲ್ಲಿ ನಮಗೆ ಸಹಕರಿಸಿದಂತಹ ಶ್ರೀಯುತ ಧರ್ಣಪ್ಪ ಗೌಡ ಮತ್ತು ಲೀನಾ ಪಾಯ್ಸ್ ಇವರು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ